ವಾರಣ ವದನ ತ್ರೈಲೋಕ್ಯ ತುಮೋಗನ ವಾರಣ ವದನ ವಾರಣಾಸ್ಯ ವರದಾಯಕ ಸಂನುತ ನಾರದಾದಿ ಮುನಿ ವಂದಿತ ಪದಯುಗ ಸುಂದರಾಂಗ ಸುಕಲಾನ್ವಿತ ಶುಭಚರಣ ಚಂದನಾಂಗ ಚರ್ಚಿತ ಸುಮನೋಗರ ಮಂದಹಾಸಮಯಿ ಮಾಂಬುದಿಯುಬಕರ ಚಾರುಬಾರ ಕನ್ಯಾಪುರವರ ನಿಲಯ ಚಾರುಬಾರ ಕನ್ಯಾಪುರವರ ನಿಲಯ ತ್ರೈಲೋಕ್ಯ ಸುಮೋಹನ ವಾರಣ ವದನ ಗಜವದನ ಪರಮೇಶ್ವರಿ ಪಾರ್ವತಿ ಸತಿ ವರದೇ ಕರುಣಾರುಣ ಶತಕೋಟಿ ಕರುಣಾನನೆ ಮಾಂಬಾಯಿ ಜಗದ್ಭರಿತ ಜನಾರ್ದನಿ ಜಗದೇಕ ಜನನ್ಯೇ ನಿಗಮಾಗಮ ಶಿರೋರತುನೇ ತ್ರಿದಶಾಚಿತೆ ತ್ರಿಗುಣಾತ್ಮಕಿ ಸದಯೇ ಹೃದಯೇ ನುದನು ಪದನಂಬಿದೆ ಪದುಮಾಲಯೇ ವಿರಾಜಿಸುವ ವಿಶ್ವೋತ್ತಮ ಪರಚಿತ್ರ ಪುರೇಶ್ವರಿ ಹರಿನಾರಾಯಣಿ ಹರಿಲಕ್ಷ್ಮೀ ನಾರಾಯಣಿ ಕರುಣಾಭರಣಿ ಶರಣೋದ್ಧರಣಿ ಶ್ರೀ ಚರಣಾಂಬುಜೇ ಪರಮೇಶ್ವರಿ ಪಾರ್ವತಿ ಸತಿ ವರದೇ ಜೀವನ ದುರ್ಗೆ
ನಮಸ್ಕಾರ ಸರ್. ನಮಸ್ಕಾರ ಸರ್. ಯಕ್ಷಗಾನದ ಕ್ಷೇತ್ರದಲ್ಲಿ ತಾವು ಒಂದು 50 ವರ್ಷ ವೃತ್ತಿಪರ ಮೇಳದಲ್ಲಿ ಬಹಳ ವರ್ಷ ಕಲಾ ಸೇವೆಯನ್ನು ಮಾಡಿದಂಥವರು. ಹೌದು. ನಿಮ್ಮಿಂದ ನಮ್ಮ ತೆಂಕುತಿಟ್ಟು ಯಕ್ಷಗಾನದ ಆ ಕಾಲದ ವಿಚಾರಗಳನ್ನೆಲ್ಲ ಕೇಳಿ ತಿಳಿದುಕೊಳ್ಳುವ ಉದ್ದೇಶದಿಂದ ನಿಮ್ಮಲ್ಲಿಗೆ ಬಂದಿರುವಂಥದ್ದು. ಸಂತೋಷ. ಮೊಟ್ಟ ಮೊದಲಿಗೆ ತಾವು ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಹಿನ್ನೆಲೆಯನ್ನು ಸ್ವಲ್ಪ ವಿವರಿಸಿ ಸರ್. ಅಂದರೆ ನಾನು ಎಳವೆಯಲ್ಲಿಯೇ ನಮ್ಮ ಊರಿನ ಹತ್ತಿರ ಆಗುತ್ತಿರುವ ಆಟಗಳಿಗೆಲ್ಲ ಹೋಗುತ್ತಾ ಇದ್ದೆ. ಆದ್ದರಿಂದ ಯಕ್ಷಗಾನದ ಬಗ್ಗೆ ನಾನು ಆಕರ್ಷಿತನಾದೆ. ಮತ್ತೆ ನಮ್ಮ ಶಾಲೆಯಲ್ಲಿಯೂ ಹಾಗೆ 2 ಉಪಾಧ್ಯಾಯರುಗಳಿದ್ದರು. ಅವರು ಯಕ್ಷಗಾನದ ಬಗ್ಗೆ ಸ್ವಲ್ಪ ಆಸಕ್ತಿ ಇದ್ದವರು. ಆದ್ದರಿಂದ ನಾನು 6ನೇ ತರಗತಿಯಲ್ಲಿರುವಾಗ ನಮ್ಮ ಗುರುಗಳು ನಾವು ಬಿರುವಾಯಿ ಗ್ರಾಮದಲ್ಲಿ ಒಂದು ನಾಟ್ಯ ಶಾಲೆಯನ್ನು ಆರಂಭ ಮಾಡಿದರು. ಅಲ್ಲಿ ಕಲಿಬೇಕು ಎಂಬಂತ ಉತ್ಸುಕತೆ ನನಗಿತ್ತು. ಆದರೆ ಹಿಂದಿನ ಕಾಲವೂ ಹೇಳಿ ಹೌದು, ಆರ್ಥಿಕವಾಗಿ ಸ್ವಲ್ಪ ಕಷ್ಟದಲ್ಲಿದ್ದೆವು. ಆದರೂ ಆ ಕಾರ್ಯಕ್ರಮದ ಆರಂಭದ ದಿನ ನಾನಲ್ಲಿ ಭಾಗವಹಿಸಿದೆ. ನಾಟ್ಯ ಅಂದ್ರೆ ಯಾವ ನಾಟ್ಯ ಅದು? ಅದು ನಮ್ಮ ಯಕ್ಷಗಾನದ ನಾಟ್ಯ. ಯಕ್ಷಗಾನದ ನಾಟ್ಯ. ಅಲ್ಲಿ ನಮ್ಮ ಗುರುಗಳು ನನ್ನ ನೋಡಿ ಮಿಕ್ಕವರಲ್ಲಿ ಮತ್ತು ನನ್ನ ಅಣ್ಣನಲ್ಲಿ ಕೇಳಿದರು, ಆ ಒಬ್ಬ ಹುಡುಗನಿಗೆ ನಾಟ್ಯಾಭ್ಯಾಸ ಮಾಡಿಸ್ತಿದ್ರೆ ಒಳ್ಳೆಯಿತ್ತು ಅಂತ. ಆಗ ನನ್ನ ಅಣ್ಣ ಹೇಳಿದ, ನಾವು ಸ್ವಲ್ಪ ಬಡವರು, ಸ್ವಲ್ಪ ಕಷ್ಟ ಉಂಟು ಅಂತ. ಬೇಡ, ಅವನಿಗೆ ನಾನು ಫ್ರೀಯಾಗಿ ಕಲಿಸ್ತೇನೆ ಅಂತ ಹೇಳಿದರು. ಇಲ್ಲಿ ಶಾಲೆಯಲ್ಲಿಯೂ ಹಾಗೆ ನನ್ನ ಗುರುಗಳು ನನಗೊಂದು ಉಪಕಾರ ಮಾಡಿದರು. ಹಿಂದಿನ ಪರಂಪರೆಯಲ್ಲಿ 4:15 ಗಂಟೆಗೆ ಮಕ್ಕಳನ್ನು ಆಟ ಆಡಲಿಕ್ಕೆ ಬಿಡುವುದು ಅಂತ ಇತ್ತು. ಹೌದು. ತಮ್ಮ ಗುರುಗಳು ಹೇಳಿದ್ದಾರೆ, ನೀವು ಎಲ್ರಿಗಿಂತ ಮೊದಲು ಬಾ ಮಗ ಅಂತ. ಇಲ್ಲಿ ಉಪಾಧ್ಯಾಯರು ಹೇಳಿದರು, ನೀನು ಆಡುವುದಕ್ಕೆ ನಿಲ್ಲುವುದು ಬೇಡ, ನೀನು ನೇರ ನಾಟ್ಯ ಶಾಲೆಗೆ ಹೋಗು. ನಾಟ್ಯ ಹೋಗು. ಹಾಗೆ ನಾಟ್ಯ ಶಾಲೆಗೆ ಹೋಗ್ತಾ ಇದ್ದೆ ನಾನು. ಅಲ್ಲಿ ಗುರುಗಳು ಮಿಕ್ಕ ಶಿಷ್ಯಂದಿರು ಬರುವುದಕ್ಕಿಂತ ಮೊದಲು ನನಗೆ ಹೆಚ್ಚಿನ ಪಾಠ ಕೊಡ್ತಾ ಇದ್ರು. ಅಂದ್ರೆ ನಿಮ್ಮಲ್ಲಿ ಏನೋ ಒಂದು ವಿಶೇಷವಾದದ್ದನ್ನು ಗುರುತಿಸಿ. ಹೌದು ಹೌದು ಹೌದು. ಇನ್ನೊಂದು, ಗುರುಗಳ ಎಂಜಲು ಪರಮಪ್ರಸಾದ ಅಂತ ಒಂದು ಶಾಸ್ತ್ರ ಉಂಟು. ಹೌದು, ಸರಿಯಾದ ಮಾತು. ಹೌದು. ನಮ್ಮ ಗುರುಗಳು ಸಾಧಾರಣ ಒಂದು 8 ಗಂಟೆಗೆ ಮೊದಲು ಊಟ ಮಾಡ್ತಾರೆ. ಮಿಕ್ಕ ವಿದ್ಯಾರ್ಥಿಗಳು ಬರುವುದಕ್ಕಿಂತ ಮೊದಲು ಊಟ ಆಗಬೇಕು. ಬೆಳಿಗ್ಗೆ ಅಲ್ಲ, ಸಂಜೆ 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 ಹಾಗೆ ಊಟ ಮಾಡಿ, ಅವರು ಊಟ ಮಾಡಿದ ಬಟ್ಟಲಲ್ಲಿ ಒಂದಿಷ್ಟು ಅನ್ನ ಉಳಿಸಿ, ಇದನ್ನು ನೀನು ಊಟ ಮಾಡು ಮಗ, ಮತ್ತೆ ನನ್ನ ಪಾತ್ರೆ ತೊಗೊಂಡು ಬಾ ಅಂತ ಹೇಳ್ತಾ ಇದ್ರು. ಆ ಪ್ರಸಾದವನ್ನು ನಾನು ಸ್ವೀಕಾರ ಮಾಡಿದ್ದೇನೆ. ಅದುವೇ ನನಗೊಂದು ಆಶೀರ್ವಾದ ಆಯಿತೋ ಏನೋ ಒಂದು ಸಂತೋಷ ಮಾನಸಿಕವಾಗಿ. ಅಂದ್ರೆ ನಿಮ್ಗೆ ಅದರ ಬಗ್ಗೆ ಹೆಮ್ಮೆ ಇದೆ? ಹೆಮ್ಮೆ ಇದೆ. ನಿಜವಾಗಿಯೂ ನನ್ನ ಗುರುಗಳಾದ ದಿವಂಗತ ಪೈವಳಿ ಕಾಯಿತಪ್ಪ ಶೆಟ್ರು ಹಿಂದಿನ ದೊಡ್ಡ ಸ್ತ್ರೀವೇಷಧಾರಿಗಳು. ಹೌದು ಹೌದು. ಅವರ ಆಶೀರ್ವಾದವೇ ನನಗೆ ರಕ್ಷಾ ಕವಚ ಎಂಬುದಾಗಿ ನಾನು ಭಾವಿಸಿಕೊಂಡಿದ್ದೇನೆ. ಅಲ್ಲಿಂದ ಅವರಲ್ಲಿ ನಾಟ್ಯಾಭ್ಯಾಸ ಮಾಡಿದೆ. ಅದೇ ವರ್ಷ ಈ ಮಳೆಗಾಲದಲ್ಲಿ ಒಂದು ವೇಷಗಳು ಹೋಗುವ ಕ್ರಮ ಉಂಟಲ್ಲ. ಹೌದು ಹೌದು. ಅದೇ ಎಂತ ಚಿಕ್ಕ ಮೇಳ. ನಮ್ಮ ಆ ಸಮಯದಲ್ಲಿ ಸ್ತ್ರೀ ವೇಷ ಸಟ್ಟು ಅಂತ ಹೇಳುತ್ತಿದ್ದದ್ದು. ಹೌದು ಹೌದು. ಅದರಲ್ಲಿ ನಾನು ಹೋದೆ. ಇಷ್ಟಾಗಿ ಮೇಳ ಪ್ರಾರಂಭ ಆಗ್ಲಿಕ್ಕಾಗುವಾಗ ನನ್ನನ್ನು ಕುಂಡಾವು ಮೇಳಕ್ಕೆ ಕರ್ಕೊಂಡು ಹೋದ್ರು. ಸೋಮನಾಥೇಶ್ವರನ ಸನ್ನಿಧಾನದಲ್ಲಿ ನಾನು ಪ್ರಥಮವಾಗಿ ಗೆಜ್ಜೆ ಕಟ್ಟಿದೆ. ಎಷ್ಟನೇ ವಯಸ್ಸು ಆಗ ನಿಮ್ಗೆ? ಸಾಧಾರಣ 6ನೇ ಕ್ಲಾಸು, 12-13 ಅಂತ ಇಟ್ಕೊಂಡು 13 ವರ್ಷದ ಒಳಗೆ. ಹಾಗಂತ ನನಗೆ ಗೆಜ್ಜೆ ಕಟ್ಟಿದ ಗುರುಗಳು ಕರುವೂಳು ದೇರಣ್ಣ ಶೆಟ್ಟು. ಹಾಗೆ ಕುಂಡಾವು ಮೇಳದಲ್ಲಿ 1 ವರ್ಷ ನನ್ನ ತಿರುಗಾಟ ಪೂರೈಕೆಯಾಯಿತು. ಮರು ವರ್ಷ ಧರ್ಮಸ್ಥಳ ಮೇಳಕ್ಕೆ ನನ್ನನ್ನು ಕಳುಹಿಸಿದರು. ಅಲ್ಲಿ ಕುರಿಯ ವಿಠಲ ಶಾಸ್ತ್ರಿಗಳ ಸಂಪರ್ಕ ಸಿಕ್ಕಿತು. ಅವರ ಸೇವೆಯನ್ನು ಮಾಡಿದೆ, ಅವರಿಂದ ಉಪದೇಶವನ್ನು ಪಡೆದೆ. ಹಾಗೆ ಧರ್ಮಸ್ಥಳ ಮೇಳದಲ್ಲಿ 1 ವರ್ಷ ತಿರುಗಾಟ ಮುಕ್ತಾಯವಾಯಿತು. ಸರಿ. ಆಮೇಲೆ ನಮ್ಮ ಕಲ್ಲಾಡಿ ವಿಠಲ ಶೆಟ್ರು ಪೊಳಲಿ ರಾಜರಾಜೇಶ್ವರಿ ಅಂತ ಒಂದು ಮೇಳ ಪ್ರಾರಂಭ ಮಾಡಿದ್ರು.
ಓಹೋ, ಹಾ, ಆ ಹೆಸರಿನಲ್ಲಿ ಆ ಮೇಳ ಒಂದೇ ವರ್ಷ ನಡೆದದ್ದು. ಹಾ, ಆ ವರ್ಷ ನನ್ನನ್ನು ಪೊಳಲಿ ರಾಜರಾಜೇಶ್ವರಿ ಮೇಳಕ್ಕೆ ಕರೆದು ಹಾಗೆ ನಾನು ಆ ಮೇಳಕ್ಕೆ ಹೋದೆ. ಸರಿ. ಅದುವೇ ಮರುವರ್ಷಕ್ಕಾಗುವಾಗ ಕಲಾವಿಹಾರ ಅಂತ ಆಯಿತು. ಈ ಕಲಾವಿಹಾರ ಆರಂಭ ಆಗುವಾಗ ಬಡಗು ಮತ್ತು ತೆಂಕು ಎರಡು ಪಂಗಡಗಳು ಇತ್ತು. ಒಂದರಲ್ಲಿ ಮಧ್ಯರಾತ್ರಿಯವರೆಗೆ ಒಂದು ತೆಂಕು, ಮಧ್ಯರಾತ್ರಿಯಿಂದ ನಂತರ ಬಡಗು, ಹೀಗಿತ್ತು. ಆಗ ಬಡಗಿನ ಹಿರಿಯ ಕಲಾವಿದರಾದಂತಹ ವೀರಭದ್ರ ನಾಯ್ಕ, ಗೊತ್ತು, ಹೆಸರು ಕೇಳಿದ್ದೇನೆ, ಹೌದು, ಕುಷ್ಟಮಿ, ಮಹಾಬಲ ಗಾಡಿಗ, ಅರಾಟೆ ಮಂಜು ಇತ್ಯಾದಿ ಘನ ವ್ಯಕ್ತಿಗಳ ಸಂಪರ್ಕ ದೊರೆಯಿತು. ಅದು ನನಗೊಂದು ಸಂಪತ್ತೂ ಆಯಿತು. ಮುಂದೆ ಅದೇ ಮೇಳದಲ್ಲಿ ನಾನು ದುಡಿಯುತ್ತಾ ಇದ್ದೆ. ಕ್ರಮೇಣ ಆ ಮೇಳವನ್ನು ನಮ್ಮ ಯಜಮಾನರು ನಿಲ್ಲಿಸಿದ್ರು. ನನ್ನನ್ನು ಕಟೀಲು ಮೇಳಕ್ಕೆ ಕರೆಸಿದ್ರು. ಸರಿ. ಆಗ ಕಟೀಲು ಎಷ್ಟು ಮೇಳ ಇತ್ತು? ಒಂದೇ ಇದ್ದದ್ದು, ಎರಡು ಇದ್ದದ್ದು? ಒಂದೇ ಮೇಳ ಇದ್ದದ್ದು. ಅದರಲ್ಲಿ ಪ್ರಧಾನ ಪುಂಡು ವೇಷಧಾರಿಯಾಗಿ ಅಪ್ಪಯ್ಯ ಮಣಿಯಾಣಿ ಅಂತ ಒಬ್ಬ ಇದ್ದ. ಅವ ಆ ವರ್ಷ ಮೇಳ ಬಿಟ್ಟ. ಆದ್ದರಿಂದ ನನ್ನನ್ನು ಒಂದನೇ ಪುಂಡು ವೇಷಧಾರಿಯಾಗಿ ಅಲ್ಲಿಗೆ ನೇಮಕ ಮಾಡಿದ್ರು. ಹಾಗೆ ಕಟೀಲು ಮೇಳದಲ್ಲಿಯೇ ನನ್ನ ತಿರುಗಾಟ ಮುಂದುವರಿತು. ಆಮೇಲೆ ಅಲ್ಲಿಂದ ನೀವು ಬೇರೆ ಮೇಳಕ್ಕೆ ಅಂತ ಹೋಗ್ಲಿಲ್ಲ? ಹೋಗಿದ್ದೇನೆ. ಆ ಒಂದು ಮೇಳ ಇದ್ದದ್ದು ಎರಡು ಮೇಳ ಆಯಿತು. ಹೌದು. ಎರಡು ಮೇಳ ಆಗುವಾಗ ನಾನು ಕಟೀಲು ಮೇಳದಲ್ಲಿ ಮುಖ್ಯ ವೇಷಧಾರಿಯಾದೆ. ಹೌದು. ಹೀಗೆ ಈ ಕಟೀಲು ಮೇಳದಲ್ಲಿ 35 ವರ್ಷಗಳವರೆಗೆ ದೀರ್ಘವಾದಂತಹ ತಿರುಗಾಟ. ಹೌದು. ಅಂದ್ರೆ ಮುಖ್ಯ ವೇಷ ಅಂತಂದ್ರೆ ಪುಂಡು ವೇಷದಿಂದ ಇದ್ದವರು ನೀವು ಇದ್ರ ವೇಷಕ್ಕೆ ಬಂದದ್ದು. ಅಂದ್ರೆ ಎರಡನೇ ಮೇಳ ಆದಾಗ. ಆಮೇಲೆ ಈ 35 ವರ್ಷದ ತಿರುಗಾಟ ಮುಗಿದಾಗುವಾಗ ಕಾರಣಾಂತರದಿಂದ ನಾನು ಮೇಳ ಒಮ್ಮೆ ಬಿಡಬೇಕಾಗಿ ಬಂತು. ಹಾಗೆ ಮೇಳ ಬಿಟ್ಟವ ಪುತ್ತೂರು ಮೇಳದಲ್ಲಿ 10 ವರ್ಷಗಳ ತನಕ ತಿರುಗಾಟ ಮಾಡಿದೆ. ಓಹೋ. ಹೌದು. 10 ವರ್ಷ ಪುತ್ತೂರು ಮೇಳ, 2 ವರ್ಷ ಕದ್ರಿ ಮೇಳ, 1 ವರ್ಷ ಪಪ್ಪನಾಡು ಮೇಳ, 1 ವರ್ಷ ಕುಂಟಾರು ಮೇಳ, 1 ವರ್ಷ ಕುಂಬಳಿ ಮೇಳ. ಇಷ್ಟು ಮೇಳಗಳ ತಿರುಗಾಟ ಆಗುವಾಗ ಪುನಃ ನನ್ನನ್ನು ಕಟೀಲು ಮೇಳಕ್ಕೆ ಕರೆದರು, ಬರಬೇಕು ಅಂತ. ಹಾಗೆ ಹೋದೆ. 13 ವರ್ಷಗಳವರೆಗೆ ಪುನಃ ಕಟೀಲು ಮೇಳದಲ್ಲಿ ತಿರುಗಾಟ ಮಾಡಿದೆ. ಆಗ ನನ್ನ ಆರೋಗ್ಯದಲ್ಲಿ ನನಗೇ ಸ್ವಲ್ಪ ಅನುಮಾನ ಕಂಡಿತು. ಯಾಕಂದ್ರೆ ನನಗೆ ಮೊದಲು ನಾನು ಮುಖ್ಯ ವೇಷಧಾರಿಯಾಗಿ ಕುಣಿಯುತ್ತಿದ್ದಂತಹ ಸ್ಥಿತಿಯಲ್ಲಿ ಕುಣಿಯುವುದಕ್ಕೆ ಕಷ್ಟ ಆಯಿತು, ಮಿಕ್ಕ ಯಾವುದಕ್ಕೂ ಅಲ್ಲ, ಕೇವಲ ಕುಣಿಯುವುದಕ್ಕೆ ನನಗೆ ದೈಹಿಕವಾಗಿ ಕಷ್ಟವಾಯಿತು. ಆದ್ದರಿಂದ ನಾನು ಮೇಳವನ್ನು ಬಿಟ್ಟೆ. ಆದರೂ ಪುನಃ ಒತ್ತಾಯ ಮಾಡಿದರು, ಬನ್ನಿ ನೀವು ಚೌಕಿಯಲ್ಲಿ ಇದ್ದುಕೊಳ್ಳಿ, ಸಣ್ಣ ಪುಟ್ಟ ವೇಷ ಮಾಡಿ ಅಂತ. ಸಣ್ಣ ಪುಟ್ಟ ವೇಷ ಮಾಡುವುದು ಅದು ಹಿಡಿಸ್ತದ ಹೇಳಿ, ಮನಸ್ಸಿಗೆ ಸಮ್ಮತ ಆಗುವುದಿಲ್ಲ. ಸುಮ್ಮನೆ ಚೌಕಿಯಲ್ಲಿ ಮಲಗಲಿಕ್ಕೆ ನಮಗೆ ಒಗ್ಗುತ್ತದ ಹೇಳಿ, ಅದು ಒಗ್ಗುವುದೂ ಇಲ್ಲ. ಆದ್ದರಿಂದ ನಾನು ಮೇಳ ಬಿಟ್ಟು ಮನೆಯಲ್ಲಿ ಉಳಿದೆ. ಯಕ್ಷಗಾನವನ್ನು ನೀವು ವೃತ್ತಿಯಾಗಿ ಆರಿಸಿದಂತವರು. ನಿಜವಾಗಿಯೂ ಒಂದು ವೇಳೆ ಯಕ್ಷಗಾನವನ್ನು ವೃತ್ತಿಯಾಗಿ ಆರಿಸದೇ ಇರ್ತಿದ್ರೆ ಬೇರೆ ಯಾವ ಕ್ಷೇತ್ರವನ್ನು ನೀವು ವೃತ್ತಿಯಾಗಿ ಆರಿಸಿಕೊಳ್ತಿದ್ರಿ? ಕೂಲಿಯೋ ಕೃಷಿಯೋ ಏನನ್ನಾದ್ರೂ ಮಾಡಬೇಕಾಗಿತ್ತು. ಅದರಿಂದಾಗಿ ಯಕ್ಷಗಾನವನ್ನು ವೃತ್ತಿಯಾಗಿ ಆರಿಸಿದ್ರ ಬಗ್ಗೆ ನಿಮ್ಗೆ ಹೆಮ್ಮೆ ಇದೆ? ತುಂಬಾ ಹೆಮ್ಮೆ. ಯಕ್ಷಗಾನ ಕ್ಷೇತ್ರವನ್ನು ವೃತ್ತಿಯಾಗಿ ಆರಿಸಿ ಇದೀಗ ಈ ಒಂದು ಒಳ್ಳೆಯ ಒಂದು ಹೆಸರು ತಮಗೆ ಇದೆ. ಒಳ್ಳೆಯ ಒಂದು ಎದುರು ವೇಷಧಾರಿ ಅಂದ್ರೆ ಒಂದು ಉದಾಹರಣೆ ರೂಪವಾಗಿ ಈಗಲೂ ನಿಮ್ಮ ಹೆಸರನ್ನು ಪ್ರಸ್ತಾಪ ಮಾಡುವಂತಹದ್ದನ್ನು ನಾನು ನಿಮ್ಮ ವೇಷವನ್ನು ಹಲವು ನೋಡಿದ್ದೇನೆ, ಮತ್ತು ಅದರಲ್ಲಿ ಯಾವುದು ಉತ್ಪ್ರೇಕ್ಷೆಯೂ ಇಲ್ಲ. ಅದರಲ್ಲಿ ಈ ಒಂದು ಸಾಧನೆ ನಿಮ್ಗೆ ಇವತ್ತಿಗೆ ಯಾವ ಒಂದು ಮನೋಭಾವನೆಯನ್ನು ನೀಡ್ತದೆ? ಅದು ನನ್ನ ಜೀವನದಲ್ಲಿ ನನ್ನ ವೃತ್ತಿ ಸಾರ್ಥಕ ಎಂಬಂತಹ ಒಂದು ಮನೋಭಾವನೆ. ಎರಡನೆಯದಾಗಿ ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಸಂಸಾರದ ಎಲ್ಲರೂ ಕೂಡ ನನ್ನ ಬಗ್ಗೆ ಈ ವೃತ್ತಿಯಲ್ಲಿ ನಾನು ಹೆಸರುವಾಸಿಯಾದ್ದರಿಂದ ಸಂತೋಷಿತರಾಗಿದ್ದಾರೆ ಎಂಬುದೇ ನನಗೆ ದೊಡ್ಡ ಸಂಪತ್ತು.
ಬಹಳ ದೊಡ್ಡ ಮಾತು ಏನು ಅಂತಂದ್ರೆ ವೃತ್ತಿಯ ಸಾರ್ಥಕ್ಯ ಅನ್ನುವಂಥದ್ದು. ಅಂದ್ರೆ ಶ್ರದ್ಧೆಯಿಂದ ನಾವು ಯಾವುದೇ ವೃತ್ತಿಯನ್ನು ಶ್ರದ್ಧೆಯಿಂದ ಮಾಡಬೇಕು ಎನ್ನುವಂತ ಒಂದು ದೊಡ್ಡ ಪಾಠ ನಿಮ್ಮಿಂದ ನಮಗೆ ಸಿಕ್ಕಿರುವಂಥದ್ದು. ಹೌದು. ಈಗ ಅದೇ ಇಲ್ಲ. ಅದು ಆ ವೃತ್ತಿ ಈ ವೃತ್ತಿ ಅಂತಲ್ಲ, ಯಾವ ವೃತ್ತಿಯಲ್ಲಿ ಕೂಡ ಜನರಿಗೆ ಆ ಒಂದು ಶ್ರದ್ಧೆ ಇಲ್ಲ. ಒಟ್ಟು ಮಾಡಬೇಕು, ಮಾಡ್ತಾರೆ ಅನ್ನುವಂಥ ಪರಿಸ್ಥಿತಿ ಬಂದಿದೆ. ಅಂಥದ್ರಲ್ಲಿ ನಿಮ್ಮ ಆ ಮಾತು ನಿಜಕ್ಕೂ ಕೂಡ ಈ ಯಾರಾದರೂ ಅದನ್ನು ಒಂದು ಆದರ್ಶವಾಗಿ ತೆಗೆದುಕೊಂಡು ತಮ್ಮ ವೃತ್ತಿಯಲ್ಲಿ ತಾವು ಸಂಪೂರ್ಣವಾಗಿ ತೊಡಗಿಕೊಂಡು ಸಾರ್ಥಕ್ಯವನ್ನು ಗಳಿಸಿಕೊಳ್ಳಿ ಅಂತ ನಾನು ಹಾರೈಸ್ತೇನೆ. ಈ ರೀತಿಯಾಗಿ ಹಿತಬೋಧೆಯನ್ನು ನನ್ನ ಅನುಯಾಯಿಗಳಾದಂತಹ ಕೆಲವಾರು ಪಾತ್ರಧಾರಿಗಳಿಗೆ ನಾನು ಹೇಳಿದ್ದೇನೆ. ಆದ್ರೆ ಅದನ್ನೆಲ್ಲ ಅನುಸರಿಸಿಕೊಂಡು ಹೋಗುವಷ್ಟು ಮನೋ ನಿರ್ಮಲತೆ ಎಲ್ರಿಗೂ ಉಂಟು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹೌದು ಹೌದು ಹೌದು. ಆದ್ರೂ ನನಗೆ ಒಬ್ಬ ಶಿಷ್ಯ ಇದ್ದಾನೆ, ತಿರುಮತಿ ಜಯಪ್ರಕಾಶ ಅಂತ. ಅವ ನನ್ನನ್ನು ನಿಷ್ಠೆಯಿಂದ ಸೇವಿಸಿದ್ದಾನೆ. ಅವನಿಗೆ ನನ್ನಿಂದ ಆಗುವಷ್ಟನ್ನು ಉಪದೇಶಿಸಿದ್ದೇನೆ. ಅವನೀಗ ಒಬ್ಬ ಧೀಮಂತ ಕಲಾವಿದರಾಗಿ ಬೆರೆಯುತ್ತಾ ಇದ್ದಾನೆ. ಹೌದು ಹೌದು. ಅದಕ್ಕಾಗಿ ನಾನು ಸಂತೋಷವೂ ಪಡ್ತಾ ಇದ್ದೇನೆ. ಹೋದಲ್ಲಿಲ್ವಾ ನನ್ನ ಗುರುಗಳು ನನ್ನ ಮಾವ ಅಂತ ಹೇಳಿಕೊಡ್ತಾ ಬರ್ತಾನೆ. ಅದೇ ಒಂದು ಸಂತೋಷ. ಈಗಿನ ಕಾಲಕ್ಕಾಗುವಾಗ ಯಕ್ಷಗಾನವನ್ನು ಹೊಟ್ಟೆಪಾಡಿಗಾಗಿ ಅಂತ ಸ್ವೀಕಾರ ಮಾಡುವಂತಹ ಯುವಕರಿಗೆ ನೀವು ಏನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅಂದ್ರೆ ಹೊಟ್ಟೆಪಾಡಿಗಾಗಿಯೇ ಅವರು ಬರುವಾಗ ಯಾವ ಮನೋಧರ್ಮದಿಂದ ಬರಬೇಕು? ಅದರಿಂದ ಯಕ್ಷಗಾನ ಕ್ಷೇತ್ರಕ್ಕೂ ಒಳ್ಳೇದಾಗಬೇಕು, ಅವರಿಗೂ ಒಳ್ಳೇದಾಗಬೇಕು. ನನ್ನ ಅಭಿಪ್ರಾಯ ಪ್ರಕಾರ ಈಗಿನ ಯುವ ಕಲಾವಿದರುಗಳು ಹೊಟ್ಟೆಪಾಡಿಗೆ ಎಂಬುದಾಗಿಯೇ ಬರುವುದು ಬಹಳ ತೀರಾ ವಿರಳ. ಯಾಕಂದ್ರೆ ಈಗ ನಮ್ಮಲ್ಲಿ ಒಂದು ನಾಟ್ಯ ಕೇಂದ್ರ ಉಂಟಲ್ಲ, ಹೌದು, ಧರ್ಮಸ್ಥಳದಲ್ಲಿ. ಅಲ್ಲ, ಈಗ ನಿಂತಿದೆ ಬಿಡಿ, ಆಗ ಇತ್ತಲ್ಲ. ಹೌದು. ಅಲ್ಲಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಲೆಕ್ಕಕ್ಕೆ 6 ತಿಂಗಳಿನ ಪಾಠ ಅಂತ. ಹೌದು ಹೌದು. ಆದ್ರೆ 4 ತಿಂಗಳು ಬರ್ತಿ ಆಗ್ತಿರ್ಲಿಲ್ಲ. ಹೌದು, ಗೊತ್ತಾಯ್ತಲ್ಲ. ಆದ್ರೂ ಉತ್ತಮ ವಿದ್ಯಾರ್ಥಿ ಅದೊಂದು ಪ್ರಕಾರ ಮಾಡಿದ್ದಾರೆ. ಹೌದು, ಉತ್ತಮ ವಿದ್ಯಾರ್ಥಿ ಎನ್ನುವಂತ ಒಂದು ಸರ್ಟಿಫಿಕೇಟ್. ಸರ್ಟಿಫಿಕೇಟ್ ಉತ್ತಮ ಕಲಾವಿದ ಅಂತ ಕೊಡ್ಲಿ. ಅಲ್ಲಿರುವುದು ವಿಷಯ. ಅಲ್ಲಿರುವುದು ಕರೆಕ್ಟ್. ಅದನ್ನು ಅವ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಯಾವತ್ತಿಗೂ ಅವ ವಿದ್ಯಾರ್ಥಿಯಾಗಿ ಇರಬೇಕು ಅನ್ನುವಂಥದ್ದು. ಇನ್ನೊಂದು ಮೇಳಕ್ಕೆ ಅವ ಹೋಗುವಾಗ ನಾನು ಈ ಮೇಳಕ್ಕೆ ವೇಷಧಾರಿಯಾಗಿ ಬರುವುದಲ್ಲ, ವಿದ್ಯಾರ್ಥಿಯಾಗಿ ಬರ್ತೇನೆ. ಆದ್ದರಿಂದ ವಿದ್ಯೆಯನ್ನು ಆರ್ಜಿಸಿಕೊಳ್ಳಬೇಕಾದ್ದು ನನ್ನ ಕರ್ತವ್ಯ ಎಂಬುದಾಗಿ ಯಾವನಲ್ಲಿ ನಿಷ್ಠೆ ಇರ್ತದೋ ಅವ ಮಾತ್ರವೇ ನಿಷ್ಠಾವಂತನಾಗಿ ರಂಗಸ್ಥಳದಲ್ಲಿಯೂ ದುಡಿಯುತ್ತಾನೆ, ಪ್ರಾಮಾಣಿಕವಾಗಿ ಕಲಿಯುತ್ತಾನೆ, ಅವ ಕಲಾವಿದನೂ ಆಗ್ತಾನೆ. ಆದ್ರೆ ಈ ಬಗ್ಗೆ ವಿರಳ. ಹೌದು ಹೌದು ಹೌದು, ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ ಬಿಡಿ. ಆದ್ರೆ ನೀವು ಇದು ಒಂದು ವಿಶೇಷವಾಗಿ ಹೇಳಿದಿರಿ, ಯಾವುದು ಉತ್ತಮ ವಿದ್ಯಾರ್ಥಿ ಉತ್ತಮ ಕಲಾವಿದ ಅಂತ ಕೊಡ್ತಾ ಇರ್ಲಿಲ್ಲ. ಈ ಯಕ್ಷಗಾನದ ಶಾಸ್ತ್ರೀಯತೆ ಅಥವಾ ಪಾರಂಪರಿಕ ಯಕ್ಷಗಾನ ಅಥವಾ ಸಾಂಪ್ರದಾಯಿಕ ಯಕ್ಷಗಾನ ಅಂತ ನಾವೇನು ಹೇಳ್ತೇವೆ, ಅದರ ಗುಣಲಕ್ಷಣಗಳ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ? ಕೊಡೋಣ. ಈ ಬಗ್ಗೆ ಹಿಂದೊಮ್ಮೆ ಆಕಾಶವಾಣಿಯಲ್ಲಿಯೂ ನನ್ನಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದು. ಅದಕ್ಕೆ ಉತ್ತರ ಹೇಳಿದ್ದೇನೆ ನಾನು. ಆದ್ರೆ ಈಗ ವಯಸ್ಸಿನ ಪ್ರಭಾವ ಏನೋ ನನಗೆ ಅದು ಎಲ್ಲ ನೆನಪು ಬರುವುದಿಲ್ಲ. ಅಲ್ಲ, ನಿಮಗೆ ಈಗ ನೆನಪಿಗೆ ಬಂದಷ್ಟು ಹೇಳಿ ಸಾಕು. ಯಕ್ಷಗಾನಕ್ಕೆ ಪೂರ್ವ ನಿರ್ಧರಿತವಾದಂತಹ ಒಂದು ನಾಟ್ಯ, ಬಣ್ಣ, ಹೌದು, ಉಡುಪು, ಹೌದು, ಆಭರಣ, ನಡೆ, ನುಡಿ, ಧ್ವನಿ, ಅಕ್ಷಿ, ಹಸ್ತ, ಪಾದ, ಶಿರ ಎಂಬಂತಹ ನಡೆಗಳಿದೆ. ಇದಕ್ಕೆಲ್ಲ ಯಾರು ಮೂರ್ತ ರೂಪ ಕೊಟ್ಟರೋ ಅದು ನನಗೆ ಗೊತ್ತಿಲ್ಲ. ಆದ್ರೆ ನನ್ನ ಅಭಿಪ್ರಾಯ ಪ್ರಕಾರ ಈ ಯಕ್ಷಗಾನದ ಹುಟ್ಟಿನಿಂದ ನಾವು ಹುಡುಕಬೇಕಾಗುತ್ತದೆ. ಹೌದು ಹೌದು, ಹುಟ್ಟನ್ನೇ ಹುಡುಕ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಹೌದು, ಅದು ಇನ್ನೂ ಸಾಧ್ಯ ಆಗ್ಲಿಲ್ಲ. ಯಾಕಂದ್ರೆ
ನಾನು ಈ ಬಗ್ಗೆ ಕೂಡ್ಲು ಶಾನುಭೋಗರ ಮನೆಯಲ್ಲಿ ಇದ್ದು ವಿಚಾರಿಸಿದ್ದೇನೆ ಮತ್ತು ಅಲ್ಲಿರುವಂತಹ ಪರಿಕರಗಳನ್ನು ನೋಡಿದ್ದೇನೆ. ಓಹೋ. ಅಲ್ಲಿ ಯಾವ ವೇಷಕ್ಕೆ ಯಾವ ಬಣ್ಣ, ಯಾವ ವೇಷಕ್ಕೆ ಯಾವ ಉಡುಪು, ಯಾವ ಕಿರೀಟ ಇತ್ಯಾದಿ 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 ಪ್ರತ್ಯೇಕವಾದಂತಹ ಗ್ರಂಥ ಉಂಟು. ಓಹೋ. ಹೌದು, ಅದನ್ನು ನೋಡಿ ಅಧ್ಯಯನ ಮಾಡಬಹುದು. ಹಾ ಹಾ. ಈಗ ನೀವು ಆಗ ಹೇಳಿದ್ರಿ ಉಡುಪು, ಬಣ್ಣ, ಆಮೇಲೆ ಏನು ಅಕ್ಷಿ, ಶಿರ, ಅದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ಬೋದಾ ನಿಮ್ಗೆ? ನೋಡಿ, ನಮ್ಮ ನಾಟ್ಯಕ್ಕೆ ಒಂದು ಪದಚಿಹ್ನೆ ಅಂತ ಉಂಟು. ಹೌದು. ಯಥಾ ಹಸ್ತಿ ಯಥಾ ಪಾದ, ಯಥಾ ಪಾದಿ ಯಥಾ ದೃಷ್ಟಿ, ಕರೆಕ್ಟ್. ಯಥಾ ದೃಷ್ಟಿ ಯಥೋ ಮನಸ್ಸ ಎಂಬುದಾಗಿ. ಹೌದು ಹೌದು. ಇದನ್ನು ಸಾಕ್ಷಾತ್ಕರಿಸಿಕೊಂಡೆವು ಅಂತ ಆದರೆ ನಾಟ್ಯದಲ್ಲಿರುವಂತಹ ಭಂಗಿಗಳು, ಭಾವಗಳು, ಜ್ಞಾನಗಳು ಎಲ್ಲವೂ ತನ್ನಿಂತಾನೇ ಮೈಗೂಡಿ ಬರ್ತದೆ ಎಂಬುದೇ ಇದರ ಸಾಂಕೇತಿಕವಾದ ಅರ್ಥ. ಇದನ್ನು ನೀವು ಸಂಪ್ರದಾಯ ಅಂತ ನೀವು ಹೇಳುವುದು. ಇದು ಸಂಪ್ರದಾಯ, ಇದು ಅದರ ಗುಣಲಕ್ಷಣ. ಹೌದು. ಇದನ್ನೆಲ್ಲ ಈಗಿನ ಕಾಲಕ್ಕಾಗುವಾಗ ಕಲಿತುಕೊಳ್ಳುವ ಬಗೆ ಹೇಗೆ? ಕಲಿಯುವಂತಹ ಉತ್ಸಾಹ ಇದ್ರೆ ಕಲಿಯಬಹುದು, ಆದ್ರೆ ಕಲಿಸುವಂತಹವರು ಕಡಿಮೆ ಆಗಿದ್ದಾರೆ. ಅದೇ ಹೇಳಿದ್ದು. ಈಗ ನಾವು ಕಲಿಬೇಕು ಅಂತ ಒಂದು ಉತ್ಸಾಹ ಉಂಟು ಅಂತಾದ್ರೆ, ನಾನು ವೇಷಧಾರಿ ಆಗ್ಬೇಕು ಎನ್ನುವ ಉದ್ದೇಶ ಅಲ್ಲ, ಕಲಿಬೇಕು, ತಿಳಿದುಕೊಳ್ಬೇಕು ಎನ್ನುವ ಕುತೂಹಲ ನನ್ನಲ್ಲಿ ಇದ್ದಾಗ ಇದನ್ನು ತಿಳಿದುಕೊಳ್ಳುವ ಬಗೆ ಹೇಗೆ? ಯಾರನ್ನು ನಾನು ಸಂಪರ್ಕಿಸಬೇಕು ಅಥವಾ ಯಾವ ಪುಸ್ತಕವನ್ನು ಸಂಪರ್ಕಿಸಬೇಕು? ನೀವು ಈಗ ಕಲಿಬೇಕು ಎಂಬಂತ ಉತ್ಸುಕತೆ ನಿಮಗೆ ಇರುವುದು ಸಹಜ, ಕಲಿಸಬೇಕು ಎಂಬಂತ ಉತ್ಸುಕತೆ ನನಗೂ ಉಂಟು. ಆದರೆ ನನ್ನ ದೇಹಾರೋಗ್ಯ ಸರಿಯಿಲ್ಲದ ಕಾರಣ ಅದನ್ನು ಕಲಿಸುವುದಕ್ಕೆ ನಾನು ನಿಶ್ಶಕ್ತನಾಗಿದ್ದೆ. ಹೌದು ಹೌದು, ಕ್ಷಮಿಸಿ. ಅಲ್ಲಲ್ಲ, ಅಂದ್ರೆ ಬೇರೆ ಯಾರಾದರೂ ಒಬ್ಬ ಆಳುಗಳನ್ನು ನಿಮಗೆ ತೋರಿಸೋಣವೇ ಎಂದರೆ ಸದ್ಯೋ ಭವಿಷ್ಯದಲ್ಲಿ ಯಾರೂ ಇಲ್ಲ. ಒಂದು ವೇಳೆ ಮನಸ್ಸು ಮಾಡಿದ್ರು ಎಂದಾದ್ರೆ ಕೋಡಿಯೂರು ರಾಮಚಂದ್ರ ರಾಯರು ಒಬ್ರು ಮಾತು ಕೇಳಿಯ. ಅಂದ್ರೆ ನೀವೀಗ ಹೇಳಿದ ಯಾವುದು ಈ ಪದಭಂಗಿ, ನಾಟ್ಯಭಂಗಿ ಇದು ಎಲ್ಲವನ್ನು ಕೂಡ ಸರಿಯಾಗಿ ವಿವರಿಸಲಿಕ್ಕೆ ಒಂದು ಯೋಗ್ಯತೆ ಇರುವವರು ಅವರು ಒಬ್ಬರೇ, ಕೋಡಿಯೂರು ರಾಮಚಂದ್ರ ರಾಯರು ಒಬ್ಬರೇ. ಪುರಾಣೇತರ ಪ್ರಸಂಗಗಳು ಅಂದ್ರೆ ಈ ಸಾಮಾಜಿಕ ಆಗಿರ್ಬೋದು ಅಥವಾ ಕಾಲ್ಪನಿಕ ಆಗಿರ್ಬೋದು, ಯಾವುದೇ ಒಂದು ಇದು ಪ್ರಸಂಗಗಳು ಯಕ್ಷಗಾನಕ್ಕೆ ಪೂರಕವೇ ಅಥವಾ ಮಾರಕವೇ? ಮಾರಕ ಎಂಬುದಾಗಿ ಹೇಳುವುದಕ್ಕೆ ಆಗುವುದಿಲ್ಲ. ಹೌದು. ಪೂರಕ ಎಂದು ಒಪ್ಪಿಕೊಳ್ಳುವುದಕ್ಕೂ ಮನಸ್ಸೊಪ್ಪುವುದಿಲ್ಲ. ಹಾಗೆಂದು ಚಾರಿತ್ರಿಕವಾದಂತಹ ಕೆಲವು ಕಥೆಗಳು ಹೌದು ಅದು ಪೂರಕವೊಂದು ಎಂಬುದನ್ನು ಒಪ್ಪಿಕೊಳ್ಳಬೇಕಾಗ್ತದೆ. ಯಾಕಂದ್ರೆ ನಾವು ಕನ್ನಡಿಗರು, ವಿಶಾಲವಾದಂತಹ ಕರ್ನಾಟಕದಲ್ಲಿ ನಡೆದಿರುವ ಇತಿಹಾಸವನ್ನು ನಾವು ಯಕ್ಷಗಾನ ರೂಪದಲ್ಲಿ ಪ್ರದರ್ಶಿಸುವುದು ಅಪರಾಧ ಏನೂ ಅಲ್ಲ, ಬಹುಮಾನ್ಯ. ಯಾಕಂದ್ರೆ ಈಗ ನೀವೇ ನೋಡಿ, ಎಲ್ಲ ಈಗ ಆಟ ಬಂದಿದೆ ಅಂತ ಒಂದು ಸ್ವಚ್ಛತಾ ಆಂದೋಲನದ ಒಂದು ಆಟ ಬಂದಿದೆ, ಮತ್ತೆ ಇಂಥದ್ದು ರೋಗ ನಿರೋಧಕವಾದಂತಹ ಹೀಗೆಲ್ಲ ಬರ್ತಾ ಉಂಟು. ಹಾಗೆ ಬರುವಾಗ ಈ ಚಾರಿತ್ರಿಕ ಇತ್ಯಾದಿ ಪ್ರಸಂಗಗಳು ಬರಬಾರದು ಎಂಬುದಾಗಿ ಏನೂ ಇಲ್ಲ. ಬರಬಹುದು, ಚಾರಿತ್ರಿಕ ಬರಬಹುದು, ಅಲ್ಲ ಪೌರಾಣಿಕವೂ ಇದು ಬೇರೆಯೂ ಬರಬಹುದು. ಆದ್ರೆ ನಮ್ಮ ಹಿನ್ನೆಲೆ ಏನು ಎಂಬುದನ್ನು ಅರ್ಥ ಮಾಡಿಕೊಂಡು ಆ ಚೌಕಟ್ಟಿನ ಒಳಗೆ ಅದನ್ನು ಪ್ರದರ್ಶಿಸಬೇಕೇ ವಿನಃ ಅದಕ್ಕಿಂತ ಭಿನ್ನವಾಗಿ ನಾವು ಪ್ರದರ್ಶಿಸಿದೆವು ಎಂದಾದರೆ ಅದು ಯಕ್ಷಗಾನಕ್ಕೆ ಮಾರಕವಾಗ್ತದೆ. ಅಂದ್ರೆ ಈಗ ನೀವು ಹೇಳಿದ ಸಂಪ್ರದಾಯಬದ್ಧ ಚೌಕಟ್ಟಿನ ಒಳಗಡೆ ನಾವು ಮಾಡಿದೆವು ಅಂತಾದ್ರೆ ಆಗ ಅದು ಯಕ್ಷಗಾನಕ್ಕೆ ಮಾರಕ ಆಗುವುದಿಲ್ಲ. ಈ ಒಡ್ಡೋಲಗ ಕ್ರಮಗಳು ಮಾಯವಾಗುತ್ತಿರುವ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ತುಂಬಾ ಪಶ್ಚಾತ್ತಾಪ ಪಡ್ತೇನೆ ನಾನು. ತುಂಬಾ ಪಶ್ಚಾತ್ತಾಪ ಪಡ್ತೇನೆ. ಅದನ್ನು ಉಳಿಸಬೇಕು ಅಂತಾದ್ರೆ ನಾವು ಏನು ಮಾಡಬಹುದು ಈಗಿನ ಒಂದು ಕಾಲಘಟ್ಟದಲ್ಲಿ? ನೋಡಿ ಸ್ವಾಮಿ, ಮೊದಲು ಪ್ರವೇಶಕ್ಕಿಂತ ಮೊದಲು ಕೆಲವೆಲ್ಲ ಕ್ರಮಗಳು ಅಂತ ಇತ್ತು. ನಾನು ಕೇಳಿ ತಿಳಿದ ಹಾಗೆ ಆ ಪ್ರವೇಶಕ್ಕೆ
ಮೊದಲು ಒಂದು ಬರೀ ಬಡಿತಾರಲ್ಲ, ಏನದು ಸಭಾ ಕ್ಲಾಸ್ ಅಲ್ಲಲ್ಲ, ಸಭಾ ಕ್ಲಾಸ್ ಅಲ್ಲ, ಪ್ರವೇಶದಲ್ಲಿ ಮೊದಲು ಒಂದು 3 ಆವರ್ತ ಬಡಿಲಿಕ್ಕೆ ಉಂಟಲ್ಲ, ಅದಕ್ಕೆ ಕೂಡ ಹೆಜ್ಜೆಗಳು ಉಂಟು ಅಂತ ನಾನು ಕೇಳಿದವ. ಉಂಟು 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 ಉಂಟು. ಅಲ್ಲಲ್ಲ, ತೆರೆ ಕ್ಲಾಸ್ ಅಲ್ಲ, ಆ ಪ್ರವೇಶ ಉಂಟಲ್ಲ, ಪ್ರವೇಶದ ಇದಕ್ಕೆ. ಹೌದು ಹೌದು, ಅದಕ್ಕೂ ಉಂಟು. ಅದು ಈಗಿನ ಕಾಲದಲ್ಲಿ ಅದಕ್ಕೆ ಅವಕಾಶ ಇಲ್ಲ, ಹಿಂದಿನ ಕಾಲದಲ್ಲಿ ಇತ್ತು. ಯಾಕೆ ಗೊತ್ತೋಳ, ಹಿಂದಿನ ಕಾಲದಲ್ಲಿ ರಂಗಸ್ಥಳದ ಹಿಂದೆಗೆ ಪರದೆ ಇಲ್ಲ. ಹೌದು, ಗೊತ್ತಾಯ್ತಲ್ಲ. ಆದ್ದರಿಂದ ದಿನ್ನತ್ತೋ ತೀರ್ಥೈ ಎಂಬುದಾಗಿ ಚೌಕಿಯಿಂದ ಹೊರಗೆ ಹೆಜ್ಜೆ ಇಟ್ಟು ಕಲಾವಿದನಾದವ ಮುಂದೆ ದೀಂಗಣಕ್ಕೆ ಹೋಗಬೇಕು, ಕರೆಕ್ಟ್ ಎಂಬುದಾಗಿ ಇತ್ತು. ಈಗ ಅದು ಕುಣಿದ್ರು ಕಾಣುವುದಿಲ್ಲ, ಪರದೆ ಉಂಟಲ್ಲ. ಆದ್ದರಿಂದ ಸಂಪ್ರದಾಯ ಹಾಗೆ. ಹೌದು, ಅದು ಈಗ ಕುಂಠಿತಗೊಂಡಿದೆ ಇಲ್ಲ. ಈಗ ಗೊತ್ತಿರೋರು ಇಲ್ಲ, ಬಹುಶಃ ಗೊತ್ತಿರುವವರು ಇಲ್ಲ. ಅದು ಇದ್ರು ಎಂತದ್ದು ಅಂತ ಕೇಳ್ಯಾರು. ಅದೇ ಆಮೇಲೆ ಈ ಒಡ್ಡೋಲಗ ಕ್ರಮಗಳು ಉಳಿಸಬೇಕಾದ್ರೆ ಏನು ಮಾಡಬಹುದು ಈಗಿನ ಕಾಲಘಟ್ಟಕ್ಕಾಗುವಾಗ? ಒಡ್ಡೋಲಗ ಕ್ರಮ ಉಳಿಸಬೇಕು ಎಂಬುದಾಗಿದ್ರೆ ಒಡ್ಡೋಲಗದ ಅನುಭವಿಗಳಾದ ವ್ಯಕ್ತಿಗಳಲ್ಲಿ ಅದನ್ನು ತಿಳಿಯಬೇಕು. ಸಾಧಾರಣ ಅರ್ಜುನನ ಒಡ್ಡೋಲಗ ಒಂದು ನಮ್ಮ ರೆಂಜಾಳ ರಾಮಕೃಷ್ಣರಾಯರಿಗೆ ಗೊತ್ತು. ಹೌದು, ಸರಿಯಾಗಿ. ಮತ್ತೆ ನನ್ನ ಅನುಭವದಲ್ಲಿ ಎಲ್ಲ ರಂಗ ಪ್ರವೇಶದ ಮಾಹಿತಿಗಳನ್ನು ತಿಳಿದ ಕಲಾವಿದರು ತೀರಾ ವಿರಳ. ಭಿನ್ನತೆ ಮಾತ್ರ 3 ವಿಧವು. ಗೊತ್ತಾಯ್ತಲ್ಲ, ಭಿನ್ನತೆ ಮಾತ್ರ 3 ವಿಧಾನವಾಗಿ ಉಂಟು. ಈಗ ಸಭಾ ಕ್ಲಾಸ್ ಯಾವುದೆಲ್ಲ ವೇಷಗಳಿಗೆ? ದೇವೇಂದ್ರ, ಅರ್ಜುನ ಮಾತ್ರವಾ ಅಥವಾ ಬೇರೆ ಯಾವುದಾದ್ರೂ ವೇಷಗಳಿಗೆ ಉಂಟಾ? ದೇವೇಂದ್ರ ಅರ್ಜುನನಿಗೆ ಸಭಾ ಕ್ಲಾಸು, ಪಾಂಡವರಿಗೆ ಸಭಾ ಕ್ಲಾಸು. ಕಾರ್ತವೀರ್ಯ ಅರ್ಜುನನಿಗೆ ಉಂಟು ಅಂತ ನಾನೊಂದು ಕೇಳಿಪಟ್ಟೆ. ಕಾರ್ತವೀರ್ಯ ಅರ್ಜುನನಿಗೂ ಉಂಟು, ಋತುಪರ್ಣನಿಗೂ ಉಂಟು. ಓಹೋ. ಮತ್ತೆ ಲಕ್ಷ್ಮಣನಿಗೆ ಕೂಡ ಉಂಟು ಅಂತ ಕೆಲವರು ಹೇಳ್ತಾ ಇದ್ರು. ಇಲ್ಲ, ನನ್ನ ಅನುಭವದಲ್ಲಿ ನಾನು ನೋಡ್ಲಿಲ್ಲ. ಅಂದ್ರೆ ಕಾರ್ತವೀರ್ಯ ಅರ್ಜುನನಿಗೆ ಉಂಟು, ಋತುಪರ್ಣನಿಗೆ ಅದು ಯಾವ ರೀತಿಯಾಗಿ? ಅಂದ್ರೆ ಈ ಕಾರ್ತವೀರ್ಯ ಅರ್ಜುನ ದೇವೇಂದ್ರ ಅದೇ ಮಾದರಿಯದ್ದ ಅಥವಾ ಸ್ವಲ್ಪ ಭಿನ್ನತೆ ಉಂಟಾ? ಋತುಪರ್ಣನಿಗೆ ತೆರೆ ಹಿಡಿದು ರಥದ ಮುಂಭಾಗದಲ್ಲಿ ನಿಲ್ಲು. ಓಹೋ. ಅಲ್ಲಿಂದ ಚೆಂಡೆವಾದಕರು ಅದಕ್ಕೆ ಬೇಕಾದಂತಹ ಪೋಷಕವನ್ನು ಮೊದಲು ಬಡಿತಾರೆ. ಸರಿ. ಅಲ್ಲಿಂದ ಈ ಸಭಾ ಕ್ಲಾಸ್ ಆರಂಭ ಆಗಿ ಸಭಾ ಕ್ಲಾಸ್ ಆಗಿ ದೀಂಗಣಾಗಿ ಆ ಬಳಿಕ ಋತುಪರ್ಣನ ಹುಟ್ಟುವುದ. ಓಕೆ. ಇದು ನನ್ನ ಗುರುಗಳು, ನನ್ನ ಮಾವ ಅಳಿಕ ರಾಮಯ್ಯ ರೈಗಳು ಮಾಡುವುದನ್ನು ನಾನು ನೋಡಿದ್ದೇನೆ. ನಾನು ಅಭಿನಯಿಸಿ ತೋರಿಸಿದೆ. ಓಹೋ, ನೀವು ಋತುಪರ್ಣ ಮಾಡುವಾಗ ಮಾಡಿದ್ದೆ. ಓಹೋ, ಅದು 1-2 ಕಡೆಯಲ್ಲಿ ಮಾಡಿದ್ದು, ಆದ್ರೆ ಅದು ಎಲ್ರಿಗೂ ಜನಮೆಚ್ಚುಗೆ ಆಗ್ಲಿಲ್ಲ. ಋತುಪರ್ಣ ರಾಜ ಋಷಿ ಹಾಗೆ ಬರಬಾರದು ಅಂತ ಹೇಳಿದ್ರು. ನಮಗೆ ಏನು. ಹೌದು. ಹಾಗೆ. ಹಾಗಾದ್ರೆ ಅರ್ಜುನ, ದೇವೇಂದ್ರ, ಋತುಪರ್ಣ, ಕಾರ್ತವೀರ್ಯ ಈ ಇಷ್ಟು ಜನಕ್ಕೆ ಸಭಾ ಕ್ಲಾಸ್ ಇತ್ತು. ಸಂಗೀತದ ಆಲಾಪನೆ, ಅತಿ ಉದ್ದ ಪದಗಳು, ಇದೆಲ್ಲ ಯಕ್ಷಗಾನ ನಾಟ್ಯಕ್ಕೆ ಎಷ್ಟರ ಮಟ್ಟಿಗೆ ಹಿತ ಆಗ್ತದೆ? ಸಂಗೀತ ಎಂಬುದು ಶಾಸ್ತ್ರೀಯವಾದ ಸಂಗೀತದಲ್ಲಿ ಆಲಾಪನೆಯೇ ಮುಖ್ಯ. ಆಲಾಪನೆಯೇ ಮುಖ್ಯ. ಹೌದು. ಯಕ್ಷಗಾನ ಸಂಗೀತಕ್ಕೆ ಆಲಾಪನೆ ಇಲ್ಲ. ಅದು ನಿಗದಿತವಾಗಿ ಅದೇ ಆ ಛಂದಸ್ಸು ಮಾತ್ರಗಣಕ್ಕೆ ಅನುಗುಣವಾಗಿ, ಮಾತ್ರಗಣಗಳಿಗೆ ಸರಿಯಾಗಿ ಛಂದೋಬದ್ಧವಾಗಿ ಅದು ಹೋಗಿ ನಿಲ್ಲಬೇಕು. ಗಜಮುಖದವನೇ ಗಣಪಗೆ ಎಂಬತ್ತ ಪದ್ಯವನ್ನು ಗಜಮುಖ ದವಗೆ ಗಣಪಗೆ ಗಣಪಗೆ ಅಂತ ಹೇಳಿದ್ರೆ ಅದು ಗಜಮುಖದವಾಗ್ತದೆ, ಆಗುವುದಿಲ್ಲ. ಹಾಗಾದ್ರೆ ಯಕ್ಷಗಾನದ ಸಂಗೀತ ಬೇರೆ, ಶಾಸ್ತ್ರೀಯ ಸಂಗೀತ ಬೇರೆ. ಆ ಒಂದು ಈ ಎರಡು ಬೇರೆ ಬೇರೆ ಅಂತ ಭಾಗವತನಿಗೆ ಹೇಳುವವನಿಗೆ ನೆನಪಿರ್ಬೇಕು. ಈ ಯಕ್ಷಗಾನ ಪ್ರದರ್ಶನಗಳಿಗೆ
ಕಲಾ ವಿಮರ್ಶೆ ಅಂತ ಹೇಳಿ ಬೇಕಾ? ಬೇಕು. ಬೇಕು ಅಂತಂದ್ರೆ ಅದು ಯಾವ ರೀತಿಯಲ್ಲಿ ಇರಬೇಕು? ಯಾರು ವಿಮರ್ಶೆ ಮಾಡಬೇಕು? ಯಕ್ಷಗಾನ ರಂಗದ ವಿಮರ್ಶೆ ಮಾಡಬೇಕು ಎಂಬುದಾಗಿದ್ರೆ ಯಕ್ಷಗಾನದ ಬಗ್ಗೆ 100ರಲ್ಲಿ ಒಂದು 60 ಪಾಲಾದರೂ ತಿಳಿದವನಾಗಿರ್ಬೇಕು. ಅವನಿಂದ ಮಾತ್ರವೇ ಯಕ್ಷಗಾನ ರಂಗದ ವಿಮರ್ಶೆ ಮಾಡುವುದಕ್ಕೆ ಸಾಧ್ಯ. ಹೌದು. ಒಟ್ಟು ಅವ ಕುಣಿದದ್ದು ಸರಿಯಾಗಲಿಲ್ಲ, ಇವ ಮಾತಾಡಿದ್ದು ಸರಿಯಾಗಲಿಲ್ಲ ಅಂತ ಸಾಮಾನ್ಯರು ಹೇಳ್ತಾರೆ. ಕಣ್ಣಿತ್ತು ಕಾಣಿಕೆ. ಈ ಬ್ಯಾಂಡ್ ಸೆಟ್ಟು, ಸಿಡಿಮದ್ದು, ರಂಗಸ್ಥಳದ ಅತಿಯಾದ ಅಲಂಕಾರ ಇತ್ಯಾದಿ ಆಡಂಬರ ಅನಿವಾರ್ಯವ ಯಕ್ಷಗಾನಕ್ಕೆ, ಅಥವಾ ಇದು ಅವಶ್ಯಕವ? ಇದು ಬೇಕಾ? ಅದನ್ನು ಯಾಕೆ ಹೇಳ್ತೀರಿ ಸ್ವಾಮಿ? ಯಾರಲ್ಲಿ ಹೇಳುವ ಅದು ಅನಾವಶ್ಯಕವಾಗಿ ಮಾಡುವಂತಹ ವೆಚ್ಚ. ಅದೇ ದುಂದು ವೆಚ್ಚ ಅಂತಲೇ ಹೇಳ್ಬೇಕಷ್ಟೇ. ದುಂದು ವೆಚ್ಚ ಅಲ್ಲದೆ ಬೇರೆ ಏನಿಲ್ಲ. ಯಾಕೆಂದ್ರೆ ಈಗ ಹರಿಕೆ ಬಯಲಾಟಗಳಿಗೆ ಮೇಳಕ್ಕೆ ಕೊಡುವ ವೀಳ್ಯ ಬಿಡಿ, ಕಲಾವಿದರಿಗೆ ಕೊಡುವಂತಹ ಬಕ್ಷಿಸು ಬಿಡಿ, ಎಲ್ಲಕ್ಕಿಂತಲೂ ಹೆಚ್ಚಾಗಿ ಧನ ಸಂಗ್ರಹ ಆಗುವುದು ಹೂ ಮಾರುವವರಿಗೆ. ಎರಡನೇದಾಗಿ ಈ ಬ್ಯಾಂಡ್ ಇದು ಸಿಡಿಮದ್ದಿನವರಿಗೆ, ಮೂರನೇದಾಗಿ ಬ್ಯಾಂಡ್ ವಾದ್ಯದವರಿಗೆ. ಇದು ಅನಾವಶ್ಯಕ ಖರ್ಚು. ಯಾಕೆ ಮೊದಲನವರು ಹರಿಕೆ ಆಟ ಆಡಿಸಲಿಲ್ವ? ಈಗ ಈ ಕಟೀಲು ಮೇಳದ್ದು ಹರಿಕೆ ಬಯಲಾಟವೇ ನಡೆಯುವುದು ವಿನಃ ಬೇರೆ ಯಾವ ಆಟವೂ ಆಗುವುದಿಲ್ಲ. ಆಗುವುದಿಲ್ಲ. ನನ್ನ ಬಳ್ಳಿಯಲ್ಲಿ ನಾನು ನೋಡಿದ್ದೇನೆ. ಹೌದು. ಈಗ ಮೊದಲು ಕಟೀಲು ಮೇಳಕ್ಕೆ ಇಂತಹ ಆಡಂಬರದ ರಂಗಸ್ಥಳ ಇರಲಿಲ್ಲ, ಮತ್ತೆ ಇಂತಹ ಆಡಂಬರದ ಶೃಂಗಾರ ಇರಲಿಲ್ಲ, ಇಂತಹ ಬ್ಯಾಂಡು ಬತ್ತಾಸುಗಳು ಇರಲಿಲ್ಲ, ಯಾವುದೂ ಇರಲಿಲ್ಲ. ಹೌದು. ಆದ್ರೆ ಆಟ ಒಳ್ಳೇದಾಗ್ತಿತ್ತು. ದೇವಿಗೆ ಹರಿಕೆ ಸಂದಾಯ ಆಗ್ತಿರ್ಲಿಲ್ವಾ? ಮತ್ತೆ ಆಗಿನ ರಂಗಸ್ಥಳದ ವಿಷಯ ನಿಮ್ಗೆ ಗೊತ್ತುಂಟಾ? ಹೇಗಿತ್ತಾಗ? ಹಾಗಿತ್ತು. ಒಂದು 4 ಬಿದಿರು, ಬಿದಿರಿನ ಕಂಬ. ಸಂಜೆ 5 ಗಂಟೆಗೆ ನಾವು ಹೇಳುವಾಗ ಏನಿಲ್ಲ, ಗರ್ತಿ ಮಾತ್ರ ಇರುವುದು. ಹೌದೌದು. ಒಂದು 6-6:30 ಗಂಟೆಗೆ ಆಗುವಾಗ ಒಂದು 4 ಬಿದಿರು ಹೊತ್ತುಕೊಂಡು ಬಂದರು. ಅದೊಂದು ರಂಗಸ್ಥಳ ಹಾಗೆ ಹಾಕ್ಬೇಕು ಅಂತ ಒಂದು ರಂಗಸ್ಥಳದವ ಅಂತ ಒಬ್ಬ ಇರ್ತಾನೆ. ಅದನ್ನು ದಿಕ್ಕು ಎಲ್ಲ ನೋಡಿ ಇದು ಮಾಡ್ಲಿಕ್ಕೆ ಅದನ್ನು ಅವ ಹೇಳ್ತಾನೆ. ಅಲ್ಲಿಗೆ ಈ ಕಂಬವನ್ನು ಊರಿತು, ಅದಕ್ಕೊಂದು ಹಗ್ಗ ಕಟ್ಟಿತ್ತು, 10 ಇದು ಮಾವಿನ ಎಲೆ ತಂದು ತುದಿಗೆ ಕಟ್ಟಿತು. ಆಯ್ತು, ಅದು ರಂಗಸ್ಥಳ ಆಯ್ತು. ಅದರಲ್ಲಿ ದೇವರ ಸೇವೆ ಆಗ್ತದೆ. ಅದು ದೇವರಿಗೆ ಸಂದಾಯ ಆಗ್ಲಿಲ್ವಾ? ಆಗ್ತಾ ಇರ್ಲಿಲ್ವಾ? ಹಾಗಾದ್ರೆ ಇದೇನು ಆಗಲ್ಲ. ಇದು ನೀವು ಮಾಡಿದ್ದೀರಲ್ವಾ? ಅದಕ್ಕೆ ನಾನು ಕೂಡ ಒಂದು ಮಾಡ್ತೇನೆ. 6 ಮಂತ್ರಿಗೆ ಮಾರ ಯಾವಕ್ಕ ಯಾನ್ವಂತಿಂದ ಮರ್ಯಾದೆ ಹೋತು ಜಬಲ್ಲಾಗೆ 6,000 ಮಂತ್ರಿಗೆ ನಮ್ಮ ಜಲ್ಪತ್ತಿನ ಮನ್ಪುಗ ಅಂತ ಹೇಳುವ ಕಾಲ. ಆದ್ದರಿಂದ ಅದರ ಬಗ್ಗೆ ನಾವು ಹೆಚ್ಚು ಯಾಕೆ ವಿಮರ್ಶೆ ಮಾಡೋದು? ಹೌದು. ಹರಕೆ ಬಯಲಾಟಗಳು ಯಕ್ಷಗಾನದ ಅಭಿವೃದ್ಧಿಗೆ ಪೂರಕವೇ? ಅಂದ್ರೆ ನಾನು ವಿಶಾಲವಾದ ದೃಷ್ಟಿಯಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೇನೆ. ಯಕ್ಷಗಾನ ಎಂಬುದು ಶುರುವಾದ್ದೇ ಬಯಲಾಟದಿಂದಲೇ. ಹರಕೆ ಬಯಲಾಟದಿಂದಲೇ. ಹರಕೆ ಅಂತಲೇ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಈ ಯಕ್ಷಗಾನ ಮೊದಲು ಸಾಮಾನ್ಯ ಜನರ ಒಂದು ಮನೋರಂಜನಾ ಕಾರ್ಯಕ್ರಮ ಆಗಿ. ಹೌದಪ್ಪ. ಮನುಷ್ಯರು ಸಾಮಾನ್ಯ ಇರುತ್ತಲ್ಲ, ಈ ಹಳ್ಳಿಯಲ್ಲಿ ಎಲ್ಲ ಇರುವ ವ್ಯಕ್ತಿಗಳಿಗೆ ಮನೋರಂಜನೆಗೆ ಯಾವುದೂ ಇರಲಿಲ್ಲ ಸಾಧನ. ಆಗ ಇದ್ರೆ ಒಂದು ಭೂತದ ಕೋಲ, ಇಲ್ಲವೇ ಕಂಬಳ, ಇಲ್ಲ ಬೇರೆ ಎಂಥದ್ದುಂಟು, ಇತ್ಯಾದಿಗಳು. ಇದರಲ್ಲಿ ಒಂದು ಅಂಗ ಈ ಯಕ್ಷಗಾನ. ಅದು ಬಯಲಾಟವಾಗಿಯೇ ಸಾಮಾನ್ಯ ಜನರನ್ನು ರಂಜಿಸಿತು. ಸಾಮಾನ್ಯ ಜನರನ್ನು ರಂಜಿಸಿದಂತಹ ಯಕ್ಷಗಾನ ಕಲೆ ಇಂದು ಅಸಾಮಾನ್ಯರನ್ನು ಕೂಡ ಸೆಳೆಯಿತು. ಹೌದು. ಅಸಾಮಾನ್ಯರನ್ನು ಮಾತ್ರವೇ ಸೆಳೆದದ್ದಲ್ಲದೆ ವಿಶ್ವದೆಲ್ಲೆಡೆ ಈ ಯಕ್ಷಗಾನ ಕುಸುಮದ ಸೌರಭವನ್ನು ಅದು ಪಸರಿಸಿತು ಎಂಬುದು ನಮಗೆ ಸಂತೋಷದಾಯಕವಾದಂತಹ ವಿಚಾರ. ಅಂದ್ರೆ ಇದು ಈ ಹರಕೆ ಬಯಲಾಟಗಳು ಯಕ್ಷಗಾನದ ಅಭಿವೃದ್ಧಿಗೆ ಪೂರಕವೇ. ಇತ್ತೀಚೆಗೆ ಭರವಸೆಯ ಕಲಾವಿದರು ಯಕ್ಷಗಾನ ವಲಯದಲ್ಲಿ ರೂಪುಗೊಳ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ತದ? ಅಥವಾ ರೂಪುಗೊಳ್ತಾ ಇಲ್ಲ ಅಂತಾದ್ರೆ ರೂಪುಗೊಳ್ಳದೆ ಇರುವುದಕ್ಕೆ ಕಾರಣಗಳು ಇದ್ದಾರೋ ಅಂತ ಕೇಳಿದ್ರೆ ಇದ್ದಾರೆ ಎಂತಲೇ ಉತ್ತರ ಹೇಳ್ಬೇಕಷ್ಟೇ.
ಹಾಗಾದ್ರೆ ಅವರು ಯಾರು ಏನು ಅಂತ ಪ್ರಶ್ನಿಸಿದ್ರೆ ಅದಕ್ಕೆ ಉತ್ತರ ಇಲ್ಲ. ಹೌದು, ಉತ್ತರ ಇಲ್ಲ. ಮತ್ತೇನು ಕೇಳಿದ್ರಿ? ಅದೇ ರೂಪುಗೊಳ್ತಾ ಇಲ್ಲ ಅಂತ ಅಂದ್ರೆ ಆ ರೂಪುಗೊಳ್ಳದೆ ಇರುವುದಕ್ಕೆ ಕಾರಣ ಏನು ಅಂತ. ಅಸಡ್ಡೆ, ಯಕ್ಷಗಾನದ ಅಸಡ್ಡೆ ಅದಕ್ಕೆ ಕಾರಣ. ಅಂದ್ರೆ ಅಸಡ್ಡೆ ಅಂದ್ರೆ ಕಲೆಯ ಮೇಲೆ ಅಸಡ್ಡೆಯ ಅಥವಾ ಕಲಿಯುವುದರ ಮೇಲೆ ಅಸಡ್ಡೆಯೋ? ಕಲೆಯ ಮೇಲಲ್ಲ, ಮೇಳದ ಮೇಲೆಯೂ ಅಲ್ಲ. ಅವನಲ್ಲಿರುವಂತಹ ಅಸಡ್ಡೆ ಅವನ ಅಧೋಗತಿಗೆ ಕಾರಣ ಅಂತ. ಯಕ್ಷಗಾನವನ್ನು ಕಲಿಯುವುದು ಅಂದ್ರೆ ಅಷ್ಟು ಸುಲಭ ಏನೂ ಅಲ್ಲ. ಹೌದೌದು, ಅದು ಸುಲಭ ಅಲ್ಲ, ಗೊತ್ತಾಯ್ತಲ್ಲ. ಸಾಧಾರಣ ನಮ್ಮ ಹಿರಿಯರು ಮಾಡಿಟ್ಟಂತಹ ಚೌಕಟ್ಟು ಅದು ಭಾರಿ ಚಂದ. ಒಬ್ಬ ವ್ಯಕ್ತಿ ಮೊದಲಾಗಿ ಮೇಳದಲ್ಲಿ ವೇಷ ಮಾಡುವುದು ಯಾವುದು? ಇದು ಎಂತದ ಹೇಳುದು ಅದಕ್ಕೆ? ಕೋಡಂಗಿ ವೇಷ. ಹೌದು, ಕೋಡಂಗಿ ಮಾಡಿದ್ರೆ ಅವನಿಗೆ ರಂಗದ ದಿಕ್ಕಿನ ಅರಿವಾಗ್ತದೆ. ಆಮೇಲೆ ಬರುವುದು ರಂಗದ ದಿಕ್ಕಿನ ಅರಿವು, ದಿಕ್ಕುಗಳ ಅರಿವು. ಎರಡನೇದಾಗಿ ಇದು ನಿತ್ಯ ವೇಷ. ಹೌದು, ಬಾಲಗೋಪಾಲ. ಈ ನಿತ್ಯ ವೇಷದಲ್ಲಿ ನಾಟ್ಯ ಚಾತುರ್ಯವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಅವಕಾಶ ಉಂಟು. ಹೌದು. ಇನ್ನು ಈ ಮುಖ್ಯ ಸ್ತ್ರೀ ವೇಷ ಎಂಬುದು ಉಂಟು. ಇದರಿಂದ ಸ್ತ್ರೀ ವೇಷಧಾರಿಗಳಿಗೆ ಬೇಕಾದಂತಹ ಭಾವಾಭಿನಯಗಳನ್ನು ಅಭ್ಯಾಸ ಮಾಡುವುದಕ್ಕೆ ಅನುಕೂಲ ಉಂಟು. ಇದನ್ನೆಲ್ಲ ಶ್ರದ್ಧೆಯಿಂದ ಯಾರು ಕಲಿಯುತ್ತಾರೋ ಅವರಿಗೆ ರಂಗದಲ್ಲಿ ಮುಂದುವರಿಯುವುದಕ್ಕೆ ಸಾಧ್ಯ ಉಂಟು. ಇನ್ನೊಂದು, ನಾನು ಕಲಿತದ್ದೇ ಸಾಕು ಎಂಬ ಭಾವನೆ ಬರಬಾರದು. ಹೌದು, ನಾನು ಕಲಿತದ್ದೇ ಸಾಕು ಅಂತಲ್ಲ, ನಾನು ಎಲ್ಲ ಕಲಿತಿದ್ದೇನೆ ಎಂಬ ಭಾವನೆ ಕಲಾವಿದನ ಅಧೋಗತಿಗೆ ಕಾರಣ. ನನ್ನ ಜೀವನವನ್ನೇ ಉದಾಹರಣೆಯಾಗಿ ಬೇಕಾದರೆ ನಿಮಗೆ ಹೇಳ್ತೇನೆ. ನಾನು ಸಣ್ಣವನಿರುವಾಗ ನನ್ನನ್ನು ಖಂಡಿತ ನಿದ್ದೆ ಮಾಡುವುದಕ್ಕೆ ಬಿಡ್ತಿರ್ಲಿಲ್ಲ. ಚೌಕಿಯಲ್ಲಿ ನಿದ್ದೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ರಾತ್ರಿ ಆಟ ಆಗುವ ಸಂದರ್ಭದಲ್ಲಿ ಹೌದು, ನಿದ್ದೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬೆಳಿಗ್ಗಿನವರೆಗೆ ರಂಗಸ್ಥಳ ಹತ್ರ ಕೂತುಕೊಂಡು ಆಟ ನೋಡಬೇಕು. ಮತ್ತೇನಾದರೂ ಇದು ಬೇಡರೊಟ್ಟಿಗೆ ದೂತರು ಇತ್ಯಾದಿ ಕವಿಗಳು ಮತ್ತು ಹೋಗ್ತಾ ಇದ್ದಾರೆ. ಹೌದು ಉಂಟಲ್ಲ, ಮಾಮೂಲಿ ಉಂಟಲ್ಲ. ಇಲ್ಲಿ ನನಗೆ ನನ್ನ ಮಾವ ಒಂದು ಉಪಕಾರ ಮಾಡಿದರು. ನನ್ನ ಗುರುಗಳು ಅಳಿಕರಾಮಯ್ಯಗಳು ಅವರು ಉಪಕಾರ ಮಾಡಿದರು. ನಿದ್ದೆ ಮಾಡಬೇಡ, ಸುಮ್ಮನೆ ಕೂತುಕೊಳ್ಬೇಡ, ಒಂದು ಪುಸ್ತಕ ಮತ್ತು ಒಂದು ಪೆನ್ನು ತೆಗೋ, ರಂಗಸ್ಥಳದ ಬದಿಯಲ್ಲಿ ಹೋಗಿ ಕುಳಿತು ಅಲ್ಲಿ ಪಾತ್ರಧಾರಿಗಳಾದಂತಹ ವ್ಯಕ್ತಿಗಳಿದ್ದಾರಲ್ಲ, ಹಾಗೆಲ್ಲ ಘಟಾನುಘಟಿಗಳು ಗೊತ್ತಾಯ್ತು. ಬೋಳಾರ ಸುಬ್ಬಯ್ಯ ಶೆಟ್ಟರು, ನಾರಂಬಾಡಿ ಸುಬ್ಬಯ್ಯ ಶೆಟ್ಟರು, ರಾಮದಾಸ್ ಸಾಮಗರು, ಗೋವಿಂದ ಭಟ್ರು, ಅರ್ವಪರ್ಗಫ್ ಶೆಟ್ಟರು ಇತ್ಯಾದಿ, ಕೋಳಿ ರಾಮಚಂದ್ರಾಯರು, ಮಂಕಪಡಿ ಸಂಜೀವ ಶೆಟ್ಟರು ಇತ್ಯಾದಿ ಘಟಾನುಘಟಿ ವ್ಯಕ್ತಿಗಳು. ಅವರು ಹೇಳುವಂತಹ ಅರ್ಥದಲ್ಲಿ ನಿನಗೆ ಕೂಡಿದ್ದನ್ನು ಬರೆ, ಅಲ್ಲ ಅವರು ಹೇಳುವಂತಹ ಅರ್ಥದಲ್ಲಿ ಚಂದವುಳ್ಳಂತಹ ವಾಕ್ಯಗಳು ಯಾವುದು ನಿನಗೆ ಹಿತವೆನಿಸಿತು ಅದನ್ನು ಬರಿಕೋ. ಹೌದು, ಯಾವ ವಿಷಯ ನಿನಗೆ ಹಿಡಿಸಿತೋ ಅದನ್ನು ಬರೆ ಎಂಬುದಾಗಿ ಬೆಳಗಿನವರೆಗೆ ಬರೆಸು. ಬೆಳಗಾಯಿತು, ಆಟ ಮುಗಿಯಿತು. ಸ್ಟೇಜ್ ಮೇಳದಲ್ಲಿ ಆದರೆ ಈ ಸ್ಟೇಜ್ನ ಕೋಲು ತೆಗೀಲಿಕ್ಕೆ ಹೋಗಬೇಕು. ಹೌದು, ಗೊತ್ತಾಯ್ತಲ್ಲ. ಎಲ್ಲ ಆಟದಲ್ಲಿ ಆದರೆ ನನಗೆ ಆ ಕಷ್ಟ ಯಾವುದಿರಲಿಲ್ಲ. ಅದೆಲ್ಲ ಹುಡುಗರು ಪೆಟ್ಟಿಗೆಲ್ಲ ಹೊತ್ತುಕೊಂಡು ಹೋಗ್ಬೇಕಾಗಿತ್ತಂತೆ. ನಮ್ಮ ದಣಿಗಳು ನನಗೆ ಆ ಕಷ್ಟ ಕೊಡ್ಲಿಲ್ಲ, ಪೆಟ್ಟಿಗೆ ಹೊರುವಂತ ಕೆಲಸ ಇದು ಕೊಡ್ಲಿಲ್ಲ. ಹೀಗೆ ನನ್ನ ವೃತ್ತಿ ಜೀವನ ಹಾಗೆ ನಡೆಯಿತು. ಇದೇ ಮಾರ್ಗವನ್ನು ಈಗಿನ ಕಲಾವಿದರು ಕೂಡ ಅವಲಂಬಿಸಿಕೊಂಡು ಬಂದರು ಎಂದಾದರೆ ಅವರಿಗೂ ಕೂಡ ಉತ್ತೀರ್ಣರಾಗುವುದಕ್ಕೆ ಸಾಧ್ಯ ಉಂಟು. ಒಬ್ಬರನ್ನೇ ಆದರ್ಶವಾಗಿ ಇಟ್ಟುಕೊಳ್ಬಾರ್ದು. ಇದು ಸರಿಯಾದ ಮಾತು, ಕರೆಕ್ಟ್. ಒಬ್ಬನೇ ಪಾತ್ರಧಾರಿಯನ್ನು ಆದರ್ಶವಾಗಿ ಇಟ್ಟುಕೊಳ್ಬಾರ್ದು, ಹಲವಾರು ಪಾತ್ರಧಾರಿಗಳಿಂದ ಎಲ್ಲವನ್ನೂ ತೆಗೆದುಕೊಳ್ಬೇಕು. ಹೌದು. ಈಗ ನೀವು ಆಗ ಹೇಳಿದಂತೆ ಮಾನ್ಯದವ ಇದ್ದಾನೆ, ಅವ ನನ್ನನ್ನು ನೋಡಿಯೇ ಕಲ್ತದ್ದು, ನಾನು ಕಲಿಸಿದ್ದಲ್ಲ. ಹೌದು, ನನ್ನನ್ನು ನೋಡಿ ಅವ ಕಲ್ತ. ಏನಾದ್ರೂ ನನ್ನ ಶಿಷ್ಯನೇನೂ ಅಲ್ಲ, ನಾನು ಕಲಿಸಿಕೊಳ್ಳಲಿಲ್ಲ. ಸಹಪಾಠಿ ನನ್ನ ವೇಷವನ್ನು ನೋಡಿ ಅದನ್ನು ಕಲಿತುಕೊಂಡಿದ್ದಾನೆ.
ಹಾಗೆಯೇ ಯಾವ ಕಲಾವಿದನೇ ಆಗಲಿ ಹಾ ಒಬ್ಬನನ್ನೇ ಆದರ್ಶವಾಗಿಟ್ಟುಕೊಳ್ಳುವುದು ಮುಖ್ಯ ಬೇಕಾಗಿಲ್ಲ. ಒಬ್ಬೊಬ್ಬರಿಂದ ಒಂದೊಂದು ಗುಣ, ಹೌದು, ಅದನ್ನು ಕಲಿಯಬೇಕು. ಈಗ ನನ್ನಲ್ಲಿರುವಂತಹ ಬಣ್ಣಗಾರಿಕೆಯನ್ನು, ನನ್ನಲ್ಲಿರುವಂತಹ ಗತ್ತುಗಾರಿಕೆಯನ್ನು, ನನ್ನಲ್ಲಿರುವಂತಹ ಧ್ವನಿಯನ್ನು, ನನ್ನ ಅಭಿನಯವನ್ನು, ನಡೆಯನ್ನು, ಇದನ್ನು ಒಬ್ಬ ಒಂದು ಅಂಗವನ್ನು ಒಬ್ಬ ಅನುಭವಿಸಲಿ. ಹೌದು. ಹಾಗೆ ನನ್ನಂತೆ ಇನ್ನೂ ಕಲಾವಿದರಿದ್ದಾರಲ್ಲ, ಹೌದು, ಶ್ರೇಷ್ಠ ಕಲಾವಿದರುಗಳಿದ್ದಾರೆ. ಅವರನ್ನು ನೋಡಿ ಅವರು ಕೂಡ ಒಂದೊಂದು ಅಂಗವನ್ನು, ಅವರಿಂದಲೂ ಒಂದೊಂದು ಅಂಗವನ್ನು ಕಲಿಯಬೇಕು. ಹೌದು. ನನ್ನ ವೃತ್ತಿ ಜೀವನದಲ್ಲಿಯೂ ಹಾಗೆ ಒಬ್ಬೊಬ್ಬರ ಹತ್ರ ಒಂದೊಂದನ್ನು ನೀವು ಕಲ್ತುಕೊಂಡೇ ನೀವು ಬೆಳೆದದ್ದು. ಹೌದು. ಈಗ ನಾನು ಬ್ರಹ್ಮಕಪಾಲದ ಈಶ್ವರ ಮಾಡ್ತೇನೆ, ಬೇರೆ ಯಾರದ್ದು ಅಲ್ಲ. ಕೇವಲ ರಾಮದಾಸ್ ಸಾಮಗ್ರದ್ದೇ ನೋಡಿಯೇ ನಾನು ಕಲಿತು ಅಲ್ಲಿ ರಂಗಸ್ಥಳದಲ್ಲಿ ಪ್ರದರ್ಶಿಸು. ಋತುಪರ್ಣ ಮಾಡ್ತೇನೆ, ಅಳಿಕೆವರು ಮಾಡಿದಂತಹ ಅದನ್ನು ನೋಡಿಯೇ ನಾನು ಋತುಪರ್ಣ ಮಾಡು ಕರ್ಣ ಮಾಡುತ್ತೇನೆ. ಆದರ್ಶವಾಗಿ ನಾನು ಪುತ್ತೂರು ನಾರಾಯಣ ಹೆಗಡೆಯವರನ್ನು ಆದರ್ಶವಾಗಿ ಇಟ್ಟುಕೊಂಡಿದ್ದೇನೆ. ಗೊತ್ತಾಯ್ತಲ್ಲ. ಚುರುಕುತನದ ಪಾತ್ರಗಳಲ್ಲಿ ಗೋವಿಂದ ಭಟ್ರನ್ನು, ಗತ್ತುಗಾರಿಕೆ ವೇಷದಲ್ಲಿ ಕೊರಗಪ್ಪ ಶೆಟ್ಟರನ್ನು ನಾನು ಸ್ಮರಿಸಿಕೊಳ್ತೇನೆ. ಅವರಿಂದ ನೋಡಿ ಕಲಿತಿದ್ದೇನೆ. ಹಾಗೆಂದು ಮಿಕ್ಕ ಭಾವಗಳಲ್ಲಿ ಭಾವಪೂರ್ಣವಾದಂಥದ್ದು ಭಾವನೆ ಬರಬೇಕಾದ್ದು. ಯಾವ ವೇಷಕ್ಕಾದರೂ ಭಾವನೆ ಎಂಬುದು ಇಲ್ಲದಿದ್ದರೆ ಅದು ಪ್ರಯೋಜನ ಇಲ್ಲ. ಈ ಭಾವನೆಯನ್ನು ಕಲಿಯಬೇಕಿದ್ರೆ ಕೋಳಿಯೂರಿಗೆ ಆಗಬೇಕು. ನಾನು ಕೋಳಿಯೂರಿನಿಂದಲೇ ಭಾವನೆಯನ್ನು ಅಭ್ಯಾಸ ಮಾಡಿದ್ದೇನೆ. ಅವರ ದುಃಖ, ಅವರ ರೋಷ, ಅವರ ಭೀಷಣತೆ, ಅವರ ನೈಜತೆ, ಅವರ ಸಾತ್ವಿಕತೆ, ಇದೆಲ್ಲವನ್ನೂ ಕೂಡ ನಾವು ಕರಗತಗೊಳಿಸಿಕೊಂಡೆವು ಅಂತಾದರೆ ನಮ್ಮಲ್ಲಿಯೂ ಅದನ್ನು ಪಡಿಮೂಡಿಸಲಿಕ್ಕೆ ನಾವು ಪ್ರಯತ್ನ ಬರುವ. ನಾವು ಪ್ರಯತ್ನ ಬಂದರೆ ದೇವರು ಖಂಡಿತ ಅದಕ್ಕೆ ಅನುಗ್ರಹ ಮಾಡ್ತಾನೆ. ಅದು ಪರಿಣಾಮವನ್ನು ಕೊಡ್ತದೆ ಎಂಬುದಕ್ಕೆ ನಾನೇ ನಿದರ್ಶನ. ಕಾಲಮಿತಿ ಯಕ್ಷಗಾನದ ಬಗ್ಗೆ ನಿಮ್ಮ ಖಚಿತವಾದಂತಹ ನಿಲುವು ಏನು? ಇದರ ಸಾಧಕ ಬಾಧಕಗಳು ಏನು? ಕಾಲಮಿತಿ ಎಂಬುದನ್ನು ಮಾಡುವಾಗಲೇ ನಾನು ಪ್ರಶ್ನಿಸಿದ್ದೇನೆ, ಯಾಕೆ ಈ ಕಾಲಮಿತಿ ಅಂತ. ಆಗ ಅವರು ಹೇಳಿದರು, ಈಗಿನ ಜನರಿಗೆಲ್ಲ ಮೊದಲಿನವರಂತೆ ರಾತ್ರಿ ಬೆಳಗಿನವರೆಗೆ ನಿದ್ದೆ ಕಟ್ಟು ಕೂತುಕೊಳ್ಳಿಕ್ಕೆ ಆಗುವುದಿಲ್ಲ. ಹೌದು. ಆದ್ದರಿಂದ ನಾವು ಕಾಲಮಿತಿ ಎಂದು ಮಾಡಿದರೆ ಒಳ್ಳೆಯದು ಅಂತ ಹೇಳಿದರು. ಆರ್ಥಿಕತೆಯನ್ನೇ ಅವಲಂಬಿಸಿಕೊಂಡಿರುವವರಲ್ಲಿ ಅದನ್ನು ನಾವು ಹೆಚ್ಚು ವಿಮರ್ಶೆ ಮಾಡುವುದಕ್ಕೆ ಆಗುವುದಿಲ್ಲ, ಅಪರಾಧ ಆಗ್ತದೆ. ಯಾಕಂದರೆ ಕಾಲಮಿತಿ, ಈಗ ಇಲ್ಲಿ ಕಾಲಮಿತಿ ಒಂದು ಆಟ ಆಯಿತು, ಇನ್ನು 12 ಗಂಟೆಗೆ ಮತ್ತೊಂದು ಕಡೆಯಲ್ಲಿ ಕಾಲಮಿತಿ ಆಟ ಆಗ್ತದೆ. ಹಾಗಾಗಿ 2 ಕಡೆಯಿಂದ ಅವರಿಗೆ ಏನಾದರೂ ಪ್ರಯೋಜನ ಆಗ್ತದೆ. ಅದನ್ನು ನಾವು ಆಕ್ಷೇಪಿಸುವುದು ಅಪರಾಧ ಅಲ್ವಾ? ಅಲ್ಲೋ ಹೇಳಿ. ಅದು ಅಂತೂ ಕಾಲಮಿತಿ ಆದರೂ ಅರಿತು ಕಾಲಮಿತಿಯ ಒಳಗೆ ಪ್ರಸಂಗಕ್ಕೆ ಏನೂ ಕೊರತೆಯಾಗದ ಹಾಗೆ ಅದನ್ನು ಅವರು ಹದಗೊಳಿಸಿಕೊಂಡ್ರು ಎಂದಾದರೆ ಅದು ರಂಗಕ್ಕೆ ಚಂದ. ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾದ ಹೊಣೆ ಯಾರ್ದು ಅಂತ ನಿಮ್ಮ ಅಭಿಪ್ರಾಯ? ಅಂದ್ರೆ ಮೇಳದ ಯಜಮಾನರುಗಳದ್ದ, ಕಲಾವಿದರದ್ದ, ಸಂಘಟಕರದ್ದ ಅಥವಾ ಪ್ರೇಕ್ಷಕರದ್ದ? ನಿಜವಾಗಿಯೂ ವ್ಯವಸ್ಥಾಪಕರದ್ದು. ಯಾಕಂದ್ರೆ ನನ್ನ ಅವಸಾನ ಕಾಲದಲ್ಲಿ ಆದರೂ ನನ್ನ ಮೇಲೆ ಅಪವಾದ ಬರಬಾರ್ದಲ್ಲ. ಅದಕ್ಕಾಗಿ ಒಂದು ಮಾತು ಹೇಳ್ತೇನೆ ನಿಮ್ಮಲ್ಲಿ. ಈ ತೆಂಕು ಮತ್ತು ಬಡಗು ಎಂಬಂತಹ ಪ್ರಭೇದ ಹುಟ್ಟಿತಲ್ಲ. ಹೌದು ಹೌದು. ಈ ತೆಂಕನ್ನೇ ಆಧರಿಸಿಕೊಂಡು ಶಿವರಾಮ ಕಾರಂತರು ಆ ಬಗ್ಗೆ ತುಂಬಾ ಪರಿಶ್ರಮ ಪಟ್ಟರು. ಈಗ ಅವರ ಹೆಸರಿನಲ್ಲಿ ಅದು ನಡೆಯುವುದು, ಅವರಿಂದಲಾಗಿ ಹಾಗೆಯೇ ಅದು ವಿಕಸಿತವಾದದ್ದು. ನಮ್ಮ ತೆಂಕಿನಲ್ಲಿ ಅಂಥ ವ್ಯವಸ್ಥಾಪಕತ್ವ ಇಲ್ಲ. ಅದೇ ಅವರು ಶಿವರಾಮ ಕಾರಂತರು ಬಡಗಿನಲ್ಲಿ ಮಾಡಿದ್ದು. ಹೌದು, ಬಡಗಿನಲ್ಲಿ ಮಾಡಿದ್ದು. ತೆಂಗಿನಲ್ಲಿ ಅಂತದ್ದು ಬರಲಿಲ್ಲ, ವ್ಯವಸ್ಥಾಪಕತ್ವ ಇಲ್ಲ. ವ್ಯವಸ್ಥಾಪನಾ ಸ್ಥಿತಿ ಸಮಂಜಸವಾಗಿದ್ದರೆ ನಮ್ಮ ತೆಂಕಿನಲ್ಲಿಯೂ ಕೂಡ ಕಲಾವಿದರಿಗೂ ಕೊರತೆ ಇಲ್ಲ, ಕಲಿಯುವವರಿಗೂ ಕೊರತೆ ಇಲ್ಲ. ಅದು ಮಾಡಿಸಬೇಕಾದ್ದು ವ್ಯವಸ್ಥಾಪಕ. ನಿಮ್ಮ ವೃತ್ತಿ ಜೀವನದಲ್ಲಿ ನಿಮಗೆ ಅತ್ಯಂತ ಸಂತೋಷವನ್ನು ತಂದುಕೊಟ್ಟಂತಹ ಪಾತ್ರ ಯಾವುದು? ಮತ್ತೆ ಯಾವ ಪಾತ್ರವನ್ನು ಮಾಡಲಿಕ್ಕೆ
ನಿಮಗೆ ತುಂಬಾ ಪರಿಶ್ರಮ ಅಂತ ಪಡಬೇಕಾಯ್ತು. ನನ್ನ ಜೀವನದಲ್ಲಿ ನಾನು ಪ್ರಥಮವಾಗಿ ಮೆಚ್ಚಿದ ವೇಷ ಅಂದರೆ ಕಟೀಲು ಕ್ಷೇತ್ರ ಮಹಾತ್ಮೆಯ ಜಾಬಾಲಿ. ಹಾ, ಅದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ಅಂದರೆ ನಿಮಗೆ ಪರಿಚಯ ಇರಬಹುದು. ಒಬ್ಬರು ನಮ್ಮ ಮಹಾನ್ ವಿದ್ವಾಂಸ ಶಮಂತೂರು ನಾರಾಯಣ ಶೆಟ್ಟರು, ಹೌದೌದು ಗೊತ್ತುಂಟು. ಮತ್ತೊಬ್ಬರು ನಮ್ಮ ಕಟೀಲಿನ ಹಿಂದಿನ ಪ್ರಿನ್ಸಿಪಾಲ್ರ್ ಆಗಿದ್ರಲ್ಲ, ಹೆಸರು ಮರ್ತೋಯ್ತು ನನಗೆ. ಅಲ್ಲಲ್ಲ, ಉಪಾಧ್ಯಾಯರು, ಮೂಕೂರಿಗೆ ಹತ್ತಿರ ಅವರ ಮನೆ, ಅಲ್ಲಿ ಕಟೀಲಿನಲ್ಲಿ ರೂಮ್ ಮಾಡಿಕೊಂಡಿದ್ರು. ಹಾ ಹಾ, ನನಗೆ ಸರಿ ಗೊತ್ತಾಗ್ತಾ ಇಲ್ಲ ಯಾರು ಅಂತ. ಅವರು ಮತ್ತು ಶಮಂತೂರು ನಾರಾಯಣ ಶೆಟ್ಟರು ಸೇರಿ ಈ ಪ್ರಸಂಗವನ್ನು ರಚನೆ ಮಾಡಿ. ಹಾ 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 ಹಾ. ಅವರು ನಮಗೆ ಒಂದೊಂದು ಪುಸ್ತಕ ಕೊಟ್ಟರು, ಹಾ, ನಂದಿನಿ ನಂದನೆ ಎಂಬುದಾಗಿ. ಹಾ ಹೌದು. ನಮಗೆ ಒಂದು 7-8 ಜನರಿಗೆ ಕೊಟ್ಟಿದ್ದಾರೆ. ಹಾ, ಇದನ್ನು ನೀವು ಓದಿ ಅಭ್ಯಾಸ ಮಾಡಿ ಹಾ, ಅಂತ. ನನಗೆ ತುಂಬಾ ಆಕರ್ಷಣೀಯವಾಯಿತು ಅದು. ಹ್ಮ್, ಆದ್ದರಿಂದ ಜಾಬಾಲಿ ಪಾತ್ರದಲ್ಲಿ ನಾನು ಅಷ್ಟು ಅನುರಕ್ತನಾದನು. ಹಾ ಹಾ ಹಾ. ಆಮೇಲೆ ಬಂತು ಈ ಋತುಪರ್ಣ, ಕರ್ಣ ಇತ್ಯಾದಿ ಇತ್ಯಾದಿ ಪಾತ್ರಗಳೆಲ್ಲ ಬಂತು. ಯಾವುದರಲ್ಲಿಯೂ ನನಗೆ ಹೆಚ್ಚು ಕಡಿಮೆ ಎಂಬುದು ಕಾಣಲಿಲ್ಲ. ಹಾ, ಆದ್ರೆ ಅತೀ ಶ್ರದ್ಧೆಯಿಂದ ಮಾಡಿದ ಪಾತ್ರ ಎಂದರೆ ಜಾಬಾಲಿ. ನಿಮ್ಮ ಅನಿಸಿಕೆಯಲ್ಲಿ ಇಂದಿನಿಂದ ಸುಮಾರು 10-20 ವರ್ಷಗಳಲ್ಲಿ ಯಕ್ಷಗಾನ ಕ್ಷೇತ್ರದಲ್ಲಿ ಯಾವ ಎಲ್ಲ ಮಾರ್ಪಾಟುಗಳನ್ನು ನೀವು ಕಂಡಿದ್ದೀರಿ? ನಾಟ್ಯದಲ್ಲಿ ಆಗಿರ್ಬೋದು, ಬಣ್ಣಗಾರಿಕೆಯಲ್ಲಿ ಆಗಿರ್ಬೋದು, ವೇಷಭೂಷಣಗಳಲ್ಲಿ ಆಗಿರ್ಬೋದು. ವೇಷಭೂಷಣ ನಮ್ಮ ತಿಂಕಿಲಲ್ಲಿ ಅಷ್ಟೇನೂ ವ್ಯತ್ಯಾಸ ಬರಲಿಲ್ಲ. ಹಾ, ಅಷ್ಟೇನು ವ್ಯತ್ಯಾಸ ಬರಲಿಲ್ಲ. ಹ್ಮ್, ಬಣ್ಣಗಾರಿಕೆಯು ಮೊನ್ನೆ ನಾನು ನಿವೃತ್ತನಾಗೊಲ್ಲಿವರೆಗೆ ಹಾ, ಅಷ್ಟೇನು ವ್ಯತ್ಯಾಸ ಬಯಲಾಟದಲ್ಲಿ ಬರಲಿಲ್ಲ. ಹೌದೌದು, ಬಯಲಾಟದಲ್ಲಿ ಬರಲಿಲ್ಲ. ಹೌದು, ಮತ್ತೆ ಟೆಂಟು ಇತ್ಯಾದಿ ಮೇಳಗಳಲ್ಲಿ ಹೌದು, ಅದಕ್ಕೆ ಪ್ರಸಂಗಕ್ಕೆ ಅನುಗುಣವಾಗಿ ಬದಲಾವಣೆ ಆಗಲೇಬೇಕಲ್ಲ, ಅವರು ಮಾಡಿಕೊಳ್ತಾರೆ. ಆದರೆ ಪೌರಾಣಿಕವಾದಂತಹ ಪಾತ್ರಗಳಲ್ಲಿ ಯಾವುದೇ ರೀತಿಯದ್ದಾದಂತಹ ವ್ಯತ್ಯಾಸಗಳು ಬರಲಿಲ್ಲ. ಬಹಳ ದೊಡ್ಡ ದೊಡ್ಡ ವ್ಯತ್ಯಾಸಗಳು ಅಂತೇನು ಏನೂ ಇಲ್ಲ. ಮಾತ್ರ ಅಂದ್ರೆ ಈ ಮುಖವರ್ಣಿಕೆಯಲ್ಲಿ ಕೆಲವು ವಿಧಾನಗಳು. ಹಾ ಹಾ, ಹೇಗೆ ಅದು? ಅರ್ಜುನನಿಗೆ ಒಂದು ಚಿಹ್ನೆ, ದೇವೇಂದ್ರನಿಗೆ ಒಂದು ಚಿಹ್ನೆ, ಹಾ, ಕರ್ಣನಿಗೆ ಒಂದು ಚಿಹ್ನೆ, ಬಲರಾಮನಿಗೆ ಮತ್ತೊಂದು ಚಿಹ್ನೆ. ಹಾ, ಹೀಗೆ ಚಿಹ್ನ ವ್ಯತ್ಯಾಸಗಳು ಅಂತ ಉಂಟು. ಹಾ, ಈ ಚಿಹ್ನ ವ್ಯತ್ಯಾಸ ಅಂದ್ರೆ ಏನು ಅಂತ ಕೇಳ್ಯಾರು. ಹೌದು, ಅದು ನಿಮಗೆ ಬ್ರಾಹ್ಮಣರಿಗೆ ಅರ್ಥ ಆಗಿತ್ತು. ಮುದ್ರೆ. ಹೌದೌದು, ಮುದ್ರೆ. ಈ ಮುದ್ರಾ ವ್ಯತ್ಯಾಸಗಳು ಅನ್ನು ನಾವು ಮುಖದಲ್ಲಿ ಅಳವಡಿಸಿಕೊಳ್ಬೇಕಾದ್ದು ಕರ್ತವ್ಯ. ಈಗ ಅದೆಲ್ಲ ಹೋಗಿದೆ. ಹೌದು, ಅದೇ ಈಗ ಹೆಚ್ಚಿನ ಅದೇ ಬಲರಾಮ ಅದೆಲ್ಲ ಒಂದೇ ರೀತಿ ಬರ್ತದೆ. ಒಂದೇ ಹಾಗಿದೆ. ಭರತನಾಟ್ಯ ಅಥವಾ ಬಡಗುತಿಟ್ಟಿನ ನಾಟ್ಯ ಅಥವಾ ಇನ್ಯಾವುದೇ ಒಂದು ಬೇರೆ ಕಲೆಯ ಕುಣಿತದ ಶೈಲಿಗಳು ನಮ್ಮ ತೆಂಕುತಿಟ್ಟು ಯಕ್ಷಗಾನಕ್ಕೆ ಅವಶ್ಯಕತೆ ಉಂಟಾ? ಅನಿವಾರ್ಯವಾದ್ರೆ ಅದನ್ನು ಬಳಸಿಕೊಳ್ಳಬಹುದೇ ವಿನಃ ಯಕ್ಷಗಾನಕ್ಕೆ ಬೇಕಾದಂತಹ ಪಾರಂಪರಿಕವಾದ ನಾಟ್ಯ ನಮ್ಮಲ್ಲೇ ಉಂಟು. ಇದೇ ಪ್ರಶ್ನೆಯನ್ನು ಟೌನ್ ಹಾಲ್ನಲ್ಲಿ ನನ್ನಲ್ಲಿ ಕೇಳಿದರು. ನಾನು ಹೇಳಿದ್ದೇನೆ ನಿಮಗೆ ನಾಟ್ಯದ ಬಗ್ಗೆ, ಸ್ತ್ರೀವೇಷದ ಬಗ್ಗೆ ಅನುಭವ ಬೇಕಾ? ನೀವು ಬಡಗನ್ನು ಅವಲಂಬಿಸಬೇಡಿ, ಭರತನಾಟ್ಯವನ್ನು ಅವಲಂಬಿಸಬೇಡಿ. ಕೋಳಿಯೂರವರಲ್ಲಿಗೆ ಹೋಗಿ ಅವರಲ್ಲಿ ಕಲಿಯಿರಿ, ಅವರಲ್ಲಿ ಎಲ್ಲವೂ ಉಂಟು ಅಂತ ಅವರಲ್ಲಿ ಹೇಳುವಾಗ ಅವರು ಹೇಳಿದ್ದಾರೆ ನನ್ನಲ್ಲಿ ಮೊದಲೊಮ್ಮೆ. ನಾನೇನಪ್ಪ ನಿನ್ನ ಗುರುಗಳಾದ ಇತ್ತಪ್ಪ ಶೆಟ್ರು ಎಂದರೆ ಅದು ನಿಜವಾದಂತಹ ಒಂದು ಸ್ತ್ರೀವೇಷ, ನಿಜವಾದಂತಹ ನಡೆ, ನಿಜವಾದ ನಾಟ್ಯ ಅಂತ ಕೋಳಿಯೂರವರು ಅವರನ್ನು ಹೊಗಳಿದ್ರು. ನನ್ನ ಗುರುಗಳ ಸ್ತ್ರೀವೇಷವನ್ನು ನಾನು ನೋಡ್ಲಿಲ್ಲ. ಕೋಳಿಯೂರವರದ್ದನ್ನು ಎಷ್ಟೋ ನೋಡಿದ್ದೇನೆ. ಅವರಲ್ಲಿ ಕಲಿಬೇಕು. ಕಲಿತೆವು ಎಂದಾದ್ರೆ ಇದು ಯಾವುದೂ ಅವಶ್ಯಕತೆ ಇಲ್ಲ. ಯಕ್ಷಗಾನ ರಂಗಭೂಮಿ ಆಧುನಿಕತೆಯ ದಾಳಿಗೆ ಒಳಗಾಗಿ ಕೂಡ ತನ್ನ ಒಂದು ಸ್ಥಾನವನ್ನು ಭದ್ರವಾಗಿ ಉಳಿಸಿಕೊಂಡಿದೆ. ಇನ್ನು ಮುಂದಕ್ಕೆ ಬೆಳೆಯಬೇಕು ಅಂತಾದ್ರೆ ಏನು ಮಾಡಬಹುದು? ಯಾವುದಾದ್ರೂ ಮಾರ್ಪಾಟುಗಳ ಅವಶ್ಯಕತೆ ಏನಾದ್ರೂ ಉಂಟಾ? ಆಧುನೀಕರಣ ಎಂಬುದು
ಅದು ಕಾಲೋಚಿತವಾಗಿ ಹಾ, ಹೌದು ಹೌದು ಕಾಲೋಚಿತವಾಗಿ ಆಧುನೀಕರಣ ಬೇಕಾಗ್ತದೆ. ಹೌದು. ಯಾಕಂದ್ರೆ ನಮ್ಮ ಯಕ್ಷಗಾನದ ಪೂರ್ವದಲ್ಲಿ ಒಂದು ಸ್ತ್ರೀ ವೇಷಕ್ಕೆ ಉಡುವಂತಹ ಸೀರೆ ಎಂದರೆ 18 ಮೊಳ ಉದ್ದ. ಹೌದು ಹೌದು. ಅದು ಹಿಂದಕ್ಕೆ ಕಚ್ಚೆ ಹಾಕಿ ಮುಂದಕ್ಕೆ ನಿರಿ ಬಂದು ಮೇಲಿಗೆ ಸೆರ. ಈಗ 12 ಮೊಳದ ಸೀರೆ ಸಾಕಾಗ್ತದೆ. ಹೌದು ಹೌದು. ಇಲ್ಲ, ಇವರು ಪಾತಾಳದವರು ಒಂದು 28 ಮೊಳದ್ದೇನೋ ಮಾಡಿದ್ದುಂಟು. ಇರಬಹುದು. ಪಾತಾಳದವರು ಏನಾದರೂ ಅನುಭವದಲ್ಲಿ ಕಡಿಮೆಯವರಲ್ಲ, ಪರಂಪರೆಯನ್ನು ತಿಳಿದವರು, ವಯಸ್ಸಾಯ್ತಷ್ಟೇ, ಅವರೆಲ್ಲವರು ತಿಳಿದಿದ್ದಾರೆ. ಚೌಕಿಯ ವಾತಾವರಣದಲ್ಲಿ ಇವತ್ತಿಗೂ ನಿನ್ನೆಗೂ ಗಮನೀಯವಾದಂತಹ ವ್ಯತ್ಯಾಸಗಳೇನಾದರೂ ಉಂಟಾ ನಿಮ್ಮ ಅನುಭವದಲ್ಲಿ? ತುಂಬಾ ಉಂಟು. ಹಾ, ಯಾವ್ದಾದ್ರು ಒಂದು ಉದಾಹರಣೆ ಕೊಡುದಿದ್ರೆ ಒಂದು 2-3 ಉದಾಹರಣೆ ನೋಡಿ. ನಮ್ಮ ಚೌಕಿಯಲ್ಲಿ ಪೆಟ್ಟಿಗೆ ಇಡುವುದಕ್ಕೆ ಒಂದು ಕ್ರಮ ಉಂಟು. ಹೌದಪ್ಪ, ಹೌದು, ಗೊತ್ತುಂಟದು. ಬಣ್ಣದ ಎದುರಿಗೆ ಇದ್ರ ವೇಷ, ಹೀಗೆ ಹೌದು, ಕ್ರಮ ಉಂಟು, ಅಂತರ ಉಂಟು. ಮೊದಲಿನ ಸಂಪ್ರದಾಯ ಪ್ರಕಾರ ಈ ಕೋಡಂಗಿ ನಿತ್ಯ ವೇಷ, 2ನೇ ಪುಂಡು ವೇಷ, 2ನೇ ಸ್ತ್ರೀ ವೇಷಧಾರಿಗಳು 1ನೇ ಸ್ತ್ರೀ ವೇಷದವನ ಪೆಟ್ಟಿಗೆಯನ್ನು ದಾಟಿ ಆಚೆ ಹೋಗಬಾರದು. ಹೌದು ಹೌದು, ಆಚೆ ಹೋಗಬಾರದು, ಗೊತ್ತಾಯ್ತಲ್ಲ. ಈಗ ಅದಕ್ಕೆ ಏನಿಲ್ಲ. ಆದ್ರೆ ಈ ಚೌಕಿಗೆ ಒಂದು ಶಿಸ್ತನ್ನು ತಂದು ಮಹಾತ್ಮರೊಬ್ಬರಿದ್ದಾರೆ. ಅವರೇ ಬೋಳಾರ ನಾರಾಯಣ ಶೆಟ್ರು ಅಂತ. ಬೋಳಾರ ನಾರಾಯಣ ಶೆಟ್ರು ಚೌಕಿಗೆ ಪ್ರವೇಶ ಮಾಡಿದ್ರು ಎಂದಾದರೆ ಚಪ್ಪು, ಯಾರೂ ಧ್ವನಿ ಎತ್ತಿ ಮಾತಾಡುವುದಕ್ಕೆ ಅವಕಾಶ ಇರಲಿಲ್ಲ. ಅವರ ಕಾಲವಾಯಿತು. ಅವರ ಒಡನಾಟದಲ್ಲಿದ್ದಂತಹ ವಿದ್ಯಾರ್ಥಿಗಳಾದ ನಾವು ಕೂಡ ಕಡಿಮೆ ಆಗ್ತಾ ಬಂದೆವು. ಹೌದು ಹೌದು. ಈಗಿನ ಚೌಕ್ಯ ವ್ಯವಸ್ಥೆ ಅಂದರೆ ಅವರವರಿಗೆ ಬೇಕಾದ ಹಾಗೆ ಹೋಗ್ತಾರೆ, ಬರ್ತಾರೆ, ಅವರವರು ಮಾತಾಡಿಕೊಳ್ತಾರೆ. ಕೆಲವು ಸಲ ಈ ನಮ್ಮ ವಿಠಲ್ ಶೆಟ್ರು ಚೌಕಿಯ ಹಿಂದೆ ನಿಂತು ಚೌಕಿಯಲ್ಲಿ ಯಾರೆಲ್ಲ ಬೊಬ್ಬೆ ಹೊಡೆಯುತ್ತಾರೆ ಅಂತ ಮೆಲ್ಲಗೆ ಪರದೆಡೆಯಿಂದ ಕಿವಿ ಕೊಟ್ಟು ಕೇಳ್ತಾ ಇದ್ರು. ಮತ್ತೆ ಪುನಃ ಕರೆದು ಕೇಳ್ತಾ ಇದ್ರು, ಇಂದಾದ ಈ ಸೋಲನ್ನು ರಂಗಸ್ಥಳದ ಉಪಯೋಗ ಮತ್ತು ಒಳ್ಳೆ ಪ್ರಯೋಜನ ಅಂತ ಹೇಳ್ತಾ ಇದ್ರು. ಹಾಗೆ ಚೌಕಿಗೂ ಒಂದು ಶಿಸ್ತು ಈಗ ಶಿಸ್ತು ಹಾಗಾದ್ರೆ ಸ್ವಲ್ಪ ಕಡಿಮೆ ಶಿಥಿಲವಾಗಿರುತ್ತಾ ಬಂದಿದೆ. ಪೀಠಿಕೆ ವೇಷಕ್ಕೆ ಸಂಬಂಧಪಟ್ಟಂತಹ ಪಾತ್ರಗಳು ಯಾವುದೆಲ್ಲ? ಅರ್ಜುನ, ದೇವೇಂದ್ರ, ಹಾಗೆ ಕಾರ್ತವೀರ್ಯನು ಪೀಠಿಕೆ ವೇಷಕ್ಕೆ ಸಂಬಂಧಪಟ್ಟಂತಹ ವೇಷ. ಮತ್ತೆ ನಳ ಪೀಠಿಕೆ ವೇಷ, ಇತ್ಯಾದಿ ಇತ್ಯಾದಿ ವಿಷಯಗಳು ಪೀಠಿಕೆ ವೇಷಗಳು. ಪೀಠಿಕೆ ವೇಷದ ಸ್ವಭಾವ ಏನು? ಸಾತ್ವಿಕತೆಯೇ ಪೀಠಿಕೆ ವೇಷದ ಮೂಲ ಸ್ವಭಾವ. ಅಂದರೆ ನಮ್ಮ ರಂಗಸ್ಥಳದಲ್ಲಿ ಒಂದು ಕ್ರಮವು ಪೀಠಿಕೆ ವೇಷ ಸಾಯಬಾರದು ಅಂತ ಕ್ರಮವು. ಹಾಗಾದ್ರೆ ಪೀಠಿಕೆ ವೇಷ ಅದು ಶಾಂತ ಸ್ವಭಾವದ್ದೇ ಬೇಡುವ, ಹೌದು, ಸತ್ಯಗುಣವುಳ್ಳದ್ದೇ ಸಾಯಬಾರದು ಎಂಬಂತಹ ಸಂಕೇತ. ಹೌದು ಹೌದು. ಅರ್ಜುನ ಮತ್ತೆ ದೇವೇಂದ್ರ ಇದು ಎರಡೂ ಕೂಡ ಪೀಠಿಕೆ ವೇಷಗಳು. ಈ ವೇಷಗಳ ಅಂತರವನ್ನು ತೋರಿಸಿಕೊಡುವ ಬಗೆ ಹೇಗೆ? ವೇಷಗಾರಿಕೆಯಲ್ಲಿ ಆಗಬಹುದು, ಮುಖವರ್ಣಿಕೆಯಲ್ಲಿ ಆಗಬಹುದು, ಅಥವಾ ನಾಟ್ಯದಲ್ಲಿ? ಅದಕ್ಕೆ ಬೇಕಾಗಿರುವಂತಹ ನಡೆ ಚೆಂಡೆಯವರಲ್ಲಿ ಉಂಟು. ಅರ್ಜುನನಿಗೆ ಬಾರಿಸುವಂತಹ ದೀಂಗಣವೇ ಕಾರ್ತವೀರ್ಯನಿಗೆ ಬಾರಿಸುವುದಲ್ಲ. ಕಾರ್ತವೀರ್ಯನಿಗೆ ಬಾರಿಸಿದಂತಹ ದೀಂಗಣವನ್ನೇ ದೇವೇಂದ್ರನಿಗೆ ಬಾರಿಸುವುದಲ್ಲ. ಹೀಗೆ ಬೇರೆ ಬೇರೆ ನಡೆಗಳು ವಿಮರ್ಶೆ ಮಾಡಲಿಕ್ಕೆ ಹೋದರೆ ತುಂಬಾ ಉಂಟು. ಹೌದು ಹೌದು ಹೌದು. ಈ ಕಿರೀಟ ವೇಷದ ಕುಣಿತದಲ್ಲಿ ವೈವಿಧ್ಯತೆಯನ್ನು ತೋರಿಸಿಕೊಡುವ ಬಗೆ ಹೇಗೆ? ತುಂಬಾ ಉಂಟು. ನಾಟ್ಯ ತನ್ನ ಹಿಡಿತದಲ್ಲಿರಬೇಕು, ಸರಿ. ದೇಹ ತನ್ನ ಹಿಡಿತದಲ್ಲಿರಬೇಕು, ಮನಸ್ಸು ಹಿಡಿತದಲ್ಲಿರಬೇಕು. ಈ ಮೂರು ಕಲಾವಿದನ ಹಿಡಿತದಲ್ಲಿ ಉಂಟು ಎಂದಾದರೆ
ರಂಗದಲ್ಲಿ ಯಾವ ರೀತಿ ಬೇಕಾದರೂ ಅಭಿನಯಿಸಬಹುದು, ಕುಣಿಯಬಹುದು, ಹಾರಬಹುದು, ವೈವಿಧ್ಯತೆಯನ್ನು ತೋರಿಸಿಕೊಳ್ಳಬಹುದು. ಈ ಕಿರೀಟ ವೇಷದ ನಡೆ ಮತ್ತು ರಂಗಸ್ಥಳದಲ್ಲಿ ವೇಗ ಅಥವಾ ಅದರ ಗತಿ ಅದು ಹೇಗೆ ಭಿನ್ನ ಭಿನ್ನ? ಸಂದರ್ಭೋಚಿತ. ಸಂದರ್ಭೋಚಿತ. ಓ ಅಂದ್ರೆ ಪಾತ್ರೋಚಿತ ಅಲ್ಲ, ಸಂದರ್ಭೋಚಿತ. ಸಂದರ್ಭೋಚಿತ. ಯಾಕಂದ್ರೆ ಈಗ ಸಾಮಾನ್ಯವಾದಂತಹ ಒಂದು ಏರು ಪದ್ಯಕ್ಕೆ ಅಂತಹ ವೀರತ್ವ ಸಿಕ್ಕುವುದಿಲ್ಲ. ಹೌದು ಹೌದು. ಸಿಕ್ಕಬೇಕಾಗಿಯೂ ಇಲ್ಲ. ಹೌದು ಹೌದು ಹೌದು. ಸಿಕ್ಕಬೇಕಾಗಿಯೂ ಇಲ್ಲ. ಇದಕ್ಕೆ ನಿಮಗೆ ಉದಾಹರಣೆ ಹೇಳುವುದಿದ್ರೆ, ಎಲವೋ ಸೂತನ ಸುತನೆ ಎಂಬಂತಹ ಪದ್ಯಕ್ಕೆ ಮಾತ್ರವೇ ಕರ್ಣನ ವಿಜೃಂಭಣೆಯ ವಿರಾಹ. ಮಿಕ್ಕ ಪದ್ಯಗಳಿಗೆ ಬೇಕಾಗಿಲ್ಲ. ಸರಿ ಸರಿ. ಇದಕ್ಕಿಂತ ಮೊದಲ ಪದ್ಯಗಳಿಗೆಲ್ಲ ಬೇಕಾಗಿಲ್ಲ. ಅಂದ್ರೆ ಪ್ರತಿಯೊಂದು ಪಾತ್ರಕ್ಕೂ ಅದಕ್ಕೆ ತನ್ನತನವನ್ನು ತೋರಿಸಿಕೊಡು ಒಂದು ಎರಡು ಸ್ಥಳಗಳು ಅಂತ ಇರ್ತದೆ. ಹಾಗಾದ್ರೆ ಹಾಗೆ ಸುಧನ್ವ, ತಾಮ್ರಧ್ವಜ ಇತ್ಯಾದಿಗಳು, ಗೋಪಾಲ ಭುಜಬೋಲೋದ್ಧಾರಣೆ, ಇದು ಜೀವಂತವಾದ ಪದ್ಯ. ಅಲ್ಲಿ ಆ ಪಾತ್ರವನ್ನು ಎತ್ತಿಸುವಂತಹ ಸವಿಗೆ ಒಮ್ಮೆ ಚಿಮ್ಮನ್ನುಚ್ಚುವಂತಹ ತಾಕತ್ತಿರ್ತದೆ. ಪುಂಡು ವೇಷಗಳಲ್ಲಿ ಕುಣಿತವೇ ಪ್ರಾಮುಖ್ಯವೇ? ಕುಣಿತವೇ ಪ್ರಾಮುಖ್ಯ ಅಂತ ನಾನು ಒಪ್ಪುವುದಿಲ್ಲ. ಯಾಕಂದ್ರೆ ಇದಕ್ಕೆ ನಿಮಗೆ ನಿದರ್ಶನ ಕೊಡ್ತೇನೆ ನಾನು. ಪುಂಡು ವೇಷಧಾರಿಗಳಲ್ಲಿ ಕ್ರಿಶ್ಚಿಯನ್ ಬಾಬುವಿನಷ್ಟು ಕೀರ್ತಿವಂತನಾದಂತಹ ಪುಂಡು ವೇಷಧಾರಿ ಯಾರೂ ಇಲ್ಲ. ಹೌದು ಹೌದು, ನಿಸ್ಸಂದೇಹವಾಗಿ ಹೇಳ್ತೇನೆ. ಅವ ಹೆಚ್ಚು ಹಾರ್ತಿರ್ಲಿಲ್ಲ. ಅಭಿಮನ್ಯು ಮಾಡಲಿ, ಭಾರ್ಗವ ಮಾಡಲಿ, ಬಬ್ರವಾಹನ ಮಾಡಲಿ, ಹೆಚ್ಚು ಹಾರ್ತಿರ್ಲಿಲ್ಲ. ಒಂದು 10-15 ಗೊತ್ತು ಹಾರುತ್ತಾ ಇದ್ದ. ಆಗ ಅದು ಯಾಕೆ ಪ್ರಸಿದ್ಧಿಗೆ ಬಂತು? ಅದಕ್ಕಿಂತ ಹೆಚ್ಚಾಗಿ ಈಗಿನ ಪುಂಡು ವೇಷಧಾರಿಗಳು 100-150 ಕುಣಿತಾರೆ. ಯಾರು ಅಂತ ಬೇಡ, ಕುಣಿಯುತ್ತಾರೆ. ಅವರಿಗೆ ಯಾಕೆ ಹೆಸರು ಬರಲಿಲ್ಲ? ಅದನ್ನೇ ನಮಗೆ ನಿದರ್ಶನವಾಗಿ ಇಟ್ಟುಕೊಂಡ್ರೆ ಸಾಕಾಗೋದಿಲ್ವೋ? ಹಾಗಾದ್ರೆ ಕುಣಿತವೇ ಪ್ರಧಾನ ಅಲ್ಲ. ಆಯಾ ಸನ್ನಿವೇಶಕ್ಕೆ ಯಾವ ಸ್ಥಿತಿ ಆ ವೇಷಕ್ಕೆ ಬರಬೇಕೋ ಹಾಗೆ. ಬಪ್ಪನೆ ಬಿಡು ಬಿಡು ಎಂಬಂತಹ ಪದ್ಯಕ್ಕೆ ಅಭಿಮನ್ಯು ಸಿಡಿಯುತ್ತಾನೆ. ಅಭಿಮನ್ಯು ಸಿಡಿತಾನೆ. ಆ ಸಿಡಿತವನ್ನು ಸುಭದ್ರೆ ಅಲ್ಲಿಗೆ ಬರುವಾಗ ತೊಂದರೆ ಆಗ್ತದ? ಹಾಗೆ ಸಾಂತ್ವನ ವೀರ, ಸಾಂತ್ವನ ವೀರ. ಹಾಗಾದ್ರೆ ಪುಂಡು ವೇಷದಲ್ಲಿ ಅಭಿನಯಕ್ಕೆ ಪ್ರಾಶಸ್ತ್ಯ ಉಂಟು? ತುಂಬಾ ಉಂಟು. ನೋಡಿ, ಇಂದ್ರಜಿತು ಖಳ ಪಾತ್ರ, ಅತಿಕಾಯ ಸಾತ್ವಿಕ ಪಾತ್ರ ನಮ್ಮ ಯಕ್ಷಗಾನದಲ್ಲಿ. ಆದ್ರೂ ಕೂಡ ಇಂದ್ರಜಿತು ಪೀಠಿಕೆ ವೇಷ ಆಗಿದ್ದು ಹೇಗೆ, ಅತಿಕಾಯ ಎದುರು ವೇಷ ಆಗಿದ್ದು ಹೇಗೆ? ಅಂದ್ರೆ ಅದು ಆಗೊಂದು ಹೇಳಿದಲ್ವ ನಾನು, ಕಾಲೋಚಿತ ಅಂತ. ಹೌದು ಹೌದು ಹೌದು. ಕಾಲೋಚಿತ ಅಂತ ಹೇಳಿದಲ್ವ. ಹಿಂದಿನ ರಂಗ ಚೌಕಿಯಲ್ಲಿ ಈ ಅತಿಕಾಯ ಮಾಡಿದವ ಸ್ವಲ್ಪ ಏನಾದ್ರೂ ಮಾತಾಡ್ಬೇಕು. ಏನಾದ್ರೂ ಮಾತಾಡ್ಬೇಕು, ಸ್ವಲ್ಪ ಪ್ರಸಂಗದ ಒಳಗೆ. ಹೌದು, ಮಾತುಗಾರಿಕೆ ಬೇಕು. ಏನೂ ಇಲ್ಲದಿದ್ರೂ ಕೂಡ ಮೊದಲಿನವರ ಸಂಪ್ರದಾಯವೇ ಹಾಗೆಯೇ. ಮೊದಲಿನವರ ಸಂಪ್ರದಾಯ ಸ್ವಭಾಷಿತಕ್ಕೆ ಮೊದಲು ಅವಕಾಶ ಇರಲಿಲ್ಲ. ದೊಡ್ಡ ದೊಡ್ಡ ಭಾಗವತರುಗಳಿರುವಾಗ ಕೇಳಬೇಕು, ನಾನು ಏನು ಮಾಡಬೇಕು ಗುರುಗಳೇ ಅಂತ. ನನಗೆ ಇಷ್ಟು ಪದ್ಯ ಅಂತ ಹೇಳ್ಬಾರ್ದು. ನಾನು ಏನು ಮಾಡಬೇಕು ಗುರುಗಳೇ? ಏನು ನಿನ್ನ ವೇಷ? ನಂದು ಅತಿಕಾಯ. ಹಾಗಾದ್ರೆ ಈಗ ಹೀಗೆ ಪದ್ಯ ಉಂಟು, ಅದಕ್ಕೆ ಹೀಗೆ ನೀನು ಹೇಳು ಎಂಬುದಾಗಿ ಉಪದೇಶ ಕೊಡ್ತಾ ಇದ್ದು. ಆ ಉಪದೇಶವನ್ನು ಅನುಸರಿಸಿ ಆ ಕಲಾವಿದ ಹೋಗ್ತಾ ಇದ್ದ. ಹಾಗೆಂದು ಕಳವೃತ್ತಿ, ಈಗ ಕ್ರೌರ್ಯ ಸ್ವಭಾವದ ಕೆಲವರು ಇರ್ತಾರಲ್ಲ, ಕ್ರೌರ್ಯ ಪಾತ್ರ ಒಂದೇ ಹೊಂದಿಕೊಂಡಿರುವವರು, ಅವರಿಗೆ ಇಂದ್ರಜಿತ್ತು ಪಾತ್ರವನ್ನು ಕೊಟ್ಟರು. ಇಂದ್ರಜಿತ್ತು ಮಾಡುವವ ಒಬ್ಬ ಅನಕ್ಷರಸ್ಥ ಅಂತ ನಾನು ಹೇಳಿದ್ದಲ್ಲ. ಹೌದೌದು. ಆ ಇಂದ್ರಜಿತ್ತುವಿನ ಗಾಂಭೀರ್ಯ ತೋರಿಸುವಂತಹ ಒಬ್ಬ ವ್ಯಕ್ತಿ ಯಾರು? ಅವನಿಗೆ ಇಂದ್ರಜಿತ್ತುವಿನ ಪಾತ್ರ ಕೊಟ್ಟಿತ್ತು. ಹಾಗೆ ಅತಿಕಾಯನ ಪಾತ್ರ ಅದು ದೈನ್ಯ, ಸಾಮ. ಇದಕ್ಕೆ ಉಗ್ಗುವಂತಹ ವ್ಯಕ್ತಿಗಳು ಯಾರು ಎಂಬುದನ್ನು ಆ ಕಾಲದಲ್ಲಿ ಭಾಗವತರುಗಳು ನಿರ್ಣಯ ಮಾಡಿದರು. ಆ ರೀತಿಯಾಗಿ ಹಂಚಿ ಹೋಯಿತು. ಅದರಿಂದಾಗಿ ಅದು ಈ ರೀತಿ ಆಗಿದೆ. ಹೌದು.
ಒಂದನೇ, ಎರಡನೇ ಮತ್ತೆ ಮೂರನೇ ಪೀಠಿಕೆ ವೇಷಕ್ಕೆ ಸಂಬಂಧಪಟ್ಟ ಪಾತ್ರಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಒಂದನೇ ಪೀಠಿಕೆ ವೇಷ, ಎರಡನೇದ್ದು ಮತ್ತೆ ಮೂರನೇದ್ದು ಅಂತೆಲ್ಲ ಹೇಳ್ತಾರಲ್ಲ. ಹೌದಾ? ಒಂದನೇ ಪೀಠಿಗೆ ವೇಷ ಅಂದ್ರೆ ಈಗ ದೇವೇಂದ್ರ ಒಂದನೇ ಪೀಠಿಗೆ ವೇಷ, ಹಾಗೆಯೇ ಕಾರ್ತವೀರ್ಯ ಒಂದನೇ ಪೀಠಿಗೆ ವೇಷ, ಇತ್ಯಾದಿ ಇತ್ಯಾದಿ ಕೆಲವು ಪೀಠಿಗೆ ವೇಷಗಳಿರುತ್ತವೆ. ಎರಡನೇದ್ದಂದ್ರೆ ಅದಕ್ಕಿಂತ ಮತ್ತೆ ಹೌದು ಹೌದು, ಎರಡೆರಡು ಪ್ರಸಂಗ ಇದ್ದಾಗ ಎರಡೆರಡು ಪ್ರಸಂಗ. ಈಗ ರಾವಣ ಪ್ರಧಾನ ಪಾತ್ರ, ಕುಂಭಕರ್ಣ ಎರಡನೇ. ಹೌದು ಹೌದು. ಹಾಗೆಯೇ ಪಾತ್ರ ವಿಭಜನೆಯೇ ವಿನಃ ಅದರಲ್ಲಿ ಅಷ್ಟೇನು ಮಹತ್ವ ಇಲ್ಲ. ಈ ಪೀಠಿಕೆ ವೇಷಕ್ಕೆ ಧರಿಸಬೇಕಾದ ಉಡುಪುಗಳ ಬಣ್ಣ ಅಂದ್ರೆ ದಗಲೆ ಮತ್ತೆ ಸೋಗವಲ್ಲಿ ಅದರಲ್ಲಿ ನಿಶ್ಚಿತತೆ ಅಂತ ಉಂಟು, ಇಂಥದ್ದೇ ಹಾಕ್ಬೇಕು ಅಂತ? ತುಂಬಾ ಉಂಟು. ಅದನ್ನೇ ನಿಮ್ಮಲ್ಲಿ ಆಗ ನಾನು ಹೇಳಿದ್ದು, ಕುತ್ಯಾಳ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿಗೆ ಹೋಗಿ ಶಾನುಭೋಗರ ಮನೆಯಲ್ಲಿ ಅದಕ್ಕೆ ಬೇಕಾದಂತ ಲಿಖಿತ ಉಂಟು ಅಂತ. ಈಗಲೂ ಉಂಟು? ಈಗಲೂ ಇರಬಹುದು. ನನ್ನ ಎಳವೆಯಲ್ಲಿ ನಾನು ಅಂದ್ರೆ ಎರಡನೇ ತಿರುಗಾಟ ಧರ್ಮಸ್ಥಳ ಮೇಳಕ್ಕೆ ಹೋಗುವ ಮೊದಲು ಅಲ್ಲಿಗೆ ಹೋದ್ದು, ಆಮೇಲೆ ಹೋಗಲಿಲ್ಲ. ಆಗ ನಾನು ನೋಡಿದ್ದೇನೆ ಪೀಠಿಕೆ ವೇಷಕ್ಕೆ ಹಸುರು ದಗಲೆ, ಸೋಗವಲ್ಲಿ ಒಳಗೆ ಕಪ್ಪು, ಮೇಲೆ ಬಿಳಿ. ಆಮೇಲೆ ಈ ಎದುರು ವೇಷಕ್ಕಾಗುವಾಗ ಯಾವ ರೀತಿ ಅದು ದಗಲೆ ಮತ್ತೆ ಸೋಗವಲ್ಲಿ? ಎದುರು ವೇಷಕ್ಕಾಗುವಾಗ ದಗಲೆ ಕೆಂಪು, ಸೋಗವಲ್ಲಿ ಒಳಗೆ ಯಾವುದಾಗ್ತದೆ, ಹೊರಗೆ ಮಾತ್ರ ಕೆಂಪು ಬೇಕು. ಬಬ್ರುವಾಹನ ಮತ್ತೆ ಅಭಿಮನ್ಯು ಇವು ಎರಡು ಕೂಡ ಪುಂಡು ವೇಷಗಳು. ಇದರಲ್ಲಿ ಈ ಅಂತರವನ್ನು ತೋರಿಸಿಕೊಡುವ ಬಗೆ ಹೇಗೆ? ಅಂದ್ರೆ ನಾಟ್ಯದಲ್ಲಿ ಆಗಿರ್ಬೋದು, ಭಾವಾಭಿನಯದಲ್ಲಿ, ಮಾತುಗಾರಿಕೆಯಲ್ಲಿ, ಇವುಗಳಲ್ಲೆಲ್ಲ ತೋರಿಸಬಹುದು. ಏನು ಅಭಿಮನ್ಯುವಿನ ನಡೆಯೇ ಒಂದು, ಬಬ್ರುವಾಹನನ ನಡೆಯೇ ಮತ್ತೊಂದು. ಅಭಿಮನ್ಯುವಿನ ನಡೆ ಕೇವಲ ನಾನು ಇವತ್ತು ಯುದ್ಧಾರ್ಥಿಯಾಗಿದ್ದೇನೆ ಎಂಬುದು. ಬಬ್ರುವಾಹನನ ನಡೆ ಹಾಗಲ್ಲ. ನಾನು ಈ ರಾಜ್ಯಾಧಿಪತಿ, ನನ್ನ ರಾಜ್ಯವನ್ನು ಉಳಿಸಿಕೊಳ್ಬೇಕು ಎಂಬ ರಾಜ್ಯಾಂಗ ಬದ್ಧತೆ, ಇದು ಭಿನ್ನತೆ. ನೋಡಿ, ಶ್ರೀಕೃಷ್ಣನ ಮೈ ಬಣ್ಣ ನೀಲಿ, ಬಟ್ಟೆಯ ಬಣ್ಣ ಪೀತಾಂಬರ. ಬಲರಾಮನ ಮೈ ಬಣ್ಣ ಪೀತ ಬಣ್ಣ, ಬಟ್ಟೆಯ ಬಣ್ಣ ನೀಲಂಬರ. ಆದರೂ ಕೂಡ ಇತ್ತೀಚೆಗೆ ಕೆಲವರೆಲ್ಲ ನೀಲಿ ಬಣ್ಣ ಹಾಕುವುದನ್ನು ನಾನು ಗಮನಿಸಿದ್ದೇನೆ. ಇದು ಸರಿಯಾ? ಇದು ಹೇಗೆ? ಇದು ಬಲರಾಮನಿಗೆ ನೀಲಿ ಬಣ್ಣ ಹಾಕುವುದು ತಪ್ಪು. ಪೀತಾಂಬರ ಅತ್ಯಂತದ್ದು. ಅದೇ ಪೀತಾಂಬರ, ಶ್ರೀಕೃಷ್ಣನ ಮೈ ಬಣ್ಣ ನೀಲಿ ಅಲ್ವಾ, ಅವನಿಗೆ ಪೀತಾಂಬರ. ಹೌದು. ಇವನಿಗೆ ಮೈ ಬಣ್ಣ ಬಿಳಿ, ಅದರಿಂದಾಗಿ ಏನು ನೀಲಾಂಬರ. ಅದು ಯಾಕೆ ಅಂತ ಅಷ್ಟು ಸ್ಪಷ್ಟ ಹೇಳಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಆದ್ರೆ ಈ ಕಂಸವರಿಗೆ ಬೇಕಾಗಿ ಬಲರಾಮಕೃಷ್ಣರು ಹೋಗ್ತಾರಲ್ಲ, ರಾಜರಜಕನನ್ನು ಕೊಲ್ತಾರಲ್ಲ, ಆ ರಜಕನಲ್ಲಿದ್ದಂತಹ ಕಂಸನ ವಸ್ತ್ರಗಳಲ್ಲಿ ಪೀತಾಂಬರವನ್ನು ನಾನುಟ್ಟುಕೊಳ್ತೇನೆ ಅಣ್ಣ, ಶ್ವೇತಾಂಬರವನ್ನು ನೀನುಟ್ಟುಕೋ ಅಣ್ಣ ಎಂಬುದಾಗಿ ಹೇಳಿ. ಗೊತ್ತಾಯ್ತಲ್ಲ? ಅದಕ್ಕೂ ಆಧಾರ ಇರಬಹುದು, ಸ್ವಲ್ಪ ಉಂಟು. ಕೃಷ್ಣನಲ್ಲಿ ಮಾತ್ರವೇ ಕಂಸನಿಗೆ ದ್ವೇಷವಿದ್ದದ್ದು ವಿನಃ ಬಲರಾಮನ ಮೇಲೆ ಇರಲಿಲ್ಲ. ಆದ್ದರಿಂದ ಬಲರಾಮ ಶಾಂತನೆಂಬುದಕ್ಕೆ ಬೇಕಾಗಿ ಶ್ವೇತಾಂಬರವು, ತಾನು ನಿರಾಮಯನೆಂಬುದಕ್ಕೆ ಬೇಕಾಗಿ ಇವನಿಗೆ ಪೀತಾಂಬರವು ಬಂತು ಅಂತ ಕವಿಗಳು ಹೇಳಿದ್ದಾರೆ. ಭಾಗವತರಿಗೆ ಮತ್ತೆ ಹಾಸ್ಯಗಾರರಿಗೆ ಇರುವಂತಹ ಹೊಣೆಗಾರಿಕೆ ಏನು? ಭಾಗವತರಿಗೆ ದೊಡ್ಡ ಹೊಣೆಗಾರಿಕೆ. ಮುಮ್ಮೇಳ ಬೆಳಗಬೇಕು ಎಂಬುದಾಗಿದ್ರೆ, ಹಿಮ್ಮೇಳ ಸುಪುಷ್ಟವಾಗಿದ್ರೆ ಮಾತ್ರವೇ ಸಾಧ್ಯ ವಿನಃ ಇಲ್ಲದಿದ್ರೆ ಸಾಧ್ಯ ಇಲ್ಲ. ಇಡೀ ರಂಗದ ನಿರ್ಬಂಧತೆಯೇ ಭಾಗವತರಲ್ಲಿ. ಹಾಗೆಂದು ಹಾಸ್ಯಗಾರರಿಗೆ ಅದಿಲ್ಲ.
ಹಾಸ್ಯಗಾರರಿಗೆ ಅದಿಲ್ಲ. ಇಲ್ಲ ಅಂತಲೇ ಹೇಳಲಿಕ್ಕಾಗೋದಿಲ್ಲ. ಹಾಸ್ಯಗಾರರು ಸಹಕರಿಸದೇ ಇದ್ದರೆ ಜೊತೆಯಾಗಿರುವಂತಹ ವೇಷಗಳು ಸೋಲ್ಬೇಕಾಗ್ತದೆ. ಆದ್ದರಿಂದ ಹಾಸ್ಯ ಅವು ಒತ್ತಾಗಿ ಹೋಗುವ ವೇಷಗಳಿಗೆ ಸಹಕಾರಿಯಾಗಿರುತ್ತದೆ. ಪೂರ್ವರಂಗ ಮಾಯವಾಗುತ್ತಾ ಇರುವುದು ಕಲಾವಿದರ ಅಧ್ಯಯನದ ಕೊರತೆಯನ್ನು ತೋರಿಸ್ತದೆ. ಹೌದು. ಇಡೀ ಪ್ರದರ್ಶನದಲ್ಲಿ ಪೂರ್ವರಂಗವನ್ನು ಪರಿಣಾಮಕಾರಿಯಾಗಿ ಅಳವಡಿಸಿಕೊಳ್ಳುವ ಬಗೆ ಹೇಗೆ ನಿಮ್ಮ ಅಭಿಪ್ರಾಯದಲ್ಲಿ? ಉತ್ತಮ ಅನುಭವಿಗಳಿಂದ ಅಭ್ಯಾಸ ಮಾಡಿಸಿಕೊಳ್ಳುವುದೇ ಆ ಪೂರ್ವರಂಗ ಉಳಿಯುವುದಕ್ಕೆ ಆಧಾರ. ಇತ್ತೀಚೆಗೆ ಈ ಯಕ್ಷಗಾನ ವೈಭವ ಅನ್ನುವಂಥ ಒಂದು ಹೊಸ ಪ್ರಕಾರ ಶುರುವಾಗಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದೇನು ಒಳ್ಳೆಯದ ಯಕ್ಷಗಾನ ಕ್ಷೇತ್ರಕ್ಕೆ? ಇದರಿಂದ ಏನಾದರೂ ಅನುಕೂಲತೆ ಉಂಟಾ ಅಥವಾ ಇಲ್ಲಿ ಇದ್ದುಕೊಳ್ಳಿ ಅಂತ ಹೇಳ್ತೀರಾ, ಹೇಗೆ? ಯಕ್ಷಗಾನ ಕ್ಷೇತ್ರಕ್ಕೆ ಅದರಿಂದ ಅಷ್ಟು ದೊಡ್ಡ ಪ್ರಯೋಜನ ಅಂತ ನಾನು ಹೇಳುವುದಿಲ್ಲ. ಕಲಾವಿದರಿಗೆ ಮತ್ತು ವ್ಯವಸ್ಥಾಪಕರಿಗೆ ಏನಾದರೂ ಸಹಕಾರ ಆದೀತು. ಅಂದ್ರೆ ಪೂರ್ಣ ಪ್ರಮಾಣದ ಯಕ್ಷಗಾನ ಆದ್ರೆ ಒಳ್ಳೇದು. ನಿಜವಾಗಿ ಆದರೂ ಅದು ಒಳ್ಳೇದು. ಯಕ್ಷಗಾನಕ್ಕೆ ಒಂದು ಕಾಲ ನಿಗದಿ ನಮ್ಮ ಪೂರ್ವಜರು ಮಾಡಿದ್ದಾರೆ. ಆ ಕಾಲಘಟ್ಟದಲ್ಲಿ ಅದು ಪ್ರದರ್ಶಿಸಲ್ಪಟ್ಟರೆ ಮಾತ್ರವೇ ಚಂದ ವಿನಃ ಅದನ್ನು ಏನಕ್ಕೇನೋ ಮಾಡಿಕೊಂಡು ನಾವು ಹೋದೆವು ಅಂತಾದ್ರೆ ಅದು ಯಕ್ಷಗಾನ ಎನಿಸಲ್ಪಡುವುದಿಲ್ಲ. ಸರಿ ಸರಿ, ಪಡುವುದಿಲ್ಲ. ಹಾಗೆಂದು ಪೂರ್ವರಂಗವನ್ನೇ ನಾವೀಗ ಆರಿಸಿಕೊಂಡು ಅದನ್ನೇ ಪ್ರದರ್ಶಿಸೋಣವೇ? ಅದು ಅಸಂಭವ. ಯಾಕಂದ್ರೆ ಈ ಕಾಲಕ್ಕೆ ಅದು ಹೇಳಿಸಲಾರದು. ಹೌದು ಹೌದು, ಹೇಳಿಸಲಾರದು. ಯಾಕೆ ಹೇಳ್ತೇನೆಂದರೆ, ನಿಮಗೆ ಮೊದಲು ಒಂದು ಕಿರಾತ ವೇಷ ರಂಗ ಪ್ರವೇಶ ಮಾಡಬೇಕು ಎಂಬುದಾಗಿದ್ದರೆ ಚೌಕಿಯಿಂದ 1-2 ಫರ್ಲಾಂಗು ದೂರದಿಂದ ಬರಬೇಕು. ಅದು ಈ ಕಿರಾತ ಪಡೆಗಳು ಎಲ್ಲ ಇದ್ದುಕೊಂಡು ಮಾವಿನ ಸೊಪ್ಪು ಬಡಿದುಕೊಂಡು ಹುಲ್ಲಿಗೆ ಬೆಂಕಿ ಕೊಟ್ಟುಕೊಂಡು ಹೇಳಿ ಹೇಳಿ ಚೌಕಿಗೆ ಬರುವಾಗ, ರಂಗಸ್ಥಳಕ್ಕೆ ಬರುವಾಗ ಅದರ ಒಂದು ಅರ್ಧ ಗಂಟೆ ಆಗ್ತದೆ. ಹೌದು ಹೌದು. ಹಾಗೆ ಮಿಕ್ಕ ಕೆಲವು ವೇಷಗಳ ಪ್ರವೇಶವೂ ಹಾಗೇ ಇರ್ತದೆ. ಅದೆಲ್ಲವೂ ಈ ಕಾಲಕ್ಕೆ ಅಷ್ಟು ಪರಿಣಾಮಕಾರಿ ಆಗ್ಲಿಕ್ಕಿಲ್ಲ. ಆದ್ದರಿಂದ ಅದು ಬೇಡುವ ಅಂತ ಕೇಳಿದರೆ ಬೇಕು. ಹಿಂದೆ ಏನಿತ್ತು ಅಂತ ಒಬ್ಬ ಕೇಳಿದರೆ ಕಲಾವಿದನಾಗಿ ನಾನಾದರೂ ಕೂಡ ಅದನ್ನು ಹೀಗಿತ್ತು ಅಂತ ತೋರಿಸಿಕೊಡ್ಲಿಕ್ಕಾದ್ರೂ ಬೇಕು. ಅದು ಪೂರ್ವರಂಗಕ್ಕೂ ಒಳ್ಳೆಯದು, ಭವಿಷ್ಯತ್ ರಂಗಕ್ಕೂ ಅದು ಒಳ್ಳೆಯದು. ಯಕ್ಷಗಾನ ಇನ್ನು ಮುಂದಕ್ಕೆ ಯಾವ ರೀತಿಯಲ್ಲಿ ಬೆಳೆಯಬಹುದು? ನೀವು ಅದರ ಬಗ್ಗೆ ಒಂದು ಆಶಾಭಾವನೆ ಅಂತ ಉಂಟಾ ನಿಮ್ಗೆ? ತುಂಬಾ ಉಂಟು. ಯಕ್ಷಗಾನ ಖಂಡಿತವಾಗಿಯೂ ನಾಶವಾಗುವುದಿಲ್ಲ. ಯಕ್ಷಗಾನ ಉಳಿಯುತ್ತದೆ, ಯಕ್ಷಗಾನ ಬೆಳೆಯುತ್ತದೆ. ಇದು ನನ್ನ ಶುಭ ಹಾರೈಕೆ. ತಮ್ಮ ಈ ಎಲ್ಲಾ ರೀತಿಯ ಸಾಧನೆಗಳಿಗೆ ನಿಮ್ಮ ಕುಟುಂಬ ವರ್ಗದ ಸಹಕಾರ, ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ತುಂಬಾ ಸಹಕಾರ ಉಂಟು. ಎಲ್ಲಕ್ಕಿಂತಲೂ ನನ್ನ ಮಾವ, ನನ್ನ ತಾಯಿಯ ತಮ್ಮ, ಅವರು ಇದಕ್ಕೆ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ ನನಗೆ. ಹಾಗೆ ನನ್ನ ಅಣ್ಣನು ನನಗೆ ಈ ವಿಷಯವಾಗಿ ಪ್ರೋತ್ಸಾಹ ಕೊಟ್ಟಿದ್ದಾನೆ, ತಂದೆಯವರು ಕೊಟ್ಟಿದ್ದಾರೆ. ಮತ್ತೆ ಆ ಬಳಿಕ ಊರಿನ ವರ್ತನೆಗೆ ಉಂಟಲ್ಲ, ನಮ್ಮ ಕುಟುಂಬ ಸದಸ್ಯರು ಎಲ್ಲರೂ ಅದಕ್ಕೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಮತ್ತೆ ನನ್ನ ಮಕ್ಕಳು, ನನ್ನ ಹೆಂಡತಿ ಆಗಲೇ ಹೇಳಿದ್ದೇನೆ, ಅವರು ಇದಕ್ಕೆ ಪೂರ್ಣ ಸಹಕಾರಿಗಳೇ ವಿನಃ ಇದಕ್ಕೆ ಏನು ಅಡ್ಡಿ ಉಂಟು ಮಾಡಿದವರಲ್ಲ. ಇಷ್ಟು ಹೊತ್ತು ತೆಂಕುತಿಟ್ಟು ಯಕ್ಷಗಾನದ ಬಗ್ಗೆ ಬಹಳ ನೇರವಾಗಿ, ಬಹಳ ಸಮಂಜಸವಾಗಿ ಹಲವಾರು ಹೊಸ ವಿಚಾರಗಳನ್ನು ನಾನಿವತ್ತು ಕೆಲವೊಂದೆಲ್ಲ ತಿಳಿದುಕೊಂಡಿದ್ದೇನೆ. ಈ ಎಲ್ಲ ವಿಚಾರಗಳಿಗೆ ತಿಳಿದುಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆ ಯಕ್ಷಗಾನದ ಒಂದು ಸಾಮಾನ್ಯ ಅಭಿಮಾನಿಯಾದ ನನ್ನ ಅನಂತಾನಂತ ಕೃತಜ್ಞತೆಗಳು ಸರ್. ಕೃತಜ್ಞತೆಗಳು. ನಮಸ್ತೆ. ನಮಸ್ತೆ. ಎಲ್ಲರೂ
ಆಮೇಲೆ ಚಂದ ಮುಂಡರು ಕೂಡ ಇದು ಹೋದರು ಸಾಧ್ಯವಿಲ್ಲ ನಿನ್ನಿಂದ. ಅವನನ್ನು ತರುವುದಕ್ಕಾಗಿ ಮುಂದೆ ಹೋಗುವಾಗ ಆ ಸ್ಥಳದ ಸಾರಥಿಯು ಮಡಿಮಯವಾದಂತಹ ರಥವನ್ನು ಸಿದ್ಧಗೊಳಿಸಿದ್ದಾನೆ. ಅನೋಘ ಸೈನಿಕರು ನನ್ನ ಜೊತೆ ಬರುವುದಕ್ಕೆ ಹೊರಟು ನಿಂತವರಿದ್ದಾರೆ. ಆಕೆ ಸಾಲದು ಒಡೆಯಲು ಇದಿರುವಂತಹ ಕನ್ಯಾಮಣಿಯು ಒಲಿದು ಬರುವಳು ಎಂಬುದಾಗಿದ್ದರೆ ಗೌರವದಿಂದ ಕರೆತರಬೇಕಾಗಿದೆ. ಅದಕ್ಕಾಗಿ ಚಿನ್ನದ ಪಲ್ಲಕ್ಕಿಯನ್ನು ಸೂಕರಿಂದ ಹುಟ್ಟಿಕೊಂಡು ಅನುಭವ ಪ್ರವೇಶ ಬಂದಿದ್ದೇನೆ. ನಾನು ಒಂದು ಮುಟ್ಟಿದಂತಹ ಸ್ಥಳ ಇದುವೇ ಕದಂಬವನ ತಾನೇ ರೋಮಾಂಚನವಾಗುತ್ತಾ ಇದೆ. ಪರಮಾಶ್ಚರ್ಯ ದೃಶ್ಯಾವಲೋಕನ ಮಾತ್ರದಿಂದ ನಾವು ಕೇಳಿದಂತೆ ಈ ಭಂಡಾರಣ್ಯವು ರಾತ್ರಿ ಹಗಲೆನ್ನುವಂತಹ ಛೇದವಿಲ್ಲದೆ ಕತ್ತಲಾವೃತವಾಗಿದೆ ಅಂತೆ. ಆದರೆ ಇಂದು ಹಾಗಲ್ಲ, ಯಾವುದೋ ರಕ್ತಜಪ್ತಿಯಿಂದ ಬೆಳಗುತ್ತಾ ಇದೆ. ಈ ಭವ್ಯವಾದಂತಹ ದಿವ್ಯವಾದ ಕದಂಬವನವನ್ನು ಪ್ರಪಂಚದಲ್ಲಿ ಇದು ತನಕ ಕಂಡವರು ಯಾರೂ ಇಲ್ಲ. ಇಲ್ಲಿಗೆ ಪ್ರವೇಶಿಸುವುದಕ್ಕೆ ಯಾರಿಗೂ ಸಾಧ್ಯವೂ ಇಲ್ಲ. ಆದರೆ ಬಹುವೇಗವರು ಇದ್ದಂತಹ ಕಂಡ ಮುಂದರು ಇಲ್ಲಿಗೆ ಕಾಲಿಟ್ಟ ಬಳಿಕ ನಮ್ಮ ಪ್ರವೇಶಕ್ಕೆ ದಾರಿ ಸುಗಮವಾಗಿದೆ. ಈ ಕ್ಷೇತ್ರದಲ್ಲಿ ಎಲ್ಲಿಯೋ ನಮ್ಮವರು ಹೊಂದಿದ್ದಾರೆ. ಬಹಳ ರಕ್ತದ ಹೆಣದ ರಾಶಿ ಅನುಕೂಲೋಪಾದಿಯಲ್ಲಿ ಸಿಕ್ಕಿದೆ. ಅದೋ ಇಲ್ಲಿ ಧೂಮ್ರಾಕ್ಷನು ಸುತ್ತಿರುವಂತಹ ಪೂಜ್ಯ ರಾಶಿ ಇಲ್ಲಿ ನೋಡಿದೆಯಲ್ಲ. ಕಂಡ ಮುಂದರ ಹಳೆ ಮರ. ಹಾಗಾದರೆ ಎಲ್ಲಿಯೋ ಸಮೀಪದಲ್ಲಿ ಹೆಣ್ಣಿರಬೇಕು. ಹುಡುಕ್ತೇನೆ ಅವರನ್ನು.
ಈ ಪಾವನವಾಗಿರುವಂತಹ ಭವ್ಯವಾದ ದಿವ್ಯವಾದಂತಹ ಸುಂದರಮಯವಾದ ಸನ್ನಿವೇಶವನ್ನು ಕಂಡಲ್ಲಿಗೆ ನನ್ನ ಜೀವನ ಸಾರ್ಥವಾಯಿತು ಎಂಬುದಾಗಿ ಭಾವಿಸಿಕೊಳ್ತೇನೆ ನಾನು. ಅದು ನನ್ನ ವಿದ್ಯಾಲಯದಲ್ಲಿ ಬಂಧಿತರಾದಂತಹ ಸುಂದರಿ ಕಾಂಬಕ್ಕಿಯು ವಿನೋದವಾಗಿ ಕೂಗುತ್ತಾ ಇದ್ದಾಳೆ, ವಿಲಾಸಮಯವಾಗಿ ಹಾಡುತ್ತಾ ಇದ್ದಾಳೆ. ರೂಪವನ್ನು ತಾಳವಿಡಿದು ಶ್ರುತಿಗೊಂಡು ಲಯವಿಡಿದು ತಾನ ವಿಚಾರ ಮೂಲಾಧಾರಗಳಿಂದ ಇವಳು ಹಾಡುವಂತಹ ಹಾಡಿನ ನಾದವನ್ನು ಆಲಿಸಿ ಇಲ್ಲಿರುವಂತಹ ಗಿರಿಗಳು ಮರುಗಳು ಎಲ್ಲವೂ ಕೂಡ ಮಂತ್ರಗುಪ್ತವಾಗಿ ಹೋಗಿವೆಯೋ ಎಂಬುದೇ ಅರ್ಥವಾಗುತ್ತಾ ಇದೆ. ಇಂತಹ ಸುಂದರಾಂಗಿಗಳು ಕಂಡಾಗುವಾಗ ಯಾವ ಗಣಿತಿಗೆ ಕಾಮೋದ್ರೇಕಾಗಲಿ ಹುಡುಗಿಗೆ ಹೇಳಿ ಅರ್ಥವಾಯಿತು. ಹೊರಬಲಾದಿಂತರಾಗಿದ್ದಂತಹ ಚಂಡಮುಂಡರು ಇವಳನ್ನು ಕಂಡಾಗುವಾಗ ಮೃತರಕ್ಷೆ ಮಾಡಿಕೊಂಡು ಆತಂಕ ಇವಳ ಕೈಯಲ್ಲಿ ಅವರು ಸಾಯುವುದಕ್ಕೆ ಸಾಧ್ಯವಾಯಿತು. ಇಂತಹ ವಾರ್ತೆಗಳು ನಮ್ಮ ತೋಂಟಾವರಲ್ಲಿ ಕ್ಷಣಕ್ಕೂ ಒಂದು ಮುಂದಾ ಇದ್ರೂ ಕೂಡ ತುಂಬಲು ಮಾತ್ರ ಪೂರ್ಣ ಹಿಡಿದಂತೆ ಬಡಿಗೋ ಎಂಬ ಗಾದೆಯ ಮಾತಿನಂತೆ ತನ್ನ ಛಲವನ್ನು ಬೆಳೆದು ಮುಂದುವರಿಯುತ್ತಾರೆ. ಹಾಗಾದರೆ ಯಾವ ಮೂಲಗಳಲ್ಲಿರುವ ಸುಂದರಿಯರಾದ ಹಿರಿಯರ ಬಗ್ಗೆ ಅನುಭವದವರು ನಾವು. ಆದರೆ ಯಾವ ಲೋಕದಲ್ಲಿ ಆದರೂ ಇವಳಂತಹ ಒಬ್ಬ ಚೆಲುವೆಯಾದ ಹೆಣ್ಣು ದೊರೆಯುವುದಕ್ಕೆ ಸಾಧ್ಯ ಉಂಟೆ? ಹಾಗಾಗಿ ಇವರಲ್ಲಿ ಇರುವಂತಹ ನಿಜವಾದ ಅಸ್ತಿತ್ವ ಏನು ಹೊಸದಾದಂತಹ ಮತ್ತು ಸುಂದರಿಯವೆಂದು ಹೇಳಿದ್ದಾರೆ. ಅವಳ ತಲ್ಲಿರುವ ಗಂಡಿ ಬೇಡ, ಅವಳು ತಿನ್ನಲ್ಲ, ನನ್ನನ್ನು ಕೊಟ್ಟಿದ್ದಾಳೆ, ರಕ್ಷಿಸಿದ್ದಾಳೆ ಎಂಬುದಾಗಿ ಯಾರಿಗೂ ಕುರಿತ ಶಕ್ತಿ ಅದನ್ನು ಆಲೋಚನೆ ಮಾಡಿಕೊಳ್ಳದೆ ಸುಮ್ಮನೆ ಹುಡುಕುತ್ತಾಗಿದ್ದಾನೆ. ಅರ್ಥ ಮಾಡಿಕೊಂಡಿದ್ದೇನೆ, ಇವಳು ಹೆಣ್ಣಲ್ಲ,
ಎಂದಾದರೆ ಸುಮ್ಮನ ಸತ್ಯ, ಕುಡಿದಳು ಎಂದಾದರೆ ಹೆಸರಿಗೆ ಮೃತ್ಯು, ನಮಗೆ ಸಂದೇಹವೇ ಇಲ್ಲ. ಆದರೆ ಒಳಕೈಯಿಂದ ಬರುವಂತಹ ಮರಣ ಅದು ಮರಣವಲ್ಲ, ಒಂದು ಜನ್ಮವಿಲ್ಲದಂತಹ ಮೋಕ್ಷಕ್ಕೆ ಅದು ಸೋಪಾನ ಎಂಬಂತಹ ಅವನಿಂದ ಓ ನಾರಿಮಣಿ, ವಿನೋದ ವಿಹಾರಿಣಿಯಾದಂತಹ ರಾಣಿಯಾಗಿರುವಂತಹ ವಿಧಾನಿಗೆ ಅನಂತಾನಂದ ವಂದನೆಗಳು. ತಂದೆಯ ತಾಯಿ ಹೊಡಿತಾಯಿತು ಅಷ್ಟದಳ ಷೋಡಶದಳ ಕಮಲಮಧ್ಯ ವಾಸಿನಿಯಾಗಿ ಶ್ರೀಕೃಷ್ಣ ಮಧ್ಯ ಉತ್ತರಾಂತೆಯಾಗಿ ಬೆಳೆಯಬೇಕಾದಂತಹ ನೀರು ಯಾವುದೋ ಒಂದು ಸಂಕಲ್ಪವನ್ನಿಟ್ಟುಕೊಂಡು ಸಂಕಲ್ಪವನ್ನು ಕಲಿಕೆಯಾದೆಯ ಸಂತೋಷವಾಗಿ ತಾಯಿ ಸಂತೋಷವಾಗಿ ನಿನ್ನನ್ನು ಕಣ್ಣಲ್ಲಿ ಜೀವನ ಅದು ವೃತಾರ್ಥಾಯುಕ್ತವಾಗಿ ಕಲಿತುಕೊಂಡಿದ್ದೇನೆ ನಾನು. ನಿನ್ನ ತಾಯಿ ನಿನ್ನ ರಹಿತವಾದಂತಹ ಹಾಸ್ಯವನ್ನು ಯಾವ ನಾಲಿಗೆಯಿಂದ ನಾನು ಯಾಕೆ ಕೊಂಡಾದರೆ ನನಗೆ ಅರ್ಥವಾಗುವುದಿಲ್ಲ. ಹುಟ್ಟಂತಹ ಓಡಾಪುರ, ಹುಟ್ಟಂತಹ ಪೀತಾಂಬರ, ಹುಟ್ಟಂತಹ ಪೂರ್ಣಾಭರಣ, ಕುಡಿದಿರುವಂತಹ ಮಲ್ಲಿಗೆಯಲ್ಲೇ ಬೆಳೆದಿರುವಂತಹ ಪರಿಮಳ ದ್ರವ್ಯಗಳು ಇವೆಲ್ಲವೂ ಕೂಡ ಜೀವನಕ್ಕೆ ಆ ಮೇಲಿನ ಮಾರ್ಗದಲ್ಲಿ ಹೆಣ್ಣು ಎಪ್ಪಡಕ್ಕೆ ಜೀವನವಾಗಿದೆ. ಬಡವರಿಂದ ಕಡೆಯಾದಂತಹ ಕೊಂಡಿರುವ ಇದರಲ್ಲಿ ಹಳೆಯವಲ್ಲ ಆಚರಿಸುವುದು ಇದರ ಹೇಳಿದೆ. ದೇವಿಗಳಾದ ನಮಗೆ ಅದು ಕೂಡ ಕೆಲವು ಆಶ್ರಮಗಳು ಹಾಗೆಯೇ ಜೀವನಕ್ಕೆ ಕೆಲವು ಸ್ಥಿತಿಗಳು ಯಮುನಾವತಿಗೆ ಬಂದಂತಹ ಗಂಡಾಗಲಿ ಹೆಣ್ಣಾಗಲಿ ಯಾವಾಗ ಆಶ್ರಮ ಕೃತಿಗಳಾಗಿ ತಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುವುದರ ಬದಲಾಗಿ ಭಗವಂತರು ಕೊಟ್ಟಿರುವಂತಹ ಶರೀರದ ಯೌವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕಾದ ಕರ್ತವ್ಯವಾಗಿದೆ. ಪೂರ್ಣವತಿಯಾದಂತಹ ನೀರು ನಿಲವಕ್ಕುವಂತಹ ಮರಣ ಕರಗ್ರಹಣ ಮಾಡಿ ಅವನ ಸಾಧಿಸೇ ಮೂಲಕ ಒಂದು ನಿನ್ನ ಪ್ರಕೃಷ್ಟವಾದಂತಹ ಕೋಮಲವಾದಂತಹ ಅಂಗಾಂಗಗಳಿಗೆ ಸ್ಥಿರವಾದಂತಹ ಮನಸ್ಸಿಗೆ ಮುಖವನ್ನಿಲ್ಲದ ಯಾವ ಆಗುತ್ತೋ ಅರವಿನ ಹೂವನ್ನು ಹುಟ್ಟಿಯೇ ಹಿಡಿಯಬೇಕು, ಇಲ್ಲವೇ ದೇವರ ವಿಗ್ರಹದ ತಲೆಯಬೇಕು. ಎರಡೂ ಇದರಲ್ಲಿ ಮಾಡಿ ಹೋಗುತ್ತಿದ್ದಾರೆ. ಅನುಮಾನ ಇತ್ತು ನನಗೆ, ವರ್ತಮಾನ ಕೇಳಿದ್ದೇನೆ ಹೀಗೆಂದು. ಆದರೆ ಆಗಲಿಲ್ಲ. ಲೋಕದ ಸ್ತ್ರೀ ಜನಾಂಗದ ವಿವಾಹದ ಬಗ್ಗೆ ವಿದ್ವಾಂಸರ ನಿರ್ಣಯ ಪ್ರಕಾರವಾದರೆ ಅನ್ಯಾವರಯತೆ ರೂಪಂ, ಹೆಣ್ಣಾದವರು ವಹಿಸುವಂತಹ ಹೊರಗಡೆ ಕೇವಲ ರೂಪವನ್ನು ಮಾತ್ರವೇ ಬಯಸ್ತಾಳಂತೆ. ಆದರೆ ಹೆಣ್ಣಾದಂತಹ ನೀರು ವಿಕ್ರಮವನ್ನೇ ಪಣವಾಗಿರುತ್ತಿದ್ದಿ. ಅದು ಶ್ರೇಯಸ್ಸಮ್ಮ ನಿನ್ನಂತಹ ದಿವ್ಯ ರಕ್ತವನ್ನು ಧರಿಸಬೇಕು ಎಂಬುದಾಗಿದ್ರೆ ಆ ಅನುಭವಕ್ಕೆ ಯೋಗ್ಯತೆಬೇಕು, ಪಾಲಿಸುವಂತಹ ಶಕ್ತಿಯೂ ಬೇಕಾಗಿದೆ. ಅಂತಹ ವಿಕ್ರಮವು ಇದ್ದಾನೆ ತಾಯೇ, ಹುಡುಕಿ ಬಂದಿದ್ದೇನೆ. ಅಮ್ಮ, ಆಕಾಶಕ್ಕೆ ಆಕಾಶವೇ ಎಂದು ಹೋಲಿಕೆಯೋ, ಸಮುದ್ರಕ್ಕೆ ಸಮುದ್ರವೇ ಎಂದು ಸಮಾನವೋ, ಅಂತೆಯೇ ಹೆಣ್ಣು ಅರ್ಥದಲ್ಲಿ ನಿನಗೆ ನೀನೇ ಸಮಾನಳು, ಪುರುಷ ವರ್ಗದಲ್ಲಿ ಅವನಿಗೆ ಅವನೇ ಸಮಾನನಾಗಿದ್ದಾನೆ. ಅಂತಹ ವಿಪರೀತತೆಯನ್ನು ಕೊಂಡಾಡುವುದಕ್ಕೆ ನನ್ನ ನಾಲಿಗೆಗೆ ಬಲವಿಲ್ಲ ತಾಯಿ, ಬಲವಿಲ್ಲ. ಸೂರ್ಯ ಚಂದ್ರಾದಿಗಳು ಅವರ ಆಚೆಗೆ ಸಂಚಾರ ಮಾಡ್ತಾ ಇದ್ದಾರೆ. ದೇವತೆಗಳೆಲ್ಲರೂ ಅವರ ಪದ 3 ಮೂರ್ತಿಗಳ ಭಯದಿಂದ ಇದ್ದಾರೆ. 3 ಮೂರ್ತಿಗಳ ಭಯದಿಂದ 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 3 ಮೂರ್ತಿಗಳ ಭಯ
ಒಡೆಯನಾದಂತಹ ಅಮ್ಮ ಏನು ತಾಯಿ ಅದು ಸುಮ್ಮನೆ ಹೆಸರೆತ್ತಿದ ಕ್ಷಣ ನಿನ್ನ ಮುಖ ಕಪ್ಪಿಟ್ಟು ಹೋಯಿತಲ್ಲ. ಓಹೋ ತಿಳಿದೆ ಭವಿಷ್ಯ ಸುಮ್ಮನೊಬ್ಬರು ಪುಷ್ಟ ಎಂಬುದಾಗಿ ತೀರ್ಮಾನಿಸಿದ್ದಲ್ವ ನೀವು? ಮತ್ತೆ ನನ್ನ ತಿಳುವಳಿಕೆ ಅಪರಾಧ ಏನೂ ಅಲ್ಲ. ಆದ್ರೇನು ಮಾಡುವುದ ತಾಯಿ? ಸಂಸರ್ಗಜ ದೋಷ ಗುಣ ಭವಂತಿ. ಲೋಕದಲ್ಲಿ ಮನುಷ್ಯರ ಸಂಪರ್ಕದಿಂದ ಉತ್ತಮರಾಗುವುದಕ್ಕೂ ಸಾಧ್ಯ, ಕೆಟ್ಟವರಾಗುವುದಕ್ಕೂ ಸಾಧ್ಯ. ಸುಮ್ಮನ ಮನುಷ್ಯರ ಕೆಟ್ಟದ್ದಾಗಿತ್ತು, ಆದ್ದರಿಂದ ಅವ ಕೆಟ್ಟವನಾಗಿ ಪರಿವರ್ತಿತನಾದ. ಆದರೆ ಇನ್ನು ಮುಂದಕ್ಕೆ ಯಾಕೆ ಉತ್ತಮನಾಗುವುದಕ್ಕೆ ಸಾಧ್ಯವಿಲ್ಲ. ಚಿತ್ತರಸವನ್ನು ಸೋಂಕಿದಂತಹ ಕಬ್ಬಿಣವಾದರೂ ಚಿನ್ನವಾಗುವುದಂತೆ ನೀನೊಂದು ಚಿತ್ತರದ ಹಣರು, ಅವನೊಂದು ಕಬ್ಬಿಣದ ತೂಡು. ನಿನ್ನನ್ನು ಪರೀಕ್ಷಿಸಿದಾಗ ಅವನು ಚಿನ್ನವಾಗುತ್ತಾನೆ. ಆದ್ದರಿಂದ ಹಿಡಿದು ಬಾ, ಅದು ಚಿನ್ನದ ಹಲವೆದ್ದೇನೆ ಏರಿಕೋ ತಾಯಿಗೆ. ಯಾರು ತೋರಿಸಬೇಕು? ಹೇಳಿ ಹೇಳಿ ಮಾತುಗಳನ್ನೆಲ್ಲ ಕೇಳುತ್ತಿರುವಾಗ ನೀನೊಬ್ಬ ವಿವೇಕಿ ಎಂದುಕೊಂಡಿದ್ದೆ. ಆದ್ರೆ ನಿನ್ನ ಬುದ್ಧಿಗೆ ನನ್ನ ಬೇಕು, ನನಗೊಂದು ಕೂಡ ಫಲವಾಗುತ್ತಾ ಇದೆ. ಏನಾಗಿದೆ? ಶುಂಭನೂ ಒಬ್ಬ ವೀರನೇ, ಅವನು ಒಬ್ಬ ಧೀರನೇ. ಅವನೊಬ್ಬ ವೀರನೆಂದಾಗುತ್ತಿದ್ರೆ ನನ್ನ ಹೇಳಿಕೆ ನೇರವಾಗಿ ಇಲ್ಲಿವರೆಗೆ ಬರಬೇಕಿತ್ತು. ಕಾಳಗ ಮಾಡಿ ಗೆದ್ದು ಮಾಡಬೇಕಿತ್ತು. ಮೊದಲಾಗಿ ನಿರ್ಮಲರ್ಮಲ ಕಳುಹಿಸಿಕೊಟ್ಟು ಬಿಸಿಲಿನ ಮಧ್ಯದಿಂದಲೇ ಕೊಲ್ಲಿಸುತ್ತಾ ಇದ್ದಾನೆ. ಮನ ಹೇಳಿ ಅರ್ಥ ಶುಂಭ ಅರಮನೆ ಒಳಗೆ ಉಳಿದ ಅವನೊಂದು ಬಾಯಿ ತುಂಬ ಹೊರತಾ ಇರಲ್ಲ. ಸರಿಯಾಗಿ ಮರ್ಯಾದೆಯಿಂದ ಮಾತಾಡಿ ಮರ್ಯಾದೆ ಬರ್ತಾ ಇವೆಯಾ? ಹಿಡಿದ ಬರ್ತೀಯ? ದುರಾಚಾರದಿಂದಲಾಗಿ ಮೂರು ಲೋಕದಲ್ಲಿರುವಂತಹ ಸಜ್ಜನರನ್ನೆಲ್ಲ ಸೋಲು ಕೊಟ್ಟಿಸಿ ಎಂಬುದಾಗಿ ಅಟ್ಟಹಾಸ ಮುಗಿಯುತ್ತ ಮುಂದೆ ಬಂದೆ ಎಂದಾದರೆ ಕೆಟ್ಟವನ ನಿನಗಿದು ಹುಡುಗಿಯೇ ಸಮಾಜರಲ್ಲ ಅಡುಗೆಸಿದ ನನ್ನಲ್ಲಿ ಪರಾಕ್ರಮ ಹೋರಾಡ್ತಿರುತ್ತೆ. ಶರೀರಕ್ಕೊಂದು ಕಾಲಕ್ಕೆ ಅಡ್ಡುವಾಗ್ತಾ ಉಂಟು. ವಿಶ್ರಾಂತಿ ಅಗತ್ಯ. ಇವನ ಶಕ್ತಿಯನ್ನು ಪರೀಕ್ಷಿಸುವುದಕ್ಕೆ ಬೇಕಾಗಿ ಶರೀರವನ್ನೇ ಆಲೋಗಿಸಿ ಸತ್ತ ಮಾತ್ರ ಮಾಡಿ ಕಳಿಸಿಕೊಡ್ತೇನೆ.
ಬೆಂಕಿ ಹಾಕುತ್ತಾ ಲಕ್ಷ್ಮೇಶ್ವರ. ಬಳಿಕ ವಿಶಾಲ ಮುನಿ ಮಧ್ಯದೊಳು ನಿಮ್ಮ ಬಾಲ ಭೀಷ್ಮಂಗೆಂದರದಿ ಗಂಭೀರನಾದದಳು ಬಾಳನೇತರ ಬರಿಯನಿಬ ಭೂಪಾಲರಿದರೊಳಗಗ್ರ ಪೂಜ್ಯರ ಗಾಂಗೆಯ ನುಡಿಗನು ವೇದ ಸಮ್ಮತವ ಮಗು ರಾಜಸ್ವಾಧನದ ಪೂರ್ಣಾಹುತಿಯ ದಿನ ಅದೆಷ್ಟೋ ಮುನಿವೃಂದರವರು ಬಂದು ಸೇರಿಕೊಂಡಿದ್ದಾರೆ. ಈ ಕಡೆಯಿಂದ ರಾಜಾದಿರಾಜರು ಸೇರಿಕೊಂಡಿದ್ದಾರೆ. ಈ ಕಡೆಯಿಂದ ವಿಪ್ರರು ಸಾಲು ಸಾಲಾಗಿ ಬರುತ್ತಾ ಇದ್ದಾರೆ. ನಾನು ಆಲೋಚನೆ ಮಾಡುವುದು ಬೇರೇನೂ ಅಲ್ಲ. ಈ ಪೂರ್ಣಾಹುತಿಯ ದಿನ ಅಗ್ರಪೀಠದಲ್ಲಿ ಕುಳಿತುಕೊಳ್ಳುವುದಕ್ಕೆ ಯೋಗ್ಯತಾವಂತರು ಯಾರಾಗಿರಬಹುದು ಅಂತ. ಕಂದಕ್ಕೆ ಕಂದಕ್ಕೆ ತೊಡಗಿರುವ ಮನರೋ ಇಂದ್ರದಿ ಪಾಲ ಪಂಕ್ತಿಯಲಿ ಇಂದು ಶೇಖರನಿ ಭೂಮಿಗೆ ಪೂಜಾ ಪಾತ್ರ ಗೋವಿಂದನಲ್ಲದೆ ಬೇಲಿಂದುಂಟೆ. ಮನಸ್ಸಿನಲ್ಲಿ ಸಂಶಯವನ್ನು ಇಟ್ಟುಕೊಳ್ಳಬೇಡ. ಅಂಬರ ಪಥವನ್ನು ನೋಡಿದರೆ ತ್ರಿದಶ ದೇವತೆಗಳನ್ನು ಕಾಣುತ್ತಾ ಇದ್ದೇವೆ. ಆ ದೇವತೆಗಳ ಪೈಕಿ ದಿಕ್ಪಾಲಕರು ಶ್ರೇಷ್ಠರಾಗಿರುತ್ತಾರೆ. ಆ ದಿಕ್ಪಾಲಕರಲ್ಲಿಯೂ ಕೂಡ ಇಂದುಶೇಖರನೇ ಶ್ರೇಷ್ಠರು. ಅಂತೆಯೇ ಮಣಿಗಳಲ್ಲಿ ಕಸ್ತೂರ ಮಣಿ ಹೇಗೆ ಶ್ರೇಷ್ಠವು, ದೇವಗಳಲ್ಲಿ ಕಾಮಧೇನು ಹೇಗೋ ಶ್ರೇಷ್ಠವು, ವೃಕ್ಷಗಳಲ್ಲಿ ಕಲ್ಪವೃಕ್ಷ ಹೇಗೆ ಶ್ರೇಷ್ಠವು, ಅಂತೆಯೇ ಈ ಭೂಲೋಕದಲ್ಲಿ ಪರಮಪುರುಷ ಅಂತ ಹೇಳಿದ್ರೆ ಅವ ಗೋವಿಂದ. ಮನು ಮುನಿಗಳ ಮಹಾರಾಜರಲ್ಲಿಯೂ ಕೂಡ ಶ್ರೇಷ್ಠಾನುಶ್ರೇಷ್ಠ ಮಹಾಪುರುಷ ಪರಮಪುರುಷ ಆ ಗೋವಿಂದನೇ ಸರಿ ಅಗ್ರಪೀಠಕ್ಕೆ ಅರ್ಹತೆ ಹೊಂದಿದವನು. ವ್ಯವಸ್ಥೆ ಮಾಡು. ಸಹದೇವ ಅಣ್ಣ, ಅಜ್ಜ ಹೇಳಿದಂತಹ ಮಾತನ್ನು ಕೇಳಿದ್ದೀರಾ? ಆದಷ್ಟು ಬೇಗನೆ ದೇವರನ್ನು ಕರೆದುಕೊಂಡು ಕೈಗೊಟ್ಟು ಬೀಗೋಬರನ ದಿವ್ಯಾಸನಕ್ಕೆ ಕೊಂಡೊಯ್ದು ಭಕ್ತಿಯಲಿ
ಸತ್ತು ಗದ್ದಲಗಳಿಂದ ಕೂಡಿತ್ತು. ಆದ್ರೆ ಒಮ್ಮಿಂದ ಒಮ್ಮೆಗೆ ನಿಶ್ಶಬ್ದ ಆವರಿಸಿತು. ಯಾಕೆ ಹೀಗಾಯಿತು ಎಂದು ನೋಡಿದರೆ ಅದು ಅಗ್ರಪೀಠದಲ್ಲಿ ಕೃಷ್ಣನನ್ನು ಕುಳ್ಳಿರಿಸಿದ್ದಾರೆ. ಸಭೆಯು ಮೌನವಾಗಿದೆ. ಯಾಕೆ ಮೌನವಾಗಿದ್ದಾರೆ? ಕೆಲವರು ಪಾಂಡವ ಪಕ್ಷದವರು, ಕೆಲವರು ಹರಿಮೈತ್ರಿಯರೇ, ಕೆಲವರು ಭೀಮಾರ್ಜುನರಿಗಾಗಿ ಸುಮ್ಮನೆ ಇದ್ದಾರೆ, ಕೆಲವರು ತಮಗೇಕೆಂದು ಮೌನವಾಗಿದ್ದಾರೆ. ಆದರೆ ಸಭೆಯಲ್ಲಿ ಆದಂತಹ ಈ ಅಪಮಾನವನ್ನು ನಾನು ಸಹಿಸಬಹುದೇ? ಸಹದೇವ, ಪಾಂಡವರಲ್ಲಿ ಕಿರಿಯ ಮುನಿಯಾಗಿದ್ದರೂ ಕೂಡ ಮಹಾಜ್ಞಾನಿ ಎಂಬಂತ ವಿಚಾರವನ್ನು ನಾವೆಲ್ಲರೂ ಕೂಡ ತಿಳಿದಿದ್ದೇವೆ. ಅಂತ ನೀನು ಮಾನ ನಿಧಿಗಳು ಸೇರಿದಂತಹ ಸಭೆಯಲ್ಲಿ ಒಬ್ಬರ ಸೂರುವಿಗೆ ಪೂಜಾಗ್ರ ಪೀಠವನ್ನು ಕೊಟ್ಟು ಕಾರ್ಯವನ್ನು
ಪೂರ್ವಜರ ಆ ಪವಿತ್ರವಾದ ಕೀರ್ತಿಗೆ ಕೀರ್ತಿಯನ್ನು ತಂದದ್ದು ಮಾತ್ರವೇ ಅಲ್ಲದೆ ನಿಮ್ಮಪ್ಪನಾದಂತಹ ಪಾಂಡು ಚಕ್ರವರ್ತಿಗೆ ಸಿಗಬೇಕಾದ ಸ್ವರ್ಗದ ಸ್ಥಾನವನ್ನು ಎಲ್ಲವನ್ನು ಅಜ್ಜಿ ಹೇಳಿದ್ರು. ದೂರವಾಗಿದೆ, ಕಾಡು ಹತ್ತಿರವಾಗಿದೆ. ಹತ್ತಾರಿದರು ಪುಣ್ಯಾತ್ಮರುಗಳಾದಂತಹ ಪಾಂಡವರು ಕೈಗೊಂಡಿರುವ ಪರಿಶ್ರಮ ಪೂರ್ವಕವಾದಂತಹ ಯಜ್ಞವನ್ನು ಈ ಕೃಷ್ಣನಿಗೆ ಆಯಾಸವನ್ನಿದ್ದು ಕೆಡಿಸಿದೆ. ಹಿತವನೇ ನಿನಗಿವ ಗುರು ಕೃಪಾಣ ನೀನುಳಿದು ಕೃಷ್ಣನ್ ಗೋತು ಕೊಡುವನೆ ಬೇರೆ ಕೊಡುವುದು ಭೂತಳೇಶನ ಮುಂದೆ ಮನ್ನಿಪು ರುಚಿತವಲ್ಲೆಂದ. ಕೇವಲ ನರವಿದ್ಯೆಯನ್ನು ಮಾತ್ರವೇ ಕಲಿತವರೀನಲ್ಲ, ದೇವ ಗಂಧರ್ವಾದಿಗಳ ವಿದ್ಯೆಯನ್ನು ಕೂಡ ಅಭ್ಯಸಿಸಿದಂತಹ ಒಬ್ಬ ಜ್ಞಾನಿಯಾಗಿರುವಿ. ಅಂತಹ ನೀನು ಈ ಸಭೆಯಲ್ಲಿ ಮಾಡಿದಂತಹ ಕಾರ್ಯ ಅದು ಎಷ್ಟು ಯೋಗ್ಯ. ಯಜ್ಞವಿಧಿಯನ್ನು ತಿಳಿಯದಿದ್ದವರು ನಾವಲ್ಲ. ಪೂಜಾಗ್ರಪೀಠವನ್ನು ಏರ್ಬೇಕು ಎಂಬುದಾಗಿದ್ರೆ ಅವನೊಂದು ವಿದ್ವಾಂಸನಾಗಿರ್ಬೇಕು, ಇಲ್ಲವೇ ಒಬ್ಬ ಅರಸನಾಗಿರ್ಬೇಕು. ಅದೂ ಅಲ್ಲ ಎಂದಿದ್ರೆ ಮಹಾ ಸೇನಾನಿಯಾಗಿರ್ಬೇಕು. ಯಾರಿವನು? ಸೇನಾನಿಯೇ, ರಾಜ್ಯಾಧಿಪತಿಯೇ ಅಲ್ಲ, ವಿದ್ವಾಂಸರೇ. ಅದನ್ನು ಹೇಳು. ವಿದ್ವಾಂಸರನ್ನು ನಿರೂಪಿಸುವುದಿದ್ರೆ ಅದು ಅಲ್ಲಿ ಕುಳಿತಿದ್ದಾರೆ ವೇದವ್ಯಾಸ ಮಹಾಮುನಿಗಳು, ಅವರನ್ನು ಕೊಳ್ಳಿರಿಸಬಹುದಿತ್ತು. ಮೂಲಗುರುಗಳಾಗಿರುವಂತಹ ದ್ರೋಣಾಚಾರ್ಯರನ್ನು ಕೊಳ್ಳಿರಿಸಬಹುದಿತ್ತು. ಅದು ಬಿಡು, ವಯೋಮಾನವನ್ನು ಲಕ್ಷ್ಯದಲ್ಲಿಡುವುದಿದ್ದರೆ ನಿನ್ನ ಅಪ್ಪನಿಗೆ ಹುಟ್ಟಿದಂತಹ ಬಾಲ್ಮಿಕ ನಿನಗಿಂತಲೂ ವಯಸ್ಸಿನಲ್ಲಿ ಹಿರಿಯವ ಸಭೆಯಲ್ಲಿ ಕುಳಿತಿದ್ದಾರೆ, ಅವರನ್ನು ಕುಳ್ಳಿರಿಸಬಹುದಿತ್ತು. ಅದು ಬಿಡು, ಅದಕ್ಕೂ ನಿನಗೆ ಮನವೊಗ್ಗದಿದ್ರೆ ನೀನೇ ಹೋಗಿ ಅಲ್ಲಿ ಕುಳಿತಿದ್ರು ಕೂಡ ನಾವು ಆಕ್ಷೇಪ ಮಾಡುತ್ತಾ ಇರಲಿಲ್ಲ. ಆದರೆ ಗೋಪರ ಸೂರ್ಯನಿಗೆ ಪಟ್ಟವನ್ನು ಕೊಟ್ಟು ಈ ಸಭೆಯನ್ನು ಹಾಳ್ಗೆಡಹಿದೆ. ಒಂದು ವೇಳೆ ನಿನಗೆ ಇವನು ಪ್ರಿಯನೆಂದು ಆಗಿರುತ್ತಿದ್ರೆ ಈ ಒಂದು ಕೋಣೆಗೆ ಕರ್ಕೊಂಡು ಹೋಗಿ ಅಲ್ಲಿವರೆಗೆ ಪೂಜೆ ಮಾಡುತ್ತಿದ್ರೆ ನಾವು ಆಕ್ಷೇಪ ಮಾಡುವುದಕ್ಕಿರಲಿಲ್ಲ. ಹೇ ಬುದಿಯೋ, ಗೋರುಗುಡ್ಡೆಯಲ್ಲಿ ಕಾಯಕೂತಾಗಿ ಕೂತಿದ್ದಾನಲ್ಲ ಇವನು ಒಬ್ಬ ಅರ್ಹತೆನೆ. ಪಟ್ಟೆ ಏರ್ಬೇಕಿದ್ರೆ ಎಲ್ಲಿಯಾದ ಅರಸನು ಒಂದು ಕಪ್ಪ ಕಾಣಿಕೆಗಳನ್ನು ಸಂಗ್ರಹಿಸಿ ಅಂತವನು ಏರ್ಬೇಕಂತದ್ದು. ಇಂಥವನು ಏರಿದೆ ಯಾರಿವರು? ನಿಮ್ಮ
ಸ್ವಲ್ಪ ಆಲೋಚನೆ ಮಾಡಬೇಕಿತ್ತು. ನೀನು ಹೇಗೆ ಇರಬೇಕನ್ನವ, 4 ಕಾಲುಗಳ ಮಧ್ಯೆ ಒಂದರ ಕಾಲಿನಲ್ಲಿ ಕುಣಿಯುವವ. ಇಂದು ಒಂದು ಈ ಅಗ್ರಪೀಠವನ್ನು ಏರಿ ಕುಳಿತುಕೊಳ್ಳುವಷ್ಟು ಯೋಗ್ಯತೆ ಉಳ್ಳವನಾಗಿದ್ದೇನು. ಒಳ್ಳೆಯ ಮಾತಿನಿಂದ ಹೇಳ್ತಾ ಇದ್ದೇನೆ. ನಮ್ಮೊಡೆ ಹೇಳಿದ ಮಾತಿಗೆ ಬೆಲೆಯನ್ನು ಕೊಟ್ಟು ಇಳಿದರೆ ನಾ ಚೆನ್ನಾಗಿರಬಹುದು. ಭೀಷ್ಮಾಚಾರ್ಯರಿಗೆ 50 ವರ್ಷ ಅಲ್ಲ 800 ವರ್ಷಗಳಾಗಿ ಹೋಯಿತು. ಬುದ್ಧಿಶೂನ್ಯರಾದಂತವರು ನಿನ್ನ ಅಗ್ರಪೀಠಕ್ಕೆ ಸೂಚಿಸಿರುವ ಹಾಗೆ ಅರಿತು ನೀನು ಆಲೋಚನೆ ಮಾಡಬೇಕಾಗಿತ್ತು. ಅಗ್ರಪೀಠವನ್ನು ನಾನು ಏರುವುದಕ್ಕೆ ಲೋಕ ಮಾನ್ಯತೆ ಎಂಬ ಹಾಗೆ ಅದಿಲ್ಲ, ಸುಲಭದಲ್ಲಿ ಸಿಕ್ಕಿದಂತಹ ಪೀಠ ಎಂಬ ಹಾಗೆ ಏರಿ ಕುಳಿತಿದ್ದೇವ. ನಿನ್ನ ಹಾಗೆ ಯಾವುದೇ ಒಂದು ಪದವಿಯನ್ನು ಒಪ್ಪುವುದಕ್ಕಿಂತ ಮೊದಲಾಗಿ ತನ್ನ ಯೋಗ್ಯತೆಯೇನು, ತನ್ನ ಹಣೆಬರಹ ಏನು, ಇದನ್ನು ತಿಳಿದುಕೊಳ್ಳಬೇಕಾದ್ದು ಬುದ್ಧಿವಂತನಾದವರ ಲಕ್ಷಣ. ನಿನಗ ಗುಣವಿದೆಯೇನು? ಕೇವಲ ತುರುಗಳನ್ನು ಕಾಯುವಂತ ತುರುಗಾಹಿಯಾಗಿರುವಿ. ಅರಿಯದೆ ಮುದಿಗಾಂಗೆಯ ಕರೆದ ಎಂಬುದಾಗಿ ಪೀಠವೇ ರೀತಿಯಲ್ಲ ನೋಡಿದ್ರೆ ಶಿಶುಪಾಲಾದಿಗಳು ಇವರ ತಲೆಯನ್ನೇ ದುಡುಕ ಬರುವ
ಬರುವಂತಹ ಭೀಮನನ್ನು ತಡೆಯುವ ಅರ್ಥ ಪ್ರಯತ್ನ ಬೇಡ. ಬಿಡು ಬಿಡು ಪಿಂಡಗಳ ತಲೆ ಹೊಡೆದು ಹೇಳುವೆ ಶಿಶುಪಾಲ ಮೂಲ ಸಂಗತಿಯ ಇವ ಹಿರಣ್ಯಾಕ್ಷರು ಅನುಭವದೊಳಗೆ ಉದ್ಭವಿಸಿದ ರಾವಣನ ಶಿಶುಪಾಲ ಎಂದವ ತೋರಿಸಲು ಬಾಳಲಿ ನೇತ್ರದೊಳಗು ಶಿವನು ಚತುರ್ಭುಜರಿ ಹುಟ್ಟುತ್ತ ಕೂಗಲವರೆಲ್ಲರ ಭಯದಿ ಚಿಂತಿಸುತ್ತೀರೆ ಅವರ ಸಂತೈಸಲೈರಿ ನಾರದ ಮುನಿ ಇವನ ಕೈಯೋಡು ತಾನು ವಿವರಿಸಿ ಬೇದನು ಕೇಳಿ ಸೈಲಿಸಬೇಕೂಲಿ ಕಥೆಯ ಹೊಟ್ಟೆಯಲ್ಲಿ ಹಾಕಿದ್ರೆ ಪಕ್ಕೆಯಲ್ಲಿ ಅದು ತೆಗಲಿ ಕುಟ್ಟಿ ಎತ್ತಲಿಕ್ಕೆ ಬರ್ತಾರ. ಭೀಮಸೇನ ಸ್ವಲ್ಪ ಸೈರಿಸಬೇಕು ಮಗು, ನೀವು ಯಾಕೆ ಬೇಕಾಗಿ ಸೈರಿಸಬೇಕು. ಇವರ ವಧೆ ನಿನ್ನಿಂದ ಇವತ್ತಿಗೆ ಆಗುವುದಿಲ್ಲ. ಮತ್ತೆ ಇಷ್ಟು ಹಾಕ್ತಾರೆ ಇವರು. ಅವರು ಹಾರಲಿ, ಈಗ ಹಾರಬೇಕಾದವರಿಗೆ ಕಾಲ ಕೂಡಿ ಬಂದಿದೆ. ಬಿಡಬಾರ್ದು ಹಾರಲಿಕ್ಕೆ. ಇಲ್ಲಯ್ಯ, ಸ್ವಲ್ಪ ತಡೆ. ಕಾಲ ಕೂಡಿ ಬಂದಿದೆ, ಅದು ನಿನ್ನ ಕೈಯಿಂದ ಅಲ್ಲ. ಮತ್ತೆ ಇವರ ಕತೆ ಬಹಳ ಹಿಂದಿನದ್ದೇ ಉಂಟು. ಈ ಮಾರಿಗಳಿಗೂ ಒಂದು ಕಥೆ ಇದೆಯೋ? ಹೌದಪ್ಪ. ಹಿಂದಿನ ಜನ್ಮದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶ್ಯಪಾಗಿ ಜನಿಸಿದವರು ಈ ಶಿಶುಪಾಲದಂತ ಭಕ್ತರು. ಹೇಳಿದ್ದೀಯಲ್ಲ ನೀನು, ಶ್ವೇತ ವರಾಹನಾಗಿ ಆ ಶ್ರೀ ವಿಷ್ಣು ಈ ಹಿರಣ್ಯಾಕ್ಷನನ್ನು ವಧಿಸಿದ, ಹಿರಣ್ಯಕಶ್ಯಪನನ್ನು ಉಗ್ರ ನರಸಿಂಹನಾಗಿ ವಧಿಸಿದ. ಇದು ಒಂದು ಪುರಾಣ ಕಥೆ. ಆದರೆ ಅದರ ಅನಂತರದ ಕಥೆ ಬೇರೊಂದುಂಟು. ಇಲ್ಲಪ್ಪ, ರಾವಣ ಕುಂಭಕರ್ಣಾದಿಗಳು ದುಷ್ಟರು. ಚತುರ್ದಶ ಗುಣ ತಲನೆಯಾದಂತಹ ರಾವಣನನ್ನು ಶ್ರೀರಾಮಚಂದ್ರ ಕೋದಂಡವನ್ನು ಹಿಡಿದು ಸಂಹರಿಸಿದ, ಕುಂಭಕರ್ಣನನ್ನು ಮಡುಹಿದ. ಅಂತಹ ರಾವಣ ಕುಂಭಕರ್ಣರು, ಹಿರಣ್ಯಾಕ್ಷ ಹಿರಣ್ಯಕಶಪರು ಇವತ್ತಿಗೆ ಶಿಶುಪಾಲದಂತ ವಕ್ರರಾಗಿ ಈ ಭೂಮಿಯಲ್ಲಿ ಜನ್ಮ. ಹೌದು, ಉತ್ಪಾತ ಪಿಂಡಗಳು ಎಂಬುದಕ್ಕೆ ಸಾಕ್ಷಿ ಉಂಟು. ಇವರ ವಧೆ ಯಾರಿಂದ ಆಗಬೇಕು ಎಂಬುದಕ್ಕೆ ನಾವು ತೊಡಗಿಸಿಕೊಂಡಿದ್ದೇವೆ. ಭೀಮಸೇನ, ನೋಡು, ಅಲ್ಲಿ ಕುಳಿತಿದ್ದಾನಲ್ಲ ಶ್ರೀಕೃಷ್ಣ ಪರಮಾತ್ಮ, ಇವರಿಗೂ ಸಂಬಂಧ ಇರುವುದು ನಿನಗೆ ಗೊತ್ತೇ ಇದೆ. ಏನು ಸಂಬಂಧ? ಧಮಕೋಶ ಚೇದಿರಾಜನ ಅರಸು. ಸರಿ, ಆತನಿಗೆ ಕೊಟ್ಟದ್ದು ಕೃಷ್ಣನ ಅತ್ತೆಯನ್ನು ಶ್ರುತದೇವಿಯನ್ನು. ಹೌದು, ಅವರ ಪುತ್ರರೇ ಅಲ್ವ ಇವರೆಲ್ಲ. ಅರ್ಥಬಿಂಡ ಅಂತೇಳಿ ನೀನು ಹೇಳಿದ್ರು ಕೂಡ ಅವ ಒಪ್ಪಿಕೊಳ್ಳಿಲ್ಲ. ಅವಾಗ ಹುಟ್ಟುವಾಗಲೇ 4 ಕೈಗಳು 3 ಕಣ್ಣು. ವಿಚಿತ್ರವನ್ನು ಧರಿಸಿದಂತಹ ಈತನನ್ನು ಕಂಡು ಶ್ರುತದೇವಿ ದುಃಖಿಸುತ್ತಿರುವಂತಹ ಸಂದರ್ಭ, ನಾರದ ಮಹರ್ಷಿಗಳ ಆಗಮನ ಅಲ್ಲಿಗೆ ಆದದ್ದು. ಅವನು ಹೇಳಿದ್ದು, ಯಾರ ಕೈಗೆ ಈ ಶಿಶುವನ್ನು ಇಟ್ಟಾಗ ವಿಚಿತ್ರವಾದಂತಹ ಈ ಕರಗಳುಗಳು ಹಣೆಯಲ್ಲಿರತಕ್ಕಂತಹ ಕಣ್ಣು ಮಾಯವಾಗ್ತದೆ, ಅಂತವರಿಂದಲೇ ಈತನ ಹನನ ಅಂತೇಳಿ ಹೇಳಿದ್ದು. ನನ್ನಿಂದ ಸಾಯುವುದಿಲ್ಲ. ನಿನ್ನ ಕೈಗೆ ಕೊಟ್ಟದ್ದಿಲ್ಲವಲ್ಲ? ಇಲ್ಲ. ಬಂದವರ ಕೈಯಲ್ಲೆಲ್ಲ ಮಗುವನ್ನು ಕೊಡುದು ಅಡ್ಡ ಬೀಳುವಂತದ್ದು ಶ್ರುತಾದೇವಿ. ಹೌದಾ? ಯಾರ ಕೈಯಲ್ಲಿ ಕೊಟ್ಟರು ಕಣ್ಣು ಮಾಯವಾಗ್ಲಿಲ್ಲ, ಕರವು ನಾಶವಾಗ್ಲಿಲ್ಲ. ಶ್ರೀಕೃಷ್ಣ ಪರಮಾತ್ಮ ಅತ್ತೆ ಮನೆಗೆ ಹೋದದ್ದು. ಹೌದು, ಹೋದ ಕೂಡಲೇ ಅತ್ತೆ ಬಂದು ಕೈಗೆ ಮಗುವನ್ನು ಕೊಟ್ಟದ್ದು. ಕೊಡ್ಲೇಬೇಕಲ್ಲ. ಕ್ಷಣಮಾಯವಾಯಿತು ಈ ಕರಗಳು. ಭೀಮಸೇನ, ಯೋಚಿಸಬೇಕು. ಕಣ್ಣೀರು ಹಾಕಿದ್ಲು ಆ ಅತ್ತೆ,
ವಧಿಸಬೇಡ ಅಂತೇಳಿ ಹ. ಒಂದು ಆಶ್ವಾಸನೆ ಕೊಟ್ಟ ಪರಮಾತ್ಮ. ಏನು? ಶತ ಅಪರಾಧ ಮಾಡುವಲ್ಲಿವರೆಗೆ ಕಾಯ್ತೇನೆ, ಹ. 100 ಭರ್ತಿಯಾದಲ್ಲಿಗೆ ವಧಿಸ್ತೇನೆ ಅಂತೇಳಿ. ಮತ್ತೆ ಕೃಷ್ಣೇನೋ ಹೀಗೆ ಮಾಡ್ತಾ ಇದ್ದಾನಲ್ಲ? ಶತ ಅಪರಾಧ ಲೆಕ್ಕ ಮಾಡ್ತಾ ಇದ್ದ. ಆಗಿಲ್ವೋ? 100 ಆದಾಗ ಅವನೇ ವಧಿಸ್ತಾನೆ. ಹೌದು. ನೀನು ಯಾಕಯ್ಯ ಮುಂದೆ ಹೋಗಿ ಇಲ್ಲ ಅಜ್ಜ! ಸೈರಿಸು ಪ್ರಾಪ್ತಿಯಲ್ಲಿ ಎಲ್ಲ ಅವನು. ನನ್ನನ್ನು ಕೊಲ್ಲುವಂತ ಭಟನು ನೀನೆಯಾ? ನಿನ್ನಲ್ಲಿ ಅಳಿಯುವಂತ ಭಟನು ನಾನಾ? ಹೌದು ಅಲ್ವ ಎಂಬುದನ್ನು ಪರೀಕ್ಷಿಸಬೇಕಾಗಿದೆ. ಶಿಶುಪಾಲ ಅನುವರಕ್ಕೆ ಸಿದ್ಧರಾದೆಯ ಇದೇ ಸಂದರ್ಭವನ್ನು ಕಾಯುತ್ತಾ ಇದ್ದೆ. ಹೌದೇ? ನನ್ನ ಸತಿಯಾಗಲೇ ಇದ್ದಂತ ವೈದರ್ಭಿಯನ್ನು ತಳವಿನಲ್ಲಿ ಕದ್ದೊಯ್ದಂತ ಧಮ ಸಂಬಂಧದಲ್ಲಿ ನನ್ನ ಭಾವ, ಆದ್ರೆ ಆ ಭಾವನೆ ಈ ಹೊತ್ತಿನಲ್ಲಿ ಮಣ್ಣಾಗಿ ಹೋಯಿತು. ರುಕ್ಮಿಣಿಯನ್ನು ತಾನು ಮದುವೆ ಆಗಿದ್ದೇನೆ ಎನ್ನುವುದರಿಂದ ನನ್ನ ಮೇಲೆ ಮತ್ಸರವ. ಒಲಿದು ಬಂದಂತ ಹೆಣ್ಣನ್ನು ಮದುವೆ ಆಗಬೇಕಾದ್ದು ಗಂಡನಾಗಿ ಗಂಡುವಾಗಿ ನನಗೆ ಕರ್ತವ್ಯ ಧರ್ಮ ಎಂಬ ನೆಲೆಯಲ್ಲಿ ಮದುವೆ ಆಗಿದ್ದೇನೆ. ಆ ರುಕ್ಮಿಣಿ ವಿಚಾರ ಬಿಡು. ಆದ್ರೆ ನೀನು ಅದೆಷ್ಟೋ ತಪ್ಪು ಮಾಡಿದ್ರು ಕೂಡ ನಾನು ಸುಮ್ಮನಿದ್ದೀನಿ. ಯಾಕೆ ಗೊತ್ತಾ? ನಿನ್ನ ತಾಯಿ ನನ್ನ ಅತ್ತೆಯಾದ ಶ್ರುತಾದೇವಿಗೆ ಒಂದು ಮಾತನ್ನು ಕೊಟ್ಟಿದ್ದೇನೆ. ನಿನ್ನ ಮಗ 100 ಅಪರಾಧ ಮಾಡಿದ್ರು ಕ್ಷಮಿಸ್ತೇನೆ, 101ನೇ ತಪ್ಪನ್ನು ಮಾಡೋದಕ್ಕೆ ಮುಂದಾದ್ರೆ ಈ ಸುದರ್ಶನ ಅವರ ತಲೆ ಅಂತ. ಹಾಗಾದ್ರೆ ತಪ್ಪು ಒಪ್ಪುಗಳ ನಿರ್ಣಯ ಕೈಯುವುದರ ಮೂಲಕ ಇತ್ಯರ್ಥವಾಗಲಿ.
ಧೂರ್ತಕಂ ಸಲರಾಡ ವರ್ತಮಾನವ ಕೇಳಿ ಧೂರ್ತಕಂ ಸಲು ನಡೆದ ವರ್ತಮಾನವ ಕೇಳಿ ಚಿತ್ತದಲ್ಲಿ ಬದಲಿ ತಲೆಗುತ್ತೆಯೋ ಗೋಳನ ವ್ಯರ್ಥ ಬಲಿಸಿದೆನೆಂದು ಮತ್ತೆ ಒಳ ಸರಿದು ಅಳಲುತ್ತ ಗುಪ್ತದೊಳಗಿದ ಏನು ಆಶ್ಚರ್ಯ! ಮಧುರೆಯ ಅರಮನೆಯ ಮೇಲೆ ಪ್ರಳಯದ ಸಿಡಿಯಿತು ಎಂಬತ್ತಿ ಆಶ್ಚರ್ಯವಾಯಿತು. ಏನೆಂದು ವರ್ತಮಾನವನ್ನು ಕೇಳಿದಾಗ ಪೂಜೆಗಾಗಿಟ್ಟಿರುವಂತಹ ಧನುಸ್ಸನ್ನು ರಾಮಕೃಷ್ಣರು ಮತ್ತೆ ಆ ಬಿಲ್ಲ ತುಂಡಿಯಿಂದಲೇ ರಕ್ಷಣೆಗಾಗಿಟ್ಟಿದ್ದಂತಹ ಸೈನಿಕರೆಲ್ಲರನ್ನು ಕೂಡ ಬಡಿಗಟ್ಟಿದರು ಎಂಬಂತಹ ವರ್ತಮಾನವನ್ನು ಕೇಳಿ ಅದಂತ ಶಕ್ತಿ ಇವರ ತೋಳಿನ ಒಳಗಿದೆ. ಆಶ್ಚರ್ಯ! ಈ ಕೃಷ್ಣ ಹುಟ್ಟಾಗ್ತದೆ ಎಂಬುದನ್ನು ತಿಳಿದ ಬಳಿಕ ಕಂಸನ ಜೀವನದಲ್ಲಿ ಒಂದು ಕ್ಷಣದ ಸುಖವಿಲ್ಲವಾಗಿ ಹೋಯಿತು. ಆದರೂ ನನ್ನ ಪ್ರಯತ್ನ ಮನುಷ್ಯರು ದೇವರಾಗಬೇಕೇ ವಿನಃ ದೇವರು ಮನುಷ್ಯರಾಗುವುದಕ್ಕೆ ಸಾಧ್ಯವಿಲ್ಲ. ಹಾಗೆಂದು ನನ್ನ ಕೊಲೆಗೆ ಬೇಕಾಗಿಯೇ ದೇವರು ಮನುಷ್ಯರಾಗ್ತಾನೆ ಇದ್ದಿದ್ರೆ ಅವನ ಹುಟ್ಟೇ ಎಂಬುದಾಗಿ ಪ್ರಯತ್ನಿಸಿದೆ ನಾನು. ಆ ಪ್ರಯತ್ನವೆಲ್ಲವೂ ನಿಷ್ಫಲವಾಗಿ ಹೋಯಿತು. ಬರೆಸಿದ್ದೇನೆ ಈಗ ಮುಂದೇನು ಮಾಡ್ಲಿ, ಯಾಗವಲಿಂದ ಪಾರಾಗಲಿ, ಹೇಗೆ ಬಲರಾಮಕೃಷ್ಣರನ್ನು ಕೊಲ್ಲಲಿ ಆಲೋಚಿಸಿ ಆಲೋಚಿಸಿ ತಲೆ ಕೆಟ್ಟು ಹೋಯಿತು. ರಾತ್ರಿಯ ಹೊತ್ತು ಬೆಳಗಾಗುವುದಕ್ಕೆ ಒಂದೆರಡು ಜಾವ ಮಾತ್ರವೇ ಉಳಿದಿದೆ. ಆ ಉಳಿದಂತ ಹೊತ್ತನ್ನು ನಿದ್ರಾ ಸುಖದಲ್ಲಿ ಕಳೆಯುತ್ತೇನೆ. ಸಂಯೋಮಂದಿರ ಪ್ರವೇಶ ಮಾಡ್ತೇನೆ. ಈ ಪರಿಯಳಲುತ ಭಯದೋಳ್ ಈ ಪರಿಯಳಲುತ ಭಯದೋಳ್ ಶ್ರೀಪತಿಯೋ ನೆನೆ ನೆನೆವುತ ಸಜ್ಜಾಗೃಹದಿಯೋ ತಾಪವಡಿಸಿ ಕನಸಿನೊಳು ಲೋಪದ ಸ್ವಪ್ನವ ಕಂಡಂಜುತ ನಿಂತೆನ್ನವೋ ಹಾಳು ಸ್ವಪ್ನ. ತಾಪವಡಿಸಿ ಕನಸಿನೊಳು ಲೋಪದ ಸ್ವಪ್ನವ ಕಂಡಂಜುತಲಿಂತೆಂದವು ಏನ ಮಾಡಲಿ ನಾನಿನ್ನೇನ ಕಂಡೆನು ಕನಸಿಲಿ ಏನ ಮಾಡಲಿ ನಾನಿನ್ನೇನ ಕಂಡೆನು ಕನಸಿಲಿ ಏನಾಗುತ್ತಿದೆಯೋ ನಾನೇನ ಮಾಡುವೆನೋ ಏನಾಗುತ್ತಿದೆಯೋ ನಾನೇನ ಮಾಡುವೆನೋ ನೆತ್ತಿಗೆ ತೈಲವನುತ್ತುತ ನೆತ್ತಿಗೆ ತೈಲವನುತ್ತುತ ಮೃತ್ತಿಗೆ ಲೇಪಿಸಿ ತನುವಿಗೆ ಸತ್ತೆಯ ನಡ ದಕ್ಷಿಣ ಜಾತ್ರೆಗೆ ಗಮಿಸಿದುದ ಸತ್ತೆಯ ನಡ ದಕ್ಷಿಣ ಜಾತ್ರೆಗೆ ಗಮಿಸಿದುದ ಕೃತ್ರಿಮವ ಕನಸಿನ ಪ್ರತ್ಯಕ್ಷದಿ ಕಂಡೆನು
ಅರಿಯೇ ಮೃತ್ಯುವೇ ತಲೆಗಳು ಬಿತ್ತಲಿಸಲು ಅರಿಯೇ ಏನ ಮಾಡಲಿ ನಾನಿನ್ನೇನ ಕಂಡೆನೋ ಕನಸಿಲಿ ಏನು ಮಾಡ್ಲಿ ನಾನು? ಯಾರಾಗುತ್ತೋ ಇದರೊಳಗೆ ಸ್ವಲ್ಪ ಹೊತ್ತು ನಿದ್ದೆಯಲ್ಲಾದರೂ ಕಳೆಯೋಣ ಎಂಬುದಾಗಿ ಮಲಗಿದೆ ಎಂದಾದ್ರೆ ನಿದ್ರೆ ಆವರಿಸಿದ ಕ್ಷಣವೇ ಬಂದ ಒಬ್ಬನಲ್ಲ ಇಬ್ಬರಲ್ಲ ಅದೆಷ್ಟೋ ಮಂದಿ ಕೃಷ್ಣರು ನನ್ನ ಬಳಿ ಬಂದ. ಒಬ್ಬ ನನ್ನ ಎದೆ ಏರಿದ, ಒಬ್ಬ ನನ್ನ ಗುರುವನ್ನು ಹಿಡಿದ ಜಗ್ಗಿದ, ಮತ್ತೊಬ್ಬ ನನ್ನ ಎದೆಗೆ ಭಯಗುಂದಿದೆ. ಮರುಕ್ಷಣ ಪ್ರಯತ್ನದಲ್ಲಿ ನಿದ್ದೆ ಮಾಡಿದೆ ಎಂದಾದರೆ ಕಂಡಂತಹ ಸ್ವಪ್ನ ಎಂಬುದು ಮಾನಸಿಕವಾದಂತಹ ಭ್ರಮೆ ಎಂಬುದಾಗಿ ಕೆಲವರು ಹೇಳಿದರೂ ಕೂಡ ಶಾಸ್ತ್ರಕಾರರು ಹೇಳಿದರು. ಆರೋಗ್ಯಶಾಲಿಯಾಗಿರುವಂತಹ ವ್ಯಕ್ತಿಗೆ 4ನೇ ಜಾವದಿಂದ 5ನೇ ಜಾವದ ಒಳಗಾಗಿ ಬೀಳುವಂತಹ ಕನಸು ಸತ್ಪರಿಣಾಮವನ್ನು ಕೊಡ್ತದೆ ಎಂಬುದಾಗಿ ನನಗೆ ಬಿದ್ದಂತಹ ಸ್ವಪ್ನ ಅದೇ ಸಮಯ ಕಣ್ಣಿಗೆ ಕಟ್ಟಿ ಕಾಣುತ್ತಾ ಇದೆ, ಕಣ್ಣಿಗೆ ಕಾಣುತ್ತಾ ಇದೆ. ನನ್ನ ನೆತ್ತಿಗೆ ನಾನೇ ತೈಲ ಹಾಕಿಕೊಂಡು, ಕೈಗೆ ಮಣ್ಣನ್ನು ಬಳಿದುಕೊಂಡು, ಕೆಂಪು ಹೂವಿನ ಮಾಲೆಯನ್ನು ಕೊರಳಿಗೆ ಹಾಕಿಕೊಂಡು ಕತ್ತೆಯಲ್ಲೇರಿ ದಕ್ಷಿಣಾಭಿಮುಖವಾದಂತಹ ಯಾತ್ರೆಯನ್ನು ಕೈಗೊಂಡ ಹಾಡು ಚಿತ್ರವನ್ನು ನಾನು ಕಂಡೆ. ಇದರ ಅರ್ಥ ಏನು? ಇದರ ಅರ್ಥ ಏನು? ಬೆದರುತ ನಾನೆದ್ದರೆ ಎನ್ನಿದಿರಿಗೆ ಸತ್ತವರಿದ ಬೆದರುತ ನಾನೆದ್ದರೆ ಎನ್ನಿದಿರಿಗೆ ಸತ್ತವರಿದ ಕುದುಕುತ್ತಲೆಲ್ಲ ಮದಪ್ಪುವರಿದೆ ಎನ್ನನು ಬಿಡದೆ ಕುದುಕುತ್ತಲೆಲ್ಲ ಮದಪ್ಪುವರಿದೆ ಎನ್ನನು ಬಿಡದೆ ಇದೆ ಎನ್ನಯ ತಲೆ ತಡವರಿಸಿದರೆ ನಗದು ಕಾಣದು ಅಧಿಕದ ದಪ್ಪನ ವೀಕ್ಷಿಸುತ್ತದರೊಳು ಕಾಣಿಸದು ಏನ ಮಾಡಲಿ ನಾನಿನ್ನೇನ ಕಂಡೆನೋ ಕನಸಿಲಿ ಏನಾಗುತ್ತಿದೆಯೋ ಎಂಬಂತಹ ತೀರ್ಮಾನ ಮಾಡಿದ್ದೆ ನಾನು. ಆದ್ರೆ ಅದೇ ಮೃತ್ಯು ನನ್ನನ್ನು ಅಮೆರಿಕಕ್ಕೆ ಬೇಕಾಗಿ ಮುಂದೆ ಬರುತ್ತಾ ಇದೆ ಎಂದಾದರೆ ಯಾರಿದು? ಶಕಟ, ದೀರ್ಘ, ನಕರ, ಪ್ರಲಂಬ ನಾನು ಕೇಳಿದಂತ ವದಂತ್ಯ ಪ್ರಕಾರ ನಂದಗೋಕುಲದಲ್ಲಿ ಎಲ್ಲರೂ ಸತ್ತಿದ್ದಾರೆ ಕೃಷ್ಣನ ಕೈಯಲ್ಲಿ ಎಂಬುದಾಗಿ. ಹಾಗಾದ್ರೆ ಬಂದವರು ಪ್ರೇತಗಳು ಬರ್ತಾ ಇದ್ದಾವೆ. ಹಂಸ, ನಿನ್ನ ತಲೆ ಬೇಕು ಎಂಬುದಾಗಿ ನನ್ನನ್ನು ಅಪ್ಪಿಕೊಳ್ಳುವುದಕ್ಕೆ ಮುಂದೆ ಬರುತ್ತಾ ಇದ್ದಾರೆ. ಹಾಳು ಪ್ರೇತಗಳೇ, ಮೈ ಮುಟ್ಟಿದಿರಿ ಎಂದಾದ್ರೆ ನಾಳೆ ಮುಂದೆ ಬರ್ತಾ ಇದ್ದಾವೆ. ಇಲ್ಲ, ಮುಂದೆ ಬರ್ತಾ ಇದ್ದಾವಪ್ಪ, ಮುಂದೆ ಬರ್ತಾ ಇದ್ದಾವೆ. ನನ್ನ ಮೈ ಮುಟ್ಟಿದಿರಿ ಎಂದಾದ್ರೆ ಶ್ರೀಕೃಷ್ಣನ ಮಾಯವಾಗಿ ಬಿಟ್ಟು ಅನ್ನಧ್ವಂಸಗಳು ಕೃಷ್ಣನನ್ನು ಕೊಲ್ಲುವುದಕ್ಕಾಗಲಿಲ್ಲ, ಅಲ್ಲಿ ಸತ್ತಿದ್ದಾರೆ. ಇಲ್ಲಿ ಬಂದು ಪಟ್ಟಬಲ್ಲನಾಗಿರುವಂತಹ ನನ್ನ ತಲೆ ಇಲ್ಲ, ಶರೀರವಿದೆ. ತಲೆ ಇಲ್ಲದೆ ಶರೀರ ಇರುವುದಕ್ಕೆ ಸಾಧ್ಯವೇ? ನೋಡೋಣ ಹನ್ನೆರಡಿಯಲ್ಲಿ ಬಲಿ ಮರುಗಿನ
ತೆರೆದು ನೋಡಲು ತನ್ನ ಅರಮನೆಯ ಹೊರಗೊಳಗೆ ಶ್ರೀಕೃಷ್ಣಮಯವಾಗಿರಲು ನೆರೆ ಕಂಡ ತನ್ನ ಅರಮನೆಯ ಹೊರಗೊಳಗೆ ಶ್ರೀಕೃಷ್ಣಮಯವಾಗಿರಲು ನೆರೆ ಕಂಡ ಭರದಿ ಭಯದಿವು ನೆನೆದು ಶ್ರೀ ಹರಿಯ ಮೂರ್ತಿಯ ಹೃದಯ ಕಮಲದಿ ಸೆರವಿಡಿದ ಪುಣ್ಯಾತ್ಮರಾರನಂತೆ ಮೂರ್ಜಗದಿ ಸ್ವಲ್ಪ ಹತ್ತಿರದಲ್ಲಿ ಕೊಂಡಂತಹ ಸ್ವಪ್ನ ಅದೆಷ್ಟು ಭಯಪಟ್ಟು ಬಿಟ್ಟೆ ನಾನು. ಎಚ್ಚರಾಗಿದೆ ಕೃಷ್ಣ ಕೃಷ್ಣ ಕೃಷ್ಣ. ಭದ್ರವಾದಂತಹ ಕಾವಲಿರುವ ನನ್ನ ಸೇನಾ ಮಂದಿರಕ್ಕೆ ಹಾಗೆ ಕೃಷ್ಣ ಬಂದ. ಹೌದು, ತಿಳಿದಿದ್ದೇನೆ. ನಾನು ಜಲಧಿಯಲ್ಲಿ ಹುಟ್ಟಿದವ, ಕಂಬದಿಂದ ಒಡೆದು ಹೊರ ಬಂದವ. ಇಂತಹ ಮಾಯಾಮಹಿಮನ ವಿಚಾರವನ್ನು ತಿಳಿಯಲಿದ್ದವ ನಾನಲ್ಲ. ಕೃಷ್ಣ, ನಿನ್ನನ್ನು ಹೆಜ್ಜೆ ಹೆಜ್ಜೆಗೂ ನಾನು ದ್ವೇಷಿಸಿದರೂ ಕೂಡ ನನ್ನ ಬಾಲಲೀಲೆ ವಿಷ್ಣು ದರ್ಶನವನ್ನು ನನಗೆ ಮಾಡಿಸಿಬಿಟ್ಟೆಯಲ್ಲ. ಅದೋ ಯಶೋದೆಯ ತೊಡೆಯಲ್ಲಿ ಕುಳಿತು ಬರೆಯುಣ್ಣುವಂತಹ ಕೃಷ್ಣ, ರಾಧೆಯೊಡನೆ ವಿಲಾಸ ಮಾಡುತ್ತಿರುವಂತಹ ಕೃಷ್ಣ, ಗೋಪಿಕೆಯೊಡನೆ ಚಕ್ಕಂದ ಮಾಡುತ್ತಿರುವಂತಹ ಕೃಷ್ಣ, ಗೋವಳರೊಡನೆ ಗೋವುಗಳನ್ನೆಟ್ಟುತ್ತಿರುವಂತಹ ದೃಶ್ಯ. ಓ ಧನ್ಯವಾದ ಕೃಷ್ಣ, ಧನ್ಯವಾದ ಧನ್ಯವಾದ. ನಾನು ಧನ್ಯರಾದೆ ಎಂದು ಹೇಳಿದ ಮಾತ್ರಕ್ಕೆ ನನ್ನ ಕಣ್ಣಾದಿಗಳಿಂದ ಭಯ ಆಗ್ತಾ ಇರುವೆಯ? ಹೋಗು ಕೃಷ್ಣ, ಹೋಗು. ನೀನು ಹೋದ್ರೆ ನನ್ನ ಮಾಂಸಾಕ್ಷಿಗಳ ಮುಂದಿನಿಂದ ಹೋಗುವುದು ಮಾತ್ರವೇ ವಿರಹ. ನನ್ನ ಹೃದಯದಿಂದ ಹೋಗುವುದಕ್ಕೆ ಸಾಧ್ಯ ಇಲ್ಲ. ನನ್ನ ಹೃದಯದ ಪೀಠದಲ್ಲಿ ನಿನ್ನ ಆ ಭವ್ಯ ಮೂರ್ತಿಯನ್ನು ಕುಳ್ಳಿರಿಸಿ ಭಕ್ತಿಯ ಸಂವಾದದಿಂದ ಬೆಳೆದಿದ್ದೇನೆ. ಅದನ್ನು ತಪ್ಪಿಸಿ ನಿನಗೆ ಹೋಗುವುದಕ್ಕೆ ಸಾಧ್ಯವಿಲ್ಲ. ಕೃಷ್ಣಂ ಶರಣಂಗತ, ಕೃಷ್ಣಂ ಶರಣ. ಏನು ಆಶ್ಚರ್ಯ! ಇವರ ಮಾಯಾ ಮೋಡಿಗೆ ಮರುಳಾದಂತಹ ನಾಲ್ವರಿಗೆ ಶರಣಾದಿನೇ ಸಾಧ್ಯವಿಲ್ಲ. ಬೆಳಗಾಗುತ್ತಾ ಬಂತು, ನಿತ್ಯಾಧಿಕವಾಗಬೇಕಾಗಿದೆ. ಚಂದನಿ ಕಲಿಸಿದನು ಮಂದಿ ಮಾಲ್ಪರವ. ಕಾಲದಲ್ಲಿ ನಾನು ನಿತ್ಯಾಭಿಕಗಳೆಲ್ಲವನ್ನು ತೀರಿಸಿ ಸಾಧು ಆಹಾರದಿಂದ ಸಂತೃಪ್ತಿಗೊಂಡು ರಾಜಭೂಷಣದಿಂದ ಕಳೆಗೊಂಡು ಸಭಾಪ್ರವೇಶ ಮಾಡಿದ್ದೇನೆ. ಏನಂತೆ ಬಲರಾಮಕೃಷ್ಣರು ಸಭಾಪ್ರವೇಶದ ಹುನ್ನಾರದಲ್ಲಿದ್ದಾರೋ? ತಡೀರಿ ಅವರನ್ನು. ಯಾರಲ್ಲಿ ಈಗ ನಂದ ಗೋಕುಲದ ಗೋವಿಂದನೆಂಬವನೂರ ಬಂದಾರ ಜಗನಾಥು ಕೊಂಡಗಾಡ ಮತ್ತೀಗ ಹತ್ತಿ ಮಲ್ಲ ಜಾಡುರ ಮುಷ್ಟಿ
ಎಡಬಲದ ಭುಜಗಳಂತಿರುವ ಕಾರಣವಿದೆ. ಕುಲದಿಂದ ಗೋವಿಂದನೆಂಬುವ ಬಂದಿದ್ದಾನೆ. ರಾಜ ರಡಕನ ಹಸುಗೊಂಡಿದ್ದಾನೆ. ಪೂಜೆಯ ಧನುಸ್ಸನ್ನು ಬರೆದಿದ್ದಾನೆ. ನನ್ನ ಕೊಲೆಗಳಸಿ ಬರ್ತಾ ಇದ್ದಾನೆ. ಹೋಗಿ ಹೊರದ್ವಾರದಲ್ಲಿ ನಿಲ್ಲಿ ಬರುವಂತವರನ್ನು ಕೊಲ್ಲುತ್ತೇನೆ. ಅದು ಮಾತ್ರವೇ ಅಲ್ಲ, ಪಟ್ಟದಾನೆಯಾದಂತಹ ಪೂಲಯ ಪೀಠವನ್ನು ಮುಂದೆ ನಿಲ್ಲಿಸಿ ಆರೆಯ ಕಾಲನಿಗೆ ಹತ್ತಿ ನಮ್ಮನ್ನು ಕಂಡಾಕ್ಷಣ ಮುಗುಳು ನವೇನು ನಗುತ್ತಾ ಇದ್ದಿ. ಇನ್ನೊಂದಿನ ಮುನಿವದೆ ಮಧುರೆ ಎಲ್ಲ ಬಾಲನ್ನಯ ಮಾವ ಮಲ್ಲರು ಎನ್ನುವುದನ್ನು ನಾವು ಕೇಳಿ ಬಲ್ಲೆವು. ನಮ್ಮ ಹಲ್ಲು ಮರಿಯುವುದು ಯಾಕೋ ನಮ್ಮ ಸ್ವಭಾವ ಅದು. ಮುರಿಯುವುದು ಸುಲಭ, ಮಧುರೆಯ ವಲ್ಲಭ ಕಂಸನ ಮನೆಯ ಮಾವ ಅವನೇ ಬಿಲ್ಲ ಹಬ್ಬದ ನೆವನದಿ ಭರಿಸಲು ನಾವು ಬಂದೆವು. ಈಗ ತಡ ಮಾಡಲಿಕ್ಕೆ ಆಗೋದಿಲ್ಲ. ನಮಗೆ ದಾರಿ ಬಿಡಿ, ಬನ್ನಿ ಹೋಗು. ಎಲ್ಲ ಗೋಪಕುಮಾರರೇ, ನಿಮ್ಮ ಮಾತನ್ನು ಕೇಳುವಾಗ ನನಗೆ ನಗೆ ಬರುತ್ತಾ ಉಂಟು. ಆಕಾಶ ಎಂಬ ಅಂಬ ಮೇಲಕ್ಕೆ ಹೋಯಿತೆ, ಭೂಮಿ ಎಂಬ ದರಿದ್ರಿ ನನ್ನ ಕಾಲಬುಡಕ್ಕೆ ಬಿಟ್ಟೆ. ಏಳು ಸಾಗರ ಎಂಬಂತಹ ಸಪ್ತ ಸಾಗರ, ಅದರಲ್ಲಿ ನೀರು ತುಂಬಿತೆ ಎನ್ನುವುದಾಗಿ ಭಾಸವಾಗುತ್ತಾ ಉಂಟು ನನಗೆ. ಅಳಿಯ, ನಮ್ಮ ಒಡೆಯನ ಅಳಿಯ, ಅವರು ಕಳಿಸಿದ್ದು ಯಾಕೆ? ನೀವು ಅಳಿಯ, ನಿಮ್ಮನ್ನು ಕೊಲ್ಲುವುದಕ್ಕಾಗಿ ನಮ್ಮನ್ನು ಕಳಿಸಿದ್ದಾರೆ. ನಮ್ಮನ್ನು ಕೊಲ್ಲುವುದಕ್ಕೆ ನೀವು ಬಂದದ್ದ? ನಿಮ್ಮನ್ನು ಕೊಂದ
ಕುವಲಯಾಬೀಡವನ್ನು ಕೊಂದು ಮುಂದೆ ಬರುತ್ತಾ ಇದ್ದಾರೋ ಓಡುವುದೇನು? ಸೆರೆಯಲ್ಲಿರುವಂತಹ ವಸುದೇವನ ತಲೆಯನ್ನು ಯಾದವರ ಮಕ್ಕಳೆಲ್ಲರನ್ನು ಉಗ್ರಸೇನನ ತಲೆಯನ್ನು ಯಾಕೆ ಬಾಲಕರು ಅಡ್ಡಮಲ್ಲೂ ಆಗಿರುವಂತಹ ನಾನು ಪೀಠವೇರಿರುವಾಗ ಓಡೋಡಿ ಬಂದು ತೊಡೆಯೇರುತ್ತಾ ಇದ್ದೀರಲ್ವೇನ ಏನು ಸಲುಗೆ ಸಲುಗೆ ನಮಗೆ ದಿಕ್ಕವದು ಸಲುಗೆ ನಮಗೆ ದಿಕ್ಕವದು ಒಲಿದು ಎಂಬ ಬಲಿಸಿದೇಕೆ ತಿಳುಹಾರಾಗದೆ ಅಳಿಯ ಮಾವ ಅಳಿಯ ಅಳಿಯ ನಾನು ನಿಮಗೆ ಅಳಿಯ ಮಾವ ಅವ ಅಣ್ಣ ನಾನು ಜೊತೆಯಾಗಿ ಬಂದವರು ನಿಮ್ಮಲ್ಲಿ ಸಲ್ಗೆ ಅಲ್ಲದೆ ಇನ್ಯಾರಲ್ಲಿ ಮಾವ ಏನು ಸಲುಗೆ ನಿನಗೆ ಮಾವನೆಂಬಂತ ಸಲುಗೆ ನೀನು ಅಳಿಯ ನಾನು ಮಾವ ನೀನು ಅಳಿಯ ಎಂಬಂತ ಜ್ಞಾಪಕವಿದೆಯಲ್ಲೋ ನಿನಗೆ ಇದೇ ಎಂದಿದ್ರೆ ನನ್ನ ದಾಸಿಯಾದಂತಹ ಪೂತನಿ ಅಲ್ಲಿಗೆ ಬಂದಾಗುವಾಗ ಯಾಕಾಗಿ ಕೊಂದವಳನ್ನು ಮಾವ ಅದೆಷ್ಟೋ ಮಕ್ಕಳನ್ನೆಲ್ಲ ಅವಳು ಕೊಂದರು ಹಾಗೆ ಮೊಳೆ ಹಾಲನ್ನು ಉಣಿಸಿದಳು ಆವಾಗ ನನ್ನಲ್ಲಿಗೆ ಬಂದಾಗ ಆ ದೊಡ್ಡ ಮೊಳೆ ಹೊತ್ತ ಪೂತಣಿಯ ಮೊಳೆಯನ್ನು ಚೆನ್ನಾಗಿ ಹೀರಿದೆ ಮಾವ ಹಲವು ಮಂದಿಯನ್ನು ಕೊಂದ ಪಾಪ ಇರಬೇಕು ರಕ್ತಕಾರಿ ಸತ್ತೇ ಹೋದಳು ಮೊಳೆ ತಿಂದಿದ್ಯ ಮಗನಿ ನೀನು ಹೌದು ಹೇ ದೇವ್ರೆ
ಅದು ವಿಷದ ರಾಶಿ ಮಾರಾರೆ. ಆದ್ರೂ ಹೀಗಿದ್ದೇನೆ. ಅದನ್ನೂ ತಿಂದು ಬದುಕಿ ಬಿಡ್ತೀಯಲ್ಲ ಪಾಪಿ. ಶಕಟ, ಧೇನುಕ, ಚಾಣೂರ, ಪುಸ್ತಕ ಇತ್ಯಾದಿಗಳನ್ನು ಕೊಂದೇ ಅಲ್ಲ, ಯಾಕಾಗಿ ಹೇಳು. ಓ ಮಾವ, ಶಕಟನು ಬಂಡಿಯ ರೂಪವನ್ನು ತಾಳಿಕೊಂಡು ಬಂದ. ಗೋಪಾಲಕರನ್ನು ತನ್ನಿಂದ ತಾನೇ ಆಕರ್ಷಿಸಿ ಏರಿದ. ಆ ಸಂದರ್ಭದಲ್ಲಿ ಯಮಾಕರ್ಷಣೆ ಅವನಿಗೆ ತೋರಿಸಿದೆ. ಮಾತ್ರವಲ್ಲ, ಒಂದೊಂದು ವಿಧದಿಂದ ನೀವು ಕಳುಹಿಸಿದ ದಾನವರು ಒಂದೊಂದು ರೂಪವನ್ನು ತಾಳಿ ಬಂದಾಗ ಬಂದಂತಹ ಕೆಡಹಿದೆ. ರಾಜರಜಕ ಆಳುವಿನಿಂದಲೇ ಅರಸನ ಸ್ವಭಾವ ವ್ಯಕ್ತವಾಗುತ್ತದೆ. ಕೊಡು ಅಂತ ಹೇಳಿದ್ರೆ ಧಿಕ್ಕರಿಸಿದ ಅಂತಹ ಮೂರ್ಖ ಉಳಿಯುವುದು ಸರಿಯಲ್ಲ ಅಂತ ಅವನನ್ನು ಕೊಂದೆ. ಅವರೆಲ್ಲ ನಿನಗೆ ಅನ್ಯಾಯ ಮಾಡಿದ್ರು. ಸತ್ಯ. ಮುಕ್ತ ಪ್ರಾಣಿಯಾದಂತ ಕುಲಯ ಬೀಡವನ್ನು ಯಾಕೆ ಕೊಂದೆ ಹೇಳು. ಏನು ಮಾಡೋಣ, ಮರ ತುಂಬಿದಾನೇ ಲೋಕಮಾರಕ ಎನ್ನುವುದನ್ನು ತಿಳಿದೆ. ನಮ್ಮ ರಕ್ಷಣೆ ನಮಗೆ ಮುಖ್ಯ ಅಲ್ಲವೇ? ಅದಕ್ಕಾಗಿ ಆ ಕುಲಯ ಬೀಡವನ್ನು ಕರ ತಿರುಗಿಸಿ ನೆಲಕ್ಕಪ್ಪಳಿಸಿದೆ. ಸತ್ತೇ ಹೋಯಿತು. ಹಾಗೆ ಶತ ಹೌದು ಮಾವ. ನಿನಗೇನಾದ್ರೂ ಸಂಜೆ ಮಾಡ್ತೇವೆ ಅದು ಪ್ರಾರಂಭ ಆಗಲಿಲ್ಲ. ಮಾಡ್ತಾನೆ ನಗಾಡ್ತಾನೆ, ಆದ್ರೆ ಹಲ್ಲು ಹಲ್ಲು ನಿಂತೇನೆ.
ಲೀಲೆಯಲ್ಲಿ ಮೆರೆದಂತಹ ನಾನು ಕೇವಲ ರಾಸಲೀಲೆಗೆ ಸೀಮಿತವಲ್ಲ, ಜಗ ಕಲ್ಯಾಣ ಲೀಲೆಯ ಕೈಂಕರ್ಯವನ್ನು ಹೊಂದಿದ್ದೇನೆ ಈ ಪ್ರಾಯದಲ್ಲಿ ಎನ್ನುವುದಕ್ಕಾಗಿ ದುಷ್ಟ ಮರ್ತನ ಮಾಡಿಯವಾಯಿತು. ನೋಡಿದಿರಾ, ಇದು ವೀರರಲ್ಲ, ಕಣ್ಣೀರು ಕರೆಯುತ್ತಾ ಇದ್ದವರು ಕಣ್ಣೀರು ಒರೆಸಿ ಆನಂದ ಸೂಸುತ್ತಾ ಇದ್ದಾರೆ. ಇವರಿಗೆಲ್ಲರಿಗೂ ಇಂದು ಶುಭವನ್ನು ಕೊಟ್ಟವರಿದ್ದೇವೆ. ಅಜ್ಜನಾದಂತಹ ಉಗ್ರಸೇನನನ್ನು ಕರೆತಂದು ಮತ್ತೊಮ್ಮೆ ಮಥುರಾವಳಿಯ ಪೀಠವನ್ನೇರಿಸಿದ್ದೇವೆ. ಬೇಕಾದಂತಹ ಸಲಹೆ ಸೂಚನಾದಿಗಳನ್ನು ಕೊಡುವುದಕ್ಕೆ 10 ಮುಖ್ಯರು ಸಿದ್ಧರಾಗಿ ನಿಂತಿದ್ದಾರೆ. ಈ ಸಂದರ್ಭದಲ್ಲಿ ಸರ್ವ ವ್ಯವಸ್ಥೆಯನ್ನು ಸುವ್ಯವಸ್ಥಿತಗೊಳಿಸಿ ಮತ್ತೆ ನಾವು ನಂದಗೋಕುಲ ಸೇರಬೇಕು. ಆ ವ್ಯವಸ್ಥೆಯ ಬಗ್ಗೆ ಆಲೋಚನೆ ಮಾಡೋಣ. ಸಾಧುವಾಗಲ್ಲ ಕಾಲಕ್ಷೇಪ ಮಾಡುದು. ಈ ಕ್ಷಣವೇ ರಥಾರೂಢನಾಗಿ ಚತುರಂಗ ಸೇನೆಯನ್ನು ಕೂಡಿಕೊಂಡು ನಡೆಯುತ್ತಾನೆ. ಚಂಡಮುಂಡರು ಬೇಟೆಗೆಂದು ಹೋದವರು ಕದಂಬಾವನದಲ್ಲಿ ಅತಿ ರೂಪವತಿಯಾದಂತಹ ನಾರಿಯರುಗಳು ಚಿನ್ನದ ಉಯ್ಯಾಲೆಯನ್ನು ರಚಿಸಿ ತೂಗುತ್ತಿರುವ ದೃಶ್ಯವನ್ನು ನೋಡಿ ಅವಿವಾಹಿತೆಯಾದಂತಹ ಆಕೆಯನ್ನು
ಮದುವೆ ಆಗಿರಬೇಕು ಎಂದು ನನ್ನನ್ನು ಒತ್ತಾಯಿಸಿದರು. ಮದುವೆ ಆಗುವ ತೀರ್ಮಾನಕ್ಕೆ ಬಂದು ಸಂಧಾನಕ್ಕೆ ಸುಗ್ರೀವರನ್ನು ಕಳಿಸಿಕೊಟ್ಟೆ. ಸುಗ್ರೀವರ ಸಂಧಾನವನ್ನು ಮುರಿದಿದ್ದಾಳೆ. ಕತ್ತಿಗೋಳಗದಲ್ಲೇ ಗೆದ್ದು ವರಿಸಬೇಕೆಂದು ಹೇಳಿ ಕಳಿಸಿದಳು. ಆ ಬಳಿಕ ಧೂಮ್ರಾಕ್ಷರನ್ನು ಕಳಿಸಿಕೊಟ್ಟೆ. ಬರೇ ಹೂಂಕಾರ ಮಾತ್ರದಲ್ಲಿ ಧೂಮ್ರಾಕ್ಷರನ್ನು ಸುತ್ತುವರಿಸಿದಳು. ಆಮೇಲೆ ಗಂಡುವರಿಯಾದ ಚಂಡಮುಂಡರನ್ನು ಕಳಿಸಿಕೊಟ್ಟೆ. ಚಂಡಮುಂಡರನ್ನು ಚಂಡಿಕೆಯಾಗಿ ಕೊಂದಿದ್ದಾಳೆ. ಆದ್ದರಿಂದ ಎಂದು ಯುದ್ಧ ಪ್ರಭು ಭ್ರಮೆಗೊಳಗಾಗಿ ವ್ಯರ್ಥ ಯಾತಗಿರಿ ದೂರಿ ಭ್ರಮೆಗೊಳಗಾಗಿ ವ್ಯರ್ಥ ಕೇಳಿಲ್ಲ ಮಾತ ಮನವಿಯ ಕರಗೆ ತಿರುಗುದ ಮನವಿಯ ಕರಗೆ ತಿರುಗುದ ಬಯಗಿಯ ನಾಟಿಗೆ ದೈತ್ಯ ಅನುದೇಶ ಗಿಳಿನ ಮಾತ ಕೇಳು ವಿನಂತಿಸಿಕೊಳ್ಳುತ್ತೇನೆ. ದಾನವ ಕುಲಾಬ್ಧಿ ಚಂದ್ರಮ ಎಂಬುದಾಗಿ ನಿಗಳತೆ ಹೊಡೆದಿರುವಂತಹ ಮಹಾನುಭಾವರು ನಿಮ್ಮ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿಗಳ ಪ್ರಭಾವದಿಂದ ಬ್ರಹ್ಮಾಂಡವನ್ನೇ ವಶೀಕರಿಸಿದ ಮಹಾನುಭಾವರಾಗಿರುವಿರಿ. ವೇದಾಂಗವನ್ನು ತಿಳಿದು ವ್ಯವಹರಿಸುವಂತಹ ಮಹಾವಿದ್ವಾಂಸರಾಗಿದ್ದೀರಿ. ಅದೇ ಅಲ್ಲ, ಇಡೀ ವಯಸ್ಸಿನವರೂ ಆಗಿದ್ದೀರಿ. ಅಂತಹ ತಾವು ಯಾಕೆ ರೀತಿಯಾಗಿ ಭ್ರಮೆಗೊಂಡಿರೋ ನನಗರ್ಥವಾಗುವುದಿಲ್ಲ. ಪ್ರಭು, ಎಲ್ಲಿಯೋ ಯಾವುದೋ ಕಾಂತಾರದಲ್ಲಿ ಯಾವಳೋ ಒಬ್ಬಳು ಹೆಣ್ಣಿದ್ದಾಳೆ ಎಂಬಂತ ವರ್ತಮಾನವನ್ನು ಚಂಡಮುಂಡರಿಂದ ಕೇಳಿದ್ದೇ ವಿನಃ ಅವಳನ್ನು ಕಣ್ಣಾರೆ ಕಂಡವರು ನೀವಲ್ಲ. ಆದರೂ ಕೇವಲ ವದಂತಿಯನ್ನು ಕೇಳಿ ಕಾಮ ಪರವಶರಾಗಿ ಅವಳನ್ನು ಪಡೆಯಬೇಕು ಎನ್ನುವಂತಹ ಉದ್ದೇಶದಿಂದ ಸಂಧಾನಕ್ಕಾಗಿ ಸುಗ್ರೀವನನ್ನಿಟ್ಟಿದ್ದೀರಿ. ಸಂಧಾನ ಎಂಬುದು ಸಾಮರಸ್ಯವನ್ನು ಬೆಳೆಸುವುದಕ್ಕಿರುವುದೇ ವಿನಃ ಸಮರವನ್ನು ಬೆಳೆಸುವುದಕ್ಕಲ್ಲ ತಾನೆ. ಅಂತಹ ಸುಗ್ರೀವನೊಡನೆ ಅವಳು ಹೇಳಿದ್ದೇನು? ಆ ಶುಂಭನಾಗಲಿ, ಅಮರ ತಮ್ಮನೆ ಶುಂಭನಾಗಲಿ, ಅಥವಾ ಭುವೇ ಬಂದರೂ ಕೂಡ ಅಳುವುದೆಲ್ಲ ಯುದ್ಧಕ್ಕೆ ಎಂಬುದಾಗಿ. ಅಂತಹ ದಿಟ್ಟವಾದ ಎದಗಾರಿಕೆ ಒಬ್ಬ ಹೆಣ್ಣಿಗೆ ಬರುವುದಕ್ಕೆ ಯಾವತ್ತಾದರೂ ಸಾಧ್ಯ ಉಂಟೆ? ಮಾತ್ರವೇ ಅಲ್ಲ, ಆ ಸುಗ್ರೀವರನ್ನು ನಗು ಮಾತ್ರೆಯಿಂದ ಕೊಂದಿದ್ದಾಳೆ. ಪುನಃ ಅನುಗ್ರಹ ದೃಷ್ಟಿಯನ್ನು ಮೀರಿ ಬದುಕಿಸಿದ್ದಾಳೆ. ಈ ಜಗತ್ತಿನಲ್ಲಿ ಯಾವ ಗಂಡಿಗಾಗಲಿ ಯಾವ ಹೆಣ್ಣಿಗಾಗಲಿ ನಿಗ್ರಹಾನುಗ್ರಹ ಶಕ್ತಿ ಬರುವುದಕ್ಕೆ ಸಾಧ್ಯ ಉಂಟೆ? ಹಾಗಾದ್ರೆ ಅವಳು ತೋರಿಸಿಕೊಟ್ಟಿದ್ದಾಳೆ. ನಾನು ಅನುಗ್ರಹಿಸುವುದಕ್ಕೂ ನಿಗ್ರಹಿಸುವುದಕ್ಕೂ ಎರಡೂ ಶಕ್ತಳಾಗಿದ್ದೇನೆ, ಇದನ್ನು ಶುಂಭನು ತಿಳಿಯಲಿ ಎಂಬುದಾಗಿ ಆ ತಿಳುವಳಿಕೆಯ ಕಡೆಗೆ ಗಮನವನ್ನು ಹರಿಸದೆ ಯಾರು ನಟ್ಟಿದ್ದೀರಿ? ಜಯ
ನಮಗೊಪ್ಪಿಸವೇನಗಿ ಧನುಜೇಜ ಕೇಳಿಲ್ಲ ಮಾತ ಕೇಳು ಹುಡುಕು ಎಂಬುದು ದುಃಖಕ್ಕೆ ಕಾರಣವೇ ವಿನಃ ಆನಂದಕ್ಕೆ ಆಗರವಲ್ಲ. ಈ ವಿಷಯಿಕವಾಗಿ ಚಿತ್ತವನ್ನು ಸಮತೋಲನದಲ್ಲಿ ಇಟ್ಟುಕೊಂಡು ವ್ಯವಹರಿಸಬೇಕಾದ್ದು ಬುದ್ಧಿಜೀವನಾದಂತಹ ಯಾವ ವ್ಯಕ್ತಿಯಂತೆ ಆದರೂ ಕರ್ತವ್ಯವಾಗಿದೆ. ಸುಗ್ರೀವನ ಹಿತವಚನವು ನಿಮಗೆ ಪಥ್ಯವಾಗದೆ ಹೋಯಿತು. ಧೂಮ್ರಾಕ್ಷರನ್ನು ಅಟ್ಟಿದಿರಿ ಬಲಾತ್ಕರಿಸುವುದಕ್ಕಾಗಿ. ಅಪ್ಪನೇ ಧೂಮ್ರವಚನ ತನ್ನ ಕಣ್ಣಿನ ಆ ತೇಜಸ್ಸಿ ಅವರ ಮಾತ್ರದಿಂದ ಭೂಲೋಕವನ್ನು ತಲ್ಲಣಗೊಳಿಸುವಂತಹ ಶಕ್ತಿಯುಳ್ಳವ. ಅಂತಹ ಧೂಮ್ರಾಕ್ಷರನ್ನು ಕೇವಲ ಹುಂಕಾರ ಮಾತ್ರದಿಂದ ಸುತ್ತುರುಹಿದ್ದಾಳೆ. ಏನು ಅವಳ ಹುಂಕಾರದಲ್ಲಿ ಅಗ್ನಿಯು ಆ ರೀತಿಯಾಗಿ ತುಂಬಿದ್ದಾನೆ ಎಂದಾದರೆ ಅದೆಂತಹ ವಿಚಿತ್ರ. ಆ ಬಳಿಕ ಹೋದಂತಹ ಚಂಡಮುಂಡರು, ಈ ತ್ರಿಭುವನಗಳಲ್ಲಿ ಚಂಡಮುಂಡರನ್ನು ಗೆಲ್ಲುವಂತಹ ಶಕ್ತಿ ಯಾರಿಗಾದರೂ ಇದೆಯೋ? ಯೋನಿಜರಿಂದ ಅವರಿಗೆ ಮರಣವೇ ಇಲ್ಲ ಎಂಬಂತಹ ವರ ಉಂಟು. ಅಂತಹ ಚಂಡಮುಂಡರನ್ನು ಅವಳು ಕೊಂದಿದ್ದಾಳೆ ಎಂದಾದ್ರೆ ಅವಳು ಅಯೋನಿಜೆ ಎಂಬುದಕ್ಕೆ ಬೇರೆ ಉತ್ತರ ಬೇಕಿ. ಅಂತಹ ಹೆಣ್ಣನ್ನು ಮರಳಿ ಪಡೆದೇ ತೀರ್ತೀರಿ ಎಂಬುದಾಗಿ ತಾವೇ ಹೊರಟಿದ್ದೀರಲ್ಲ, ಅವಳು ಹೆಣ್ಣೆ ತರುಣಿ ಅಲ್ಲ ಅವள் ಆದಿ ಮಾಯೇ ಸರ್ವೇಶ್ವರಿಯಲಿ ಮೋಹ ಇರಿಪುದು ಸರಿಯೇ ಧನುಜೇಶಕ್ಕೆ ಎನ್ನ ಮಾತ ಜೀವರಾಶಿಗಳಲ್ಲಿ ಮಾನವ ದೇಹವೇ ಪ್ರಧಾನ ಎಂಬುದಾಗಿ ಹೇಳಿದರು. ದುರ್ಲಭವಾಗಿರುವಂತಹ ಈ ದೇಹವನ್ನು ದೇವರು ನಮಗೆ ಕರುಣಿಸುವಾಗ ಮಿಕ್ಕ ಪ್ರಾಣಿಗಳಿಗಿಂತ ಹೆಚ್ಚಿನದ್ದಾದ ಶಕ್ತಿಯನ್ನೂ ಕೊಟ್ಟಿದ್ದಾಳೆ. ಮನಸ್ಸು, ಜ್ಞಾನಾದಿಗಳನ್ನು ಈ ತ್ರಿಕರಣಪೂರ್ವಕವಾಗಿ ಯಾವನು ಶುದ್ಧಾಚಾರಿಯಾಗಿ ವ್ಯವಹರಿಸ್ತಾರೋ ಅವನು ಈ ಪ್ರಪಂಚದಲ್ಲಿ ಭಾಗ್ಯವಂತ ಎನಿಸಲ್ಪಡ್ತಾನೆ. ಆದರೂ ಕೂಡ ಮನಸ್ಸನ್ನು ಮರುಳು ಕುದುರೆ ಎಂಬುದಾಗಿ ಹೇಳಿದರು. ಅದಕ್ಕೆ ಬುದ್ಧಿ ಎಂಬಂತ ಕಡಿವಾಡವನ್ನಿಕ್ಕಿ ಅದನ್ನು ಹತೋಟಿಯಲ್ಲಿಟ್ಟುಕೊಂಡು ವ್ಯವಹರಿಸಬೇಕಾದ್ದು ವ್ಯವಹಾರಿ ಜೀವಿಗಳಾದಂತಹ ನಮ್ಮ ಕರ್ತವ್ಯವಾಗಿದೆ. ನೀವು ಆ ಬುದ್ಧಿಯನ್ನು ಯಾಕೆ ಮಂಕುಗೊಳಿಸಿ ಬಿಟ್ಟಿದ್ದೀರೋ ನನಗೆ ಅರ್ಥವಾಗುವುದಿಲ್ಲ. ಅಲ್ಲಿರುವಂತಹ ಹೆಣ್ಣು ಅವಳು ತನ್ನಂತಾದಂತಹ ಪ್ರತಿಭೆಯನ್ನು ನಮಗೆ ತೋರಿಸಿದ್ದಾಳೆ. ನಗುವಿನಿಂದ ಕೊಲ್ಲುತ್ತಾಳೆ, ಹುಂಕಾರದಿಂದ ಕೊಲ್ಲುತ್ತಾಳೆ, ಬೇರೆ ಬೇರೆ ರೂಪಾಂತು ಕೊಲ್ಲುತ್ತಾಳೆ.
ಹೆಣ್ಣಿಗೆ ಸಾಧ್ಯವೇ ಇದು? ಹಾಗಾದ್ರೆ ಯಾವುದೋ ಅಗೋಚರವಾದಂತಹ ಶಕ್ತಿ ಅಲ್ಲಿ ಮೂರ್ತಿಭವಿಸಿದೆ ಎಂಬುದನ್ನು ತಿಳಿಯುವುದಕ್ಕೆ ನಮಗೆ ಸಾಧ್ಯ ಉಂಟು. ನೀವು ಮಾತ್ರ ಅದನ್ನು ಅರ್ಥ ಮಾಡಿಕೊಳ್ಳಿಲ್ಲ. ಅಲ್ಲಿರುವವಳು ಹೆಣ್ಣಲ್ಲ, ಅವಳು ಆದಿಮಾಯೆಯಾಗಿದ್ದಾಳೆ. ದೇವತೆಗಳ ಮೊರೆಯನ್ನಾಲಿಸಿ ಈ ಜಗದಲ್ಲಿ ತುಂಬಿದಂತಹ ಅನ್ಯಾಯದ ಭಾರದಿಂದ ಕುಂಬಿಲೆಯು ಕುಸಿಯುತ್ತದೆ ಎಂದಾಗುವಾಗ ಆ ಜಗದಂಬಿಕೆಯು ಪಡೆಯುವುದಕ್ಕೆ ಬೇಕಾಗಿ ಇಳಿದು ಬಂದಿದ್ದಾಳೆ. ಆದ್ದರಿಂದ ಇನ್ನಾದರೂ ಅವಳ ನಿಯಮವನ್ನು ತಿಳಿಯಿರಿ. ಬಿಡು ಮನದ ಮೂರ್ಖತೆಯ ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯೋದಲ್ಲಿ ಪೊಡಮಡುತ್ತ ತ್ರೈ ದೊಡತಿ ಚರಣಕ್ಕೆ ಭಕ್ತಿಯೋದಲ್ಲಿ ಪೊಡಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಜಡಜ ಪೀಠದ ವರದಲ್ಲಿ ಪಡೆದು ಸುಖವನ್ನು ಮಾಡುವುದೆನುತ ನುಡಿಗೆ ನೀತಿಯ ಬಿಡು ಮನದ ಮೂರ್ಖತೆಯ ಲಾಭ ನಷ್ಟಾದಿಗಳ ಎಣಿಕೆ ಬೇಕು. ಅದುವೇ ಜೀವನಕ್ಕೆ ಪರಿಣಾಮವನ್ನು ಕೊಡ್ತದೆ. ತಣ್ಣೀರನ್ನಾದರೂ ತಡಿಸಿ ಕುಡಿಯಬೇಕು, ಕಣ್ಣಾರೆ ಕಂಡರೂ ಪರಾಮರಿಸಿ ನೋಡಿಕೊಳ್ಳಬೇಕು ಎಂಬಂತ ಹಿರಿಯರ ನಾನು ನೋಡಿ ಅದು ಅರ್ಥಪೂರ್ಣವಾಗಿದೆ. ಪ್ರಭು, ಇನ್ನಾದರೂ ತಿಳಿಯಿರಿ, ಅವಳು ಹೆಣ್ಣಲ್ಲ, ಅವಳು ಆದಿಮಾಯೆ. ಅವಳನ್ನು ಪಡೆಯುವಂತಹ ಮನಸ್ಸು ಮಾಡಿದೆವು ಎಂದಾದ್ರೆ ಅದು ದೊರೆಯುವಂತಹ ಆ ಸಂಪತ್ತಲ್ಲ. ವೇದಾಂಗಗಳಿಗೂ ಕೂಡ ದೊರೆಯದಂತಹ ಅಪರ ಶಕ್ತಿಯು ಪರವಾಗಿ ನಮ್ಮ ಮುಂದೆ ನಿಂತಿದೆ. ಅದನ್ನು ನಾವು ಭ್ರಮಿಸಿದೆವು ಎಂದಾದರೂ, ಆಶಿಸಿದೆವು ಎಂದಾದರೆ ಅದು ಕೇವಲ ಮರೀಚಿಕೆ. ಬಿಸಿಲು ಕುದುರೆಯ ಬೆನ್ನೇರಿ ಪ್ರಯಾಣ ಮಾಡಬೇಕು ಎಂಬುದಾಗಿ ಒಬ್ಬ ಬಯಸಿದ ಎಂದಾದ್ರೆ ಅದು ಕೈಗೂಡುವಂತಹ ಕಾಲ ಉಂಟೆ. ಹಾಗೆಯೇ ಅವಳೊಂದು ಬಿಸಿಲು ಕುದುರೆ. ಅದಕ್ಕಾಗಿ ಹೇಳುತ್ತೇನೆ, ಇನ್ನಾದರೂ ಮರದ ಮೂರ್ಖತೆಯನ್ನು ಬಿಡು. ತ್ರೈ ಜಗದೊಡತಿಯಾದಂತ ಅವಳ ಚರಣಾರವಿಂದಕ್ಕೆ ಪಡಬಟ್ಟು ಅವಳ ಅನುಗ್ರಹಕ್ಕೆ ಒಳಗಾಗಿ ಸುಖವಾಗಿ ಅಡುಗಿಸುವ ಜಗವ ಕಡುಗರಿದಲ್ಲಿ ಪೊಡಬಡುವೆನ ಸಾತಿಗೆ ದೂರಕ್ಕೆ ನನ್ನ ಜೀವನ ನಿಮ್ಮ ಸೇವೆಗಾಗಿ ಮುಡಿಪಿಟ್ಟಿರುವ ಕೊಟ್ಟು ಕೊಡಿ ನನಗೆ ಅಪ್ಪಣೆ. ವಿನಯದಿಂದ ಒಲಿಸುವಂತಹ ಪ್ರಯತ್ನ ಮಾಡ್ತೀರಿ. ಒಲಿಯದೆ ಉಳಿದಳು ಒಂದವ ಮೆರೆಯುತ್ತಿರುವ ಕದಂಬವರದಲ್ಲಿ ಕಂಡು ದೇವಿಯ ಸಾರಥಿಯು ಅಣಿಮಯವಾಗಿರುವಂತಹ ರಥವನ್ನು ಸಿದ್ಧಗೊಳಿಸಿದ್ದಾನೆ. ಅನಾಗ ಸೈನಿಕರು ನನ್ನ ಚಿತ್ತ ಬರುವುದಕ್ಕೆ ಹೊರಟಿದ್ದಾರೆ. ಸಾಕೆ ಸಾಲದು ಸಾಲದು. ಇನ್ನು ನಡೆಯಲು ಒಲಿದಿರುವಂತಹ ಹೆಣ್ಣು ಒಲಿದು ಬರ್ತಾಳೆ ಎಂದಾಗಿದ್ರೆ ಗೌರವದಿಂದ ಕರೆತರಬೇಕಾಗಿದೆ.
ಚಿನ್ನದ ಮೇಲೆಯನ್ನು ದೂತರಲ್ಲಿ ಹೊರಿಸಿಕೊಂಡು ಹೊರಪ್ರವೇಶ ಮಾಡ್ತೀನಿ. ಇದುವೇ ಕದಂಬವನ ತಾನೆ. ರೋಮಾಂಚನವಾಗುತ್ತಾ ಇದೆ. ಇದಂತಹ ಭಯಂಕರವಾಗಿರುವ ಕಾಡು. ಈ ಲೋಕದಲ್ಲಿರುವಂತಹ ಕಾಡು ಮೇಡುಗಳನ್ನು ತಿಳಿಯದಿದ್ದವರು ನಾವ್ಯಾರೂ ಅಲ್ಲ. ಆದರೆ ಕದಂಬವರದಂತಹ ಒಂದು ಕಾರಡವಿಯನ್ನು ಕಂಡದ್ದಿಲ್ಲ. ಹೌದು, ಈ ಪ್ರಪಂಚದಲ್ಲಿ ಕದಂಬವನ ಎಂಬುದು ಒಂದು ಇದೆ ಎಂಬುದನ್ನು ಹೇಳಿ ಇದನ್ನು ಕಣ್ಣಾರೆ ಕಂಡವರು ಯಾರೂ ಇಲ್ಲ. ದೇವಭೂಮಿಯಾದಂತ ಇಲ್ಲಿಗೆ ದೇವತೆಗಳಿಗಲ್ಲದೆ ಮತ್ಯಾರಿಗೂ ಪ್ರವೇಶಿಸುವುದಕ್ಕೆ ಸಾಧ್ಯವಿಲ್ಲ. ಆದರೆ ಮನೋವೇಗಿಗಳಾದಂತಹ ಚಂಡಮುಂಡರು ಇಲ್ಲಿಗೆ ಪ್ರವೇಶ ಮಾಡಿದರು. ಆ ಬಳಿಕವೇ ರಾಕ್ಷಸರಾದಂತಹ ನಮ್ಮ ಆಗಮನಕ್ಕೆ ದಾರಿಯು ಸುಗಮವಾಗಿದೆ. ಇಂತಹ ಈ ಚಕ್ರವ್ಯೂಹಕ್ಕೆ ಒಳ ಹೊಕ್ಕರೂ ಕೂಡ ಹೊರ ಹೋಗುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಮನೋವೇಗಿಗಳು ಚಂಡಮುಂಡರೆತ್ತೋ ಹೋದ್ರು ದೇವಿಯ ಸಂಕಲ್ಪದಂತೆ ಸುಗ್ರೀವನೊಬ್ಬರು ಹೊರ ಹೋದ. ಮತ್ತೆ ನಮ್ಮ ಶೋಣಿತದಿಂದ ಬಂದ ಕೋಟಿ ಕೋಟಿ ಸಂಖ್ಯೆಯ ರಕ್ಕಸರು ಯಾರೂ ಹಿಂದೆ ಬಂದವರಿಲ್ಲ. ಅಂತಹ ದುರ್ಗಮವಾದ ಕಾಡಿನಲ್ಲಿ ಯಾವಳೋ ಒಬ್ಬಾಕೆ ಹೆಣ್ಣಿದ್ದಾಳೆ ಎಂಬಂತ ವರ್ತಮಾನವನ್ನು ಚಂಡಮುಂಡರಿಂದ ಕೇಳಿದಾಗ ನಂಬುವುದು ಅಸಾಧ್ಯವಾಯಿತು. ಆದರೆ ಮಹಾಜ್ಞಾನಿಯಾಗಿರುವಂತಹ ಸುಗ್ರೀವನೇ ಪ್ರತ್ಯಕ್ಷವಾಗಿ ಕಂಡ ಕಾರಣ ನಂಬುವುದು ಅನಿವಾರ್ಯವಾಯಿತು. ಒಡೆಯಲಾದಂತಹ ಶುಂಭನಿಗೆ ಧೈರ್ಯ ಹೇಳಿ ಅವಳನ್ನೊಮ್ಮೆ ಕಾಣಬೇಕು, ಅವಳಲ್ಲಿ ಒಮ್ಮೆ ಮಾತಾಡಬೇಕು, ಅವಳು ಏನೆಂಬುದನ್ನು ಸ್ಪಷ್ಟವಾಗಿ ತಿಳಿಯಬೇಕು ಎಂಬಂತಹ ಉದ್ದೇಶವನ್ನಿಟ್ಟುಕೊಂಡು ನಾನಿಲ್ಲಿಗೆ ಬಂದಿದ್ದೇನೆ. ಎಲ್ಲಿರಬಹುದು ಅವಳು? ಧೂಮ್ರಾಕ್ಷ ಸುಟ್ಟು ಬೆಳೆಯುವಂತಹ ಬೂದಿಯ ರಾಶಿ, ಚಂಡಮುಂಡರ ಕಳೆಯವರ, ಎಲ್ಲಿ ನೋಡಿರೂ ಕೂಡ ರಾಕ್ಷಸರ ಹೆಣಗಳ ರಾಶಿಯೇ ಕಾಣುತ್ತಾ ಇದೆ. ಇದೇ ಅವಳ ರಣಾವರಿ ಎಂಬುದರಲ್ಲಿ ಸಂದೇಹವಿಲ್ಲ. ನೋಡೋಣ ಎಲ್ಲಿದ್ದಾಳೆಂತ ಹುಡುಕ್ತೇನೆ. ಕಲಿರಕ್ತ ಬೀಯನು ನೋಡಿದನು, ಕುಳಿತ ಶಿಲೆಯನ್ನು ನೋಡಿದನು, ಪಾಡಿದನು ತನ್ನೊಳಗೆ ಇವಳನು ತಿಳಿಯದಿನಿತಾಯ್ತೆ, ಇವಳನು ತಿಳಿಯದೆ ಎನಿತಾಯ್ತೆ. ಮಾಡಲೇ ಅಕಟ ಶುಂಭನ ಗೈದು ಬೌದಿಗೆ ಮಾಡಲಿನೇ ಅಕಟ ಶುಂಭನ ಕೂಡೆ ಭಾಗ್ಯ ಗೈರು ಬಂದಿಗೆ ಕೇಳು ಇವಳು ಬದ್ಧ, ಕೇಳು ಇವಳು ಬದ್ಧ, ಆದರೂ ಮಾತನಾಡಿದುವೆ
ಎನ್ನುತ್ತ ನೋಡಿದನು ಪಾಡಿದನು ಜನನಿಯೇ ನೋಡಿ ತಡಿಯೇನು ನಾನು, ಹಾಡಿ ತಡಿಯೇನು ನಾನು, ಮೋಡಿಗೂ ಮರ್ತಿಯಾಗಿರುವಂತಹ ಶಿವೆಯ ಈ ರೂಢ್ಯ ವೈಭವ ನಗಣ್ಯ. ಹೋ 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 ಆಶ್ಚರ್ಯ. ಕತ್ತಲಿಂದ ವೃತ್ತವಾಗಿರುವಂತಹ ಕಾಂತಾರ ಮಧ್ಯದಲ್ಲಿ ದಿವ್ಯ ತನುವಿನ ತೇಜಸ್ಸಿನಿಂದ ಬೆಳಕನ್ನು ಹರಿಸಿ ಕಾಡುಗರ ಕಣ್ಣಿಗೆ ವಿಸ್ಮಯವಾಗಿ ಕಾಡುವಂತೆ ಅದು ಯಾವುದೋ ದಿವ್ಯವಾದಂತಹ ಒಂದು ಲೋಕವನ್ನೇ ಸೃಷ್ಟಿ ಮಾಡಿಕೊಂಡಿದ್ದಾಳೆ. ಭವತಾರಕೋದ್ಧಾರಕಿಯಾಗಿರುವಂತಹ ಭಗವತಿಯು ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತು ಸಂಗೀತವನ್ನು ಹಾಡುತ್ತಾ ಇದ್ದಾಳೆ, ತೂಗುತ್ತಾ ಇದ್ದಾಳೆ. ಈ ವಿಶ್ವವನ್ನು ತಾನು ತೂಗಬಲ್ಲೆ ಎಂಬುದೇ ಉಯ್ಯಾಲೆಯಾಟದ ಸಂಕೇತವಾಗಿದೆ. ರಾಕ್ಷಸರಿಗೆ ಚರಮವಾದ, ದೇವತೆಗಳಿಗೆ ಸಜ್ಜನರಿಗೆ ಪರಮವಾಗಿರುವಂತಹ ಗೀತಾ ಲಹರಿಯನ್ನು ಹರಿಯಗೊಟ್ಟಿದ್ದಾಳೆ. ಧನ್ಯ ನಾನು ಇಂತಹ ಮಹಾಶಕ್ತಿಯನ್ನು ಈ ಜನ್ಮದಲ್ಲಿ ಈ ರೂಪದಲ್ಲಿ ಕಾಣಬಹುದು ಎಂಬುದಾಗಿ ಕನಸಿನಲ್ಲಿಯೂ ಕೂಡ ನಾನೇನು ಎಣಿಸಿದ್ದಿಲ್ಲ. ಇದಕ್ಕೆಲ್ಲ ಕಾರಣ ನಮ್ಮೊಡೆಯನಾದಂತಹ ಶುಂಭನಾಗಿದ್ದಾನೆ. ಅಲ್ಲ, ಒಂದು ಲೆಕ್ಕದಲ್ಲಿ ಅವನಿಗೆ ಕೃತಜ್ಞತೆ ಹೇಳಬೇಕು. ಯಾಕಂದ್ರೆ ಅವನು ಮಾಡಿದ ಅನ್ಯಾಯ ಹೆಚ್ಚಾಗದೇ ಇರುತ್ತಿದ್ರೆ ಇವಳು ಬರ್ಲಿಕ್ಕಿತ್ತ, ಇವಳು ಬಾರದೇ ಇದ್ರೆ ನಮಗೆ ನೋಡ್ಲಿಕ್ಕಿತ್ತ. ಆದ್ರೆ ಅದಲ್ಲ ದೊಡ್ಡ ವಿಷಯ. ಇವಳ ನಿಜವನ್ನು ನಮ್ಮವರು ತಿಳಿಯುತ್ತಾ ಇದ್ರೆ ಇಂತಹ ಕೋಲಾಹಲಕ್ಕೆ ಅವಕಾಶ ಇರಲಿಲ್ಲ. ನಮ್ಮವರೆಲ್ಲರಿಗೂ ಕೂಡ ಬದುಕುವುದಕ್ಕೊಂದು ಅವಕಾಶ ದೊರೆಯುತ್ತಾ ಇತ್ತು. ಇವಳನ್ನು ತಿಳಿಯದೆ ಇನಿತಾಯಿತು. ಅಕಟ ತಿಳಿಯುವವರು ಯಾರು ಹೇಳಿ? ಮದಮುಖರಾದಂತಹ ಚಂಡಮುಂಡರೋ, ದುರಹಂಕಾರಿಯಾಗಿರುವಂತಹ ಧೂಮ್ರಾಕ್ಷನು, ಪ್ರಾಜ್ಞರಾಗಿರುವಂತಹ ಸುಗ್ರೀವ ಇವಳ ಅಸ್ತಿತ್ವವನ್ನು ತಿಳಿದ. ನಮ್ಮ ಒಡೆಯನಾದಂತಹ ಶುಂಭನಿಗೆ ನುಡಿದ. ಆ ನುಡಿಯನ್ನೇ ಆಧರಿಸಿ ನಾನವನಿಗೆ ಮಣಿದ ಬೇಡಿದೆ. ನಮ್ಮ ಯಾವ ಹಿತವಚನವೂ ಕೂಡ ಅವರಿಗೆ ಪಥ್ಯವಾಗಲಿಲ್ಲ. ರೋಗಿ ಔಷಧ ಪಥ್ಯಬಹುದೇ ಹೇಳಿ ಇಲ್ಲ. ಹಾಗೆ ಅವನಿಗೆ ಇದೊಂದು ಕಾಮದ ರೋಗ. ಇಲ್ಲವಾಗಿದ್ರೆ ಶುಂಭನಿಗೆ ಈ ಪ್ರಾಯದಲ್ಲಿಯೂ ಹೆಣ್ಣಿನ ಹುಚ್ಚಿ. ಹೇಳಿದ್ದಾರೆ ಜ್ಞಾನಿಗಳು, ಎಣಿಕೆಗೆ ಶುಂಭನಿಗೆ 20 ಲಕ್ಷ ವರ್ಷ ಪ್ರಾಯವಾಯಿತು ಎಂಬುದಾಗಿ. ಅಂತಹ ಹಳೆಯ ಮುದುಕರಿಗೆ ಯಾರೋ ಹೇಳುವುದನ್ನು ಕೇಳಿದಾಗ ಈ ನವಯುವತಿಯ ಮೇಲೆ ಕಾಮಾತುರವಾಯಿತು ಎಂದಾದ್ರೆ ಇದಕ್ಕೇನು ಅರ್ಥ? ಅವನ ಮೊಮ್ಮಕ್ಕಳಿಗೆ ಮೊಮ್ಮಕ್ಕಳಾಗಿ, ಮರಿಮಕ್ಕಳಿಗೆ ಮೊಮ್ಮಕ್ಕಳಾಗಿ ಎಲ್ಲರೂ ಸತ್ತು ಸ್ವರ್ಗ ಸೇರಿದ್ದಾರೆ. ಆದರೆ ವಿಧಿಯ ವರಪ್ರಭಾವದಿಂದಲಾಗಿ ಇವನು ದೀರ್ಘಾಯುವಾಗಿ ಬದುಕಿದ್ದಾನೆ. ಅಂತಹ ತನ್ನ ಆಯುರ್ಮಾನವನ್ನು ಗಣಿಸದಿ ಇಂತಹ ದುಷ್ಕಾರ್ಯಕ್ಕೆ ಕೈ ಹಚ್ಚಿದ್ದಾನೆ ಎಂದಾದ್ರೆ ಇದರ ಅರ್ಥ ಏನು? ಭವಿಷ್ಯ ಖಳಕುಲವನ್ನು ಮುಕ್ತಾಯಗೊಳಿಸಬೇಕು ಎಂಬುದೇ ಅವನ ಅಭಿಪ್ರಾಯವೂ ಆಗಿರಬೇಕು. ಅದಲ್ಲ ಕಾಲಾಯ ತಸ್ಮೈ ನಮಃ ಎಂಬಂತಹ ವಿದ್ವಾಂಸರ ಮಾತೊಂದಿದೆ. ಈ ಕಾಲವು ಜೀವರುಗಳಾದಂತಹ ನಮ್ಮನ್ನು ಅದಕ್ಕೆ ಬೇಕಾದಂತೆ ಕುಣಿಸುತ್ತಾ ಇದೆ. ಕಾಲವನ್ನು ಹತೋಟಿಗೆ ತರುವುದಕ್ಕೆ, ಹತೋಟಿಯಲ್ಲಿ ಇಟ್ಟುಕೊಳ್ಳುವುದಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ಆದರೆ ಕಾಲಾತೀತೆಯಾದಂತಹ ಈಕೆ ಈ ಕಾಲಕ್ಕನುಕೂಲವಾಗಿ
ನಮಗೆ ಪ್ರತಿಕೂಲವಾದಂತಹ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿ ನಮ್ಮೆಲ್ಲರನ್ನೂ ಇಲ್ಲಿಗೆ ಬರಿಸುತ್ತಾ ಇದ್ದಾಳೆ. ಬಂದಿದ್ದೇನೆ ನಾನು, ಏನು ಮಾಡೋಣ? ಮಹಾಮಂಗಲೆಯಾದ ಮಹಾಚೇತನ ಸ್ವರೂಪಿಯಾದಂತಹ ಇವಳೊಡನೆ ಆ ಶುಭರಿಗೆ ಬೇಕಾಗಿ ದುರ್ನುಡಿಯನ್ನು ಆಡಿದೆ ಎಂದಾದರೆ ಕೇಳು ತಪ್ಪದು. ಅವಳಿಂದ ಕೇಡು ಬರ್ತದೆ ಎಂಬುದಾಗಿ ಎಲ್ಲೊಡೆಯಲಾಗಿರುವಂತಹ ಶುಂಭರಿಗ ಕೊಟ್ಟಿರುವ ಭಾಷೆಯನ್ನು ನಾನು ಮೀರಿ ನಡೆದೆ ಎಂದಾದ್ರೆ ರಾಜದ್ರೋಹಿಯಾಗ್ತೇನೆ. ಅದು ಮಹಾಪಾಪ. ಅವರಿದ್ದಿರುವಂತಹ ಅನ್ನದಿಂದ ಪುಷ್ಟವಾದಂತಹ ದೇಹ ಇದು. ಆದ್ದರಿಂದ ಈ ದೇಹದ ಋಣವನ್ನು ತೀರಿಸಬೇಕು. ನುಡಿಸ್ತೇನೆ ಅವಳನ್ನು. ಸಿಡಿಬಿಡಿಗೊಂಡಳು ಎಂದಾದ್ರೆ ಅವಳ ಕರದ ಕೂರಸಿಗೆ ನನ್ನ ಶಿರವನ್ನು ನಾನು ಮಾರಬೇಕಾದೀತು. ಇರಲಿ, ಜಡವಾಗಿರುವಂತಹ ಈ ದೇಹ ಶುಂಭರಿಗಾಗಿ ಬಿದ್ದು ಹೋಗಲಿ. ಪವಿತ್ರವಾದಂತಹ ನನ್ನ ಆತ್ಮವು ಆ ಪರಮಾತ್ಮ ಸ್ವರೂಪಿಣಿಯಲ್ಲಿ ಐಕ್ಯವಾಗಲಿ ಎಂಬ ಭಾವದಿಂದ ನುಡಿಸ್ತೇನೆ. ನಿಭವತ್ರೆ ನೀನೇ ಎನಗೆ ಅಮ್ಮ ಏಣಾಂಕ ನಿಭವತ್ರೆ ನೀನೆಲೆಯೇ ಶುಂಭದಾನವ ಬಯಸಿದರೆ ಬಯಸಿದರೆ ಸಾನುರಾಗಲಿ ವರಿಸದೆ ಶೌರ್ಯದಿಂದಲೇ ಸಾನುರಾಗಲಿ ವರಿಸದೆ ಶೌರ್ಯದಿಂದಲೇ ಶೂಡಿಯ ಬಯಸಿದರೆ ಏನಾಂಕ ನಿಭವತ್ರೆ ನೀ ಅಮ್ಮ ಬಾಲಮಾರ್ತಾಂಡ ಸಮತೇಜಸ್ವಿನಿಯಾಗಿ ದಂಡದು ಯಾನೆಯಲ್ಲಿ ತೂಗುತ್ತಿರುವಂತಹ ಪುಂಡರೀಕಾಂಬಕಿ ಉದ್ದಂಡ ನಮಸ್ಕಾರಗಳು. ವೇದಾಂತವೇ ಅತಿಯಾಗಿರುವ ನಿನ್ನನ್ನು ಈ ಕಾಂತಾರದಲ್ಲಿ ಕಂಡು ನಾನು ಕೃತಾರ್ಥನಾದೆ. ನಾನು ರಾಕ್ಷಸನಾಗಿರಬಹುದು, ಅಸುರನೇ ಆಗಿದ್ದರೂ ಕೂಡ ನಿನ್ನದ್ದಾಗಿರುವ ದಿವ್ಯ ದರ್ಶನದಿಂದ ನನ್ನ ಪ್ರವೃತ್ತಿ ಬದಲಾಗಿ ಹೋಯಿತು. ಭಾವುಕನಾದೆ, ಭಕ್ತನಾದೆ. ಆದ್ರೆ ಏನು ಮಾಡೋಣ? ನಿನ್ನ ಚರಣ ಸೇವಕನಾಗಿಯೇ ಬದುಕೋಣವೇ ಅವಕಾಶ ಇಲ್ಲ. ನಾನು ಪರಾಧೀನನಮ್ಮ. ಅಂತ ಹೌದು, ಶುಂಭನಾಳು ನಾನು. ಹೌದು. ಆದ್ದರಿಂದ ಅದನ್ನು ಮೀರುವುದಕ್ಕೆ ಅವರ ಒಡೆತನವನ್ನು ಮೀರುವುದಕ್ಕೆ ನನಗೆ ಸರ್ವತ್ರ ಹಕ್ಕಿಲ್ಲ. ಆಗಮ ನಿಗಮಾತೀತೆಯಾದಂತಹ ನೀನು ಎಲ್ಲ ವಿಚಾರವನ್ನು ಪ್ರಪಂಚದಲ್ಲಿ ತಿಳಿದವಳಲ್ಲದೆ ಅಜ್ಞಾನಿ ಎಲ್ಲ. ಕರ್ಮಜ್ಞಾನ, ಧರ್ಮಜ್ಞಾನ, ಪ್ರಜ್ಞಾನ ಇತ್ಯಾದಿ ಮೂರು ಸ್ಥಿತಿಗಳನ್ನು ತಿಳಿದು ಮಂತ್ರದೃಷ್ಟಾರಳಾದಂತಹ ನೀನು ಈ ರೀತಿ ಯಾವುದೋ ಮಾಂತ್ರಿಕವಾದಂತಹ ತಂತ್ರವೊಂದನ್ನು ರೂಢಿಸಿಕೊಂಡು ಜಗತ್ತಿಗೆ ಇಳಿದಿರುವಿ. ಹೌದಮ್ಮ, ನೀನು ಬಂದದ್ದು ನೀನಾಗಿ ಬಂದದ್ದಲ್ಲ, ನಿನ್ನನ್ನು ನಾವು ಭರಿಸಿದ್ದು. ಹೌದು, ನಮ್ಮ ಅನ್ಯಾಯದ ಮಟ್ಟ ಅದು ಏರಿ ಹೋಯಿತು. ವೇದ ಸಿದ್ಧಾಂತ ಪ್ರಕಾರ ನಡೆಯಬೇಕಾದಂತಹ ಷಟ್ ಕರ್ಮಗಳು ಪ್ರಪಂಚದಲ್ಲಿ ನಡೆಯದೆ ಉಳಿಯಿತು ಎಂದಾದ್ರೆ ದೇವತೆಗಳು ಬಳಲುತ್ತಾರೆ.
ದೇವತೆಗಳು ಬಳಲಿದ್ರು ಎಂದಾದ್ರೆ ತ್ರಿಮಂಡಲವೂ ಕೂಡ ಬಳಲಿದ ಹಾಗೆಯೇ ಹೌದು. ಆ ಸ್ಥಿತಿಯನ್ನು ನಾವು ಒದಗಿಸಿದ್ದೇವೆ. ಈ ಮಹಿಯ ಮಾಂಗಲ್ಯಕ್ಕೆ ನಮ್ಮವರಾದಂತಹ ದಬ್ಬಾಳಿಕೆಯಿಂದಾಗಿ ಮಸಿ ಬೆಳೆದು ಹೋಗಿದೆ. ಶಶಿವದನೆಯಾಗಿರುವಂತಹ ನೀನು ಆ ಕೊಳೆಯನ್ನು ತೊಳೆದು ಕಳರನ್ನು ಕಳೆದು ಜಗದುದ್ಧಾರವನ್ನು ಮಾಡುವುದಕ್ಕೆ ಬಂದಿರುವಂತಹ ಮಹಾದೇವಿ ಎಂಬುದು ನನಗೆ ಅರ್ಥವಾಗಿದೆ. ತಾಯಿ, ನಿನ್ನ ದೇವಿ ಮಹಾತ್ಮ್ಯಕ್ಕೆ ಈ ಕಾಡಗರ್ಭವನ್ನೇ ವೇದಿಕೆಯನ್ನಾಗಿ ನಿರ್ಮಾಣ ಮಾಡಿಕೊಂಡೆ. ಪಾತ್ರಧಾರಿಗಳಾಗಿರುವಂತಹ ನಮ್ಮೆಲ್ಲರನ್ನೂ ಕೂಡ ರೂಪದ ಬೋಡಿ ಎಂಬಂತಹ ಪಾಶವಕ್ಕಿ ನಿನ್ನ ಕಾಲ್ಬುಡಕ್ಕೆ ತರಿಸಿಕೊಂಡು ನಮ್ಮ ಸೇವೆಯನ್ನು ಸ್ವೀಕರಿಸಿಕೊಂಡು ನಮ್ಮನ್ನು ಮುಗಿಸ್ತಿ. ಆಗಲಿ ಆಗಲಿ ಆಗಲಿ. ಬ್ರಹ್ಮಾಂಡ ನಾಯಕಿಯಾದಂತಹ ನಿನ್ನ ಸ್ವಯಮಿಚ್ಛೆಯನ್ನು ವಿರೋಧಿಸುವುದಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ವೇದಾಂತ ವಿದ್ಯೆ ನನ್ನದ್ದಾದಂತಹ ಕಾಯಧರ್ಮ ಪ್ರಕಾರ ಮಾಡುವಂತಹ ಕರ್ತವ್ಯವನ್ನು ನಾನು ಮಾಡದೆ ಉಳಿದೆ ಎಂದಾದರೆ ನನ್ನಲ್ಲಿ ಆತ್ಮಸ್ವರೂಪಳಾಗಿರುವಂತಹ ನಿನಗೆ ನಾನು ವಿರೋಧ ಮಾಡಿದ ಹಾಗಾಗ್ತದೆ ಅಲ್ವೇ? ಅವರನ್ನು ಮದುವೆಯಾಗಿ ಎಂಬಂತಹ ಮನಸ್ಸುಲಿದ್ರೆ ಚಿನ್ನದ ಅಂಬಾರಿ ತಂದಿದ್ದೇನೆ, ಏರಿಕೋ ಗೌರವದಿಂದ ಕೊಂಡಿದ್ದೆ. ರಕ್ತಬೀಜಾಸುರ, ನೀನಾಡುವಂತಹ ಮಾತುಗಳನ್ನೆಲ್ಲ ಕೇಳುತ್ತಿರುವಾಗ ನೀನು ಓರ್ವ ವಿವೇಕ ಎಂದುಕೊಂಡಿದ್ದೆ. ಆದ್ರೆ ನೀನು ಬುದ್ಧಿಗಣನ ಬೇಕು ಅನ್ನೋದೊಂದು ಕೂಡ ಅರ್ಥವಾಗದು. ಶುಂಭನೇನು ವೀರನೇ, ಅವನೊಬ್ಬ ಧೀರನೇ, ಅವನೊಬ್ಬ ವೀರನೇ ಆಗಿದ್ದಲ್ಲಿ ನನ್ನ ಹೇಳಿಕೆ ನೇರವಾಗಿ ಬರಬೇಕಿತ್ತು. ನನ್ನೊಡನೆ ಕಾಳಗ ಮಾಡಿ ಬರಬೇಕಿತ್ತು. ಚಿಗುರನ್ನು ಚಿಗುಟ್ಲಿಕ್ಕೆ ಕೊಡಲಿಬೇಕೋ ತಾಯಿ? ಗೊತ್ತೋ ಗೊತ್ತೋ. ಅರುಣಿಗೆ ಹೆದರಿ ಹರಣದಾಸೆಯಿಂದ ಉಳಿದಿರುವಂತಹ ಶುಂಭ ಅವನನ್ನು ಹಾಕೊಳ್ಳೋದಿನ ನನ್ನಲ್ಲಿ ನಿನ್ನ ತೋಳ್ಬಲ ಇದ್ರೆ ಸಮರ ಮಧ್ಯದಲ್ಲಿ ತನಗೊಂದು ರೀತಿ ಆಯಾಸವಾಗುತ್ತಾ ಇದೆ. ವಿಶ್ರಾಂತಿಯೋ ಅಗತ್ಯ. ಇವನ ಶಕ್ತಿಯನ್ನು ಪರೀಕ್ಷಿಸುವುದಕ್ಕೆ ಬೇಕಾಗಿ ನಮ್ಮ ಶರೀರವನ್ನೇ ಸತ್ತ ಮಾತು ಸೃಷ್ಟಿ ಮಾಡಿ ರಕ್ತ
ರಕ್ತದವ ಚೆಲ್ಲಿದ ಒಂದು ಬಿಂದು ರಕ್ತ ಭೂಮಿಯನ್ನು ಸೋಕಿದ್ರೆ ಕೋಟಿ ಸಂಖ್ಯೆಯ ದಾನವರು ಹುಟ್ಟುವಂತೆ ಹಣೆ ರಕ್ತವನ್ನು ಭೂಮಿ ಮೇಲೆ ಮೆರೆದು ಮುತ್ತಿರಾರತಿಯ ಬೆಳಗಿರೆ ಶೋಭಾನೆ